ಸ್ನೇಹಿತರೆ, ಇದು ಸಂಪೂರ್ಣವಾಗಿ ನೆಟ್ ಸರ್ಫ್ ಏನು, ನೆಟ್ ಸರ್ಫ್ ಯಾಕೆ ಹುಟ್ಟಿತು, ನೆಟ್ ಸರ್ಫ್ ಹುಟ್ಟಿದ ಹಿನ್ನೆಲೆ ಏನು, ಯಾಕೆಂತಂದ್ರೆ ಒಂದು ಪರ್ಪಸ್, ಒಂದು ಕಂಪನಿಯ ಜನುಮದ ಹಿಂದೆ ಇರ್ತಕ್ಕಂಥ ಒಂದು ಉದ್ದೇಶ ನಿಮಗೇನಾದ್ರೂ ಅರ್ಥ ಆದ್ರೆ ನೀವಿದನ್ನ ಯಾವ ತರ ರಿಸೀವ್ ಮಾಡ್ಕೋತೀರಾ ಅಂತಕ್ಕಂಥದ್ದು ಸಾಧ್ಯವಾಗತ್ತೆ. ಮತ್ತು ನಮ್ಮ ಮುಂದಿನ ದಿನ ಅಥವಾ ನಮ್ಮ ಮುಂದಿನ ಎಲ್ಲಾ ನನ್ನ ಜನರೇಷನ್, ನಾನು ಅಂದ್ಕೊಂಡಿರೋ ನನ್ನ ಮಗ ಮತ್ತು ಅವನ ಮಗ ಇದೇ ಕಂಪ್ನಿಲಿ ಮುಂದುವರಿಬೇಕಾಗಿರೋದ್ರಿಂದ ನಾವುಗಳು ಈ ಕಂಪನಿ ಬಗ್ಗೆ ತಿಳ್ಕೊಳೋದು, ಇದರ ಹುಟ್ಟಿನ ಬಗ್ಗೆ ತಿಳ್ಕೊಳೋದು ತುಂಬಾ ಅತ್ಯವಶ್ಯಕ ಸ್ನೇಹಿತರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಟೋಟಲಿ ನೆಟ್ ಸರ್ಫ್ ಬಗ್ಗೆ, ನೆಟ್ ಸರ್ಫಿನ ಹಿನ್ನೆಲೆ ಬಗ್ಗೆ ಇದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ, ಇದು ಅವಶ್ಯಕತೆ ಇದೆಯಾ ಸರ್? ನೆಟ್ ಸರ್ಫ್ ಬಗ್ಗೆ ನಾವು ಕಂಪನಿಯ ಬಗ್ಗೆ, ಬ್ಯಾಕ್ ಗ್ರೌಂಡ್ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಇದೆಯಾ? 100% ಅಷ್ಟಿದೆ ಸ್ನೇಹಿತರೆ. ಯಾಕೆ ಅಂತಂದ್ರೆ ನಿಮ್ಮ ತಲೆ ಇದೆಯಲ್ಲ, ನಮ್ಮ ತಲೆನೇ ಸರ್ವಕ್ಕೂ ಕಾರಣವಾಗಿರುತ್ತೆ ಸ್ನೇಹಿತರೆ. ಸರ್ವಕ್ಕೂ ಕಾರಣ ಇದೆ. ಕತ್ತಲೆಯಲ್ಲಿ ಬೆಳಕನ್ನ ಹುಡುಕದಂತಹ ಎಡಿಸನ್, ಓಕೆ, ತಂತಿಯಿಂದನೇ ಮಾತಾಡ್ಬೋದು ಅಂತ ಕಂಡಿಡಿದಂತಹ ಗ್ರಾಹಂ ಬೆಲ್, ಈ ಫ್ಲೈಟ್ ಅಂದ್ರೆ ಅಕ್ಕಿ ತರ ನಾನು ಹಾರ್ಬೋದು ಅಂತ ಹೇಳಿದಂತ ರೈಟ್ ಸಹೋದರರು, ಓಕೆ ಸ್ನೇಹಿತರೆ, ಇವರೆಲ್ಲ ಯಾರು? ಒಂದು ತಲೆನಲ್ಲಿ ಅವರ ಕೆಲಸ ಕೊಟ್ಟಿರ್ತಾರೆ. ಇವತ್ತು ನಾನು ಒಂದು ಸದೃಢ ಭವಿಷ್ಯವನ್ನ ಕಂಡ್ಕೋಬಹುದಾ ಈ ಕಂಪ್ನಿನಲ್ಲಿ? ಎಷ್ಟೋ ಜನ ನೆಟ್ ಸರ್ಫ್ ಅಲ್ಲಿ ಫೇಲ್ ಆಗಕ್ಕೆ ಮೇಜರ್ ರೀಸನ್ ಅನ್ನ ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಈಸ್ ಏನಪ್ಪಾ ಅಂತಂದ್ರೆ, ಕಂಪನಿಯ ಮೆಂಟಾಲಿಟಿಗೂ ನಮ್ಮ ಮೆಂಟಾಲಿಟಿಗೂ ಮ್ಯಾಚ್ ಆಗಲ್ಲ ಸ್ನೇಹಿತರೆ. ಎಷ್ಟೋ ಮನೆಯಲ್ಲಿ ಸಮಸ್ಯೆಗಳು ಯಾಕೆ ಬರುತ್ತೆ ಹೇಳ್ರಿ? ಅಪ್ಪ ಮಗನ ಬಗ್ಗೆ ಯಾವಾಗ ಅಂಡರ್ಸ್ಟ್ಯಾಂಡಿಂಗ್ ಮಿಸ್ ಆಗುತ್ತೆ, ಅದೇ ತರ ಯಾವಾಗ ಗಂಡ ಹೆಂಡತಿ ಮಧ್ಯದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಿಸ್ ಆಗುತ್ತೆ, ಹೇಗೆ ಅಪ್ಪ ಮಗನ ಮಧ್ಯೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೋ ಸ್ನೇಹಿತರೆ, ಅವಾಗ ಅಲ್ಲಿ ಗ್ರೋತ್ ಅನ್ನ ನಾವು ಕೇಳಕ್ಕಾಗಲ್ಲ. 2 ಚಕ್ರಗಳು ಹೇಗೆ ಒಂದೇ ಸಮ ಉರುಳಬೇಕೋ ಅದೇ ತರ ಸ್ನೇಹಿತರೆ ಇವತ್ತು ನೆಟ್ ಸರ್ಫ್ ನೆಟ್ವರ್ಕ್, ನೆಟ್ ಸರ್ಫ್ ಅಂದ್ರೆ ಕಂಪ್ನಿ, ನೆಟ್ವರ್ಕ್ ಅಂದ್ರೆ ನಾವುಗಳು ಅರ್ಥ ಮಾಡ್ಕೋಬೇಕು. ನೆಟ್ ಸರ್ಫ್ ಯಾವ ಪ್ರಿನ್ಸಿಪಲ್ ಇಂದ ಕೆಲಸ ಮಾಡ್ತಾ ಇದೆ, ಯಾವ ಹಿನ್ನೆಲೆಯಿಂದ ಕೆಲಸ ಮಾಡ್ತಿದೆ, ಇದರ ಅವಶ್ಯಕತೆ ನನಗ್ ಇದೆಯಾ, ಇದು ಯಾವ ತರ ಇದೆ, ಇದು ನೆಟ್ ಸರ್ಫ್ ನ ಥಿಂಕಿಂಗ್ ಯಾವ ತರ ಇದೆ, ಆ ತರಕ್ಕೇನಾದ್ರೂ ನೀವು ಆಲೋಚನೆ ಮಾಡಕ್ ಸ್ಟಾರ್ಟ್ ಆದ್ರೆ ಸ್ನೇಹಿತರೆ, ಕೊನೆಯಲ್ಲಿ ಈ ಕಾರ್ಯಕ್ರಮದ ಕೊನೆಯಲ್ಲಿ ಪ್ರತಿಯೊಬ್ರು ತೀರ್ಮಾನ ತಗೋತೀರಾ ನೆಟ್ ಸರ್ಫ್ ನ ಉದ್ದೇಶ ಏನಿತ್ತು. ನೀವ್ ಯಾರಾಗಿರಿ ಸ್ನೇಹಿತರೆ, ನಿಮ್ಮ ಎಜುಕೇಶನ್ 0 ಇರ್ಲಿ, ಅವಶ್ಯಕತೆ ಇಲ್ಲ. ನಿಮ್ಮಲ್ಲಿ ಹಣ ಇಲ್ದನೆ ಹೋಗ್ಲಿ, ಸಮಸ್ಯೆ ಇಲ್ಲ. ಜೀವನದಲ್ಲಿ ನೊಂದು ಬೆಂದು ಬಸವಳಿದು ಎಂತೆಂತ ಆಸೆ ಆಕಾಂಕ್ಷೆಗಳನ್ನ ಕಂಡಾಗ್ಲೂ ಕೂಡ ನನಗೆ ಯಾವ್ದು ನೆರವೇರಿಲ್ಲ ಅಂತಕ್ಕಂಥ ನಿಮ್ಮಲ್ಲಿ ನೋವಿದೆಯಾ? ಇರ್ಲಿ, ಎಲ್ಲ ಇರ್ಲಿ. ಆದರೆ ನೆಟ್ ಸರ್ಫ್ ನ ಆಲೋಚನೆಗೆ ನಿಮ್ಮ ಆಲೋಚನೆ ಮ್ಯಾಚ್ ಆಯ್ತಾ? ಮುಗೀತು ಸ್ನೇಹಿತರೆ. ಇವತ್ತೇ ನಿಮ್ಮ ಮನೇಲಿರ್ತಕ್ಕಂತಹ ಒಂದು ಡೈರಿನಲ್ಲಿ ಬರ್ದಿಡಿ, ನೀವು ಗೆದ್ರಿ ಅಂತ. ನೆಟ್ ಸರ್ಫ್ ನ ಆಲೋಚನೆಗೆ ನಿಮ್ಮ ಆಲೋಚನೆ ಮ್ಯಾಚ್ ಆಗಬೇಕು ಸ್ನೇಹಿತರೆ. ಇವತ್ತು ಗುರ್ಲಿಂಗಯ್ಯ ಗೆದ್ದಿದ್ದ ಯಾಕೆ ಸರ್? ನನ್ನ ಆಲೋಚನೆ, ನಾನು ಯೋಚನೆ ಮಾಡ್ತಾ ಇದ್ದ ರೀತಿ, ನಾನು ಬಿಸ್ನೆಸ್ ನ ಯೋಚನೆ ಮಾಡ್ತಾ ಇದ್ದಿದ್ದ ರೀತಿನೇ ನೆಟ್ ಸರ್ಫ್ ಯೋಚನೆ ಮಾಡ್ತಾ ಇತ್ತು. ಸೊ ಯಾವಾಗ ನಮ್ಮಿಬ್ಬರ ಸಮ್ಮಿಲನ ಸರಿಯಾಗಾಯ್ತೋ ಇವತ್ತು ಪವಾಡ ಏನಾಯ್ತು ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ. ಎಷ್ಟು ಜನ ಇವತ್ತು ಇದರಿಂದ ಒಂದು ಸುಭದ್ರವಾಗಿರ್ತಕ್ಕಂಥ ಒಂದು ಹೈಲಿ ಸೆಕ್ಯೂರ್ಡ್ ಒಂದು ಸಿಸ್ಟಮ್ ನ ಇವತ್ತು ಕಣ್ಣಿಂದ ನೋಡ್ತಾ ಇದ್ದಾರೆ. ಅದೇ ತರ ಸ್ನೇಹಿತರೆ, ಈ ನೆಟ್ ಸರ್ಫ್ ಹೇಗ್ ಹುಟ್ಟಿತು, ಹೆಂಗ್ ನಡೀತಾ ಇದೆ, ಹೆಂಗ್ ನಡೆಯುತ್ತೆ, ಇದು ಯಾವ ತರ ಪ್ಲಾನ್ ಮಾಡಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ. ನೆಟ್ ಸರ್ಫ್ ಬೇಸಿಕಲಿ ಒಂದು IT ಕಂಪ್ನಿ, ಒಂದು ಸಾಫ್ಟ್ವೇರ್ ಕಂಪ್ನಿ ಸ್ನೇಹಿತರೆ. ಸಾಫ್ಟ್ವೇರ್ ನ ಅಭಿವೃದ್ಧಿ ಪಡಿಸೋದು ಮತ್ತು ಸಾಫ್ಟ್ವೇರ್ ನ ಎಲ್ಲ ಕೇಳ್ತಕ್ಕಂತಹ ಕಂಪನಿಗಳಿಗೆ ಸಾಫ್ಟ್ವೇರ್ ನ ಪ್ರೊವೈಡ್ ಮಾಡ್ತಿದ್ದಂತಹ ಕಂಪನಿ ನೆಟ್ ಸರ್ಫ್. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ನೆಟ್ ಸರ್ಫ್ ಇಸ್ ಎ IT ಸೊಲ್ಯೂಷನ್. ನೆಟ್ ಸರ್ಫ್ ಕಮ್ಯುನಿಕೇಶನ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿಯ ಹೆಸರು ನಿಮಗೆ ಬರುತ್ತೆ ಸ್ನೇಹಿತರೆ. ಈ ನೆಟ್ ಸರ್ಫ್ ಒಂದು ಟೈಮಲ್ಲಿ ಏನಾಗುತ್ತೆ, ಒಂದು ಅಮೆರಿಕಾದಿಂದ ಒಂದು ಆರ್ಡರ್ ಬರುತ್ತೆ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ಗೆ ಒಂದು ಸಾಫ್ಟ್ವೇರ್ ನ ಮಾಡ್ಕೊಡಿ, ಒಂದು ನೆಟ್ವರ್ಕ್ ಮಾರ್ಕೆಟ್ ಸಾಫ್ಟ್ವೇರ್ ನ ನೀವು ನಮಗೆ ಪ್ರಿಪೇರ್ ಮಾಡ್ಕೊಡಿ ಸ್ನೇಹಿತರೆ. ಆ ಟೈಮಲ್ಲಿ ನಮ್ಮ COO ಆದಂತಹ ಪ್ರದೀಪ್ ಟೇಟೆ ಸರ್ ಮತ್ತು ನಮ್ಮ ಸುಜಿತ್ ಸರ್ ಒಂದು ಒಳ್ಳೆ ಫ್ರೆಂಡ್ ಆಗಿರ್ತಾರೆ ಹಿಂದೆ. ಸುಜಿತ್ ಸರ್ ಆವಾಗ ಪ್ರದೀಪ್ ಸರ್ಗೆ ಒಂದು ಆಫರ್ ಮಾಡ್ತಾರೆ, ಈ ತರ ಒಂದು ನೆಟ್ವರ್ಕಿಂಗ್ ಒಂದು ಸಾಫ್ಟ್ವೇರ್ ಒಂದು ಸೊಲ್ಯೂಷನ್ ಕೇಳ್ಕೊಂಡು ಒಂದು ದೇಶದಿಂದ, ಒಂದು ಅಮೆರಿಕಾದಿಂದ ಒಂದು ಕಂಪನಿ ಬಂದಿದೆ, ನಾವಿದಕ್ಕೆ ಯಾಕೆ ಸಾಫ್ಟ್ವೇರ್ ನ ಮಾಡಿ ಕೊಡಬಾರ್ದು?
ಅವರು ಥಿಂಕ್ ಮಾಡ್ತಾರೆ, ಆ ಸಾಫ್ಟ್ವೇರ್ ನಾವು ರೆಡಿ ಮಾಡ್ತಾರೆ, ರೆಡಿ ಮಾಡಿ ಅಮೆರಿಕಾದ ಆ ಕಂಪನಿಗೆ ಇವರು ಸಾಫ್ಟ್ವೇರ್ ನ ಪ್ರೊವೈಡ್ ಮಾಡ್ತಾರೆ. ಸ್ನೇಹಿತರೆ, ಹೆಸರು ಬೇಡ, ಯಾಕೆ ಅಂತಂದ್ರೆ ಯಾವುದೇ ಕಂಪನಿಗೆ ಸಾಫ್ಟ್ವೇರ್ ಮಾಡಿಕೊಟ್ಟಾಗ ಅದರಲ್ಲಿ ಹೆಸರನ್ನ ಡಿಸ್ಕ್ಲೋಸ್ ಮಾಡಲ್ಲ ಅಂತ ಹೇಳಿ ಕೆಲವು ಸೈನ್ ಅದ್ರಲ್ಲಿ ಹಾಕಿರ್ತಾರೆ. ಹಾಗಾಗಿ ಹೆಸರನ್ನ ನಾವು ತಗೊಳಕ್ ಬರಲ್ಲ, ಮಾಡ್ಕೊಡ್ತಾರೆ. ಮಾಡ್ಕೊಟ್ಟಂತ ಸಂದರ್ಭದಲ್ಲಿ ಸ್ನೇಹಿತರೆ, ಪ್ಲಾನ್ ಸೂಪರ್ ಡೂಪರ್ ಆಗಿ ಇಟ್ಟಾಗತ್ತೆ, ಬಹಳ ಸಕ್ಸಸ್ಫುಲ್ ಆಗಿ ಇಟ್ಟಾಗತ್ತೆ. ಜೊತೆಗೆ ಅವ್ರು ಬಂದಂತ ವ್ಯಕ್ತಿ ಆ ಪ್ಲಾನ್ ಅನ್ನ ಪೇಟೆಂಟ್ ಮಾಡಿಸ್ಕೊಳ್ಳೋ ವಿಚಾರದಲ್ಲಿ ಡಿಸ್ಕಷನ್ ನಡೀತು. ಈ ಪ್ಲಾನ್ ಎಕ್ಸ್ಕ್ಲೂಸಿವ್ ಆಗಿ ನೀವು ಇನ್ಯಾರಿಗೂ ಕೊಡಬಾರದು ಅಂತಂದಾಗ ನೆಟ್ ಸರ್ಫ್ ಆ ವಿಚಾರನ ಒಪ್ಪಲ್ಲ. ಯಾಕೆಂತಂದ್ರೆ ನೀವು ಹೇಳಿದ್ದನ್ನ ನಾವು ಸೃಷ್ಟಿ ಮಾಡಿದೀವಿ, ಇದನ್ನು ಕೊಡೋದೇ ಇಲ್ಲ ಅನ್ನೋ ತರ ಇಲ್ಲ, ಬಟ್ ಅಮೆರಿಕದಲ್ಲಿ ನಾವ್ ಯಾರಿಗೂ ಕೊಡಲ್ಲ ಇದನ್ನ ಅಂತ ಹೇಳಿ ನೆಟ್ ಸರ್ಫ್ಗೆ ಅವರ ಗ್ರೌತ್ ಅನ್ನ ನೋಡಿ ಬಹಳ ಖುಷಿ ಆಗತ್ತೆ, ಬಹಳ ಒಳ್ಳೆ ಆಲೋಚನೆ ಹುಟ್ಟುತ್ತೆ. ಆ ಸಂದರ್ಭದಲ್ಲಿ ಅವರೊಂದು ಮಾತನ್ನ ಕೇಳ್ತಾರೆ, ಏನಂತಂದ್ರೆ ಭಾರತದಲ್ಲಿ ಯಾಕೆ ನಾವು ಇದನ್ನ ನಡೆಸಬಾರ್ದು, ಇದನ್ನ ಯಾಕೆ ಬೇರೆ ಕಂಪ್ನಿಯವರಿಗೆ ಈ ಸಾಫ್ಟ್ವೇರ್ ನ ಕೊಡಬಾರ್ದು. ಸ್ನೇಹಿತರೆ, ಯಾವಾಗ ಭಾರತದ ಕೆಲವು ಕಂಪನಿಗಳಿಗೆ ಈ ಸಾಫ್ಟ್ವೇರ್ ನ ಪ್ರೊವೈಡ್ ಮಾಡ್ಲಿಕ್ಕೆ ಅಥವಾ ಈ ಸಾಫ್ಟ್ವೇರ್ ನ ಕೊಡಲಿಕ್ಕೆ ಮುಂದಾದಾಗ ಇವ್ರಿಗೆ ಒಂದು ಅರ್ಥ ಆಗುತ್ತೆ, ನಾವು ಫಸ್ಟ್ ನೆಟ್ವರ್ಕ್ ನ ಫಸ್ಟ್ ತಿಳ್ಕೊಬೇಕು. ಏನಿದು ನೆಟ್ವರ್ಕ್ ಮಾರ್ಕೆಟಿಂಗ್, ನಮಗೆ ಗೊತ್ತೇ ಇಲ್ವಲ್ಲ, ಇದೇನಪ್ಪ ಇದು, ಇಷ್ಟು ವಿಚಿತ್ರವಾಗಿದೆ ಈ ಶಬ್ದ, ಗೊತ್ತೇ ಇಲ್ವಲ್ಲ, ಏನಿದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿ ಯೋಚನೆನ ಮಾಡ್ತಾರೆ. ಯಾಕೆಂದ್ರೆ ಸುಜಿತ್ ಸರ್ ಆಗಿರ್ಬೋದು ಅಥವಾ ಪ್ರದೀಪ್ ಟೇಟೆ ಅವರಾಗಿರ್ಬೋದು ಅಥವಾ ಕೇತನ್ ಗಾನು ಸರ್ ಆಗಿರ್ಬೋದು, ಇವ್ರಿಗೆಲ್ಲರಿಗೂ ಕೂಡ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನ ಶಬ್ದ ಬಹಳ ಹೊಸದಾಗಿರುತ್ತೆ ಸ್ನೇಹಿತರೆ, ಬಹಳ ಹೊಸದಾಗಿರುತ್ತೆ. ಆ ಸಂದರ್ಭದಲ್ಲಿ ಇವರು ಇದನ್ನ ಆಚೆಗಡೆ ದೇಶದಲ್ಲಿ ತುಂಬಾ ಸ್ಟಡಿ ಮಾಡ್ತಾರೆ. ಸ್ಟಡಿ ಮಾಡಿ ಇದು ಒಂದು ಜಿನ್ಯೂನ್ ಪ್ಲಾಟ್ಫಾರ್ಮ್, ಇದರಿಂದ ನಾವು ತುಂಬಾ ಜನಕ್ಕೆ ಒಳ್ಳೇದ್ ಮಾಡ್ಬೋದು ಅಂತ ಅರ್ಥ ಆಗುತ್ತೆ. ಆ ಸಂದರ್ಭದಲ್ಲಿ ಭಾರತದಲ್ಲಿ ಕೆಲವು ಕಂಪನಿಗಳಿಗೆ ಈ ಸಾಫ್ಟ್ವೇರ್ ನ ಕೊಡಕ್ ಹೋದಾಗ ಭಾರತದಲ್ಲಿ ಕೆಲಸ ಮಾಡ್ತಿದ್ದಂತ ಆ ಕಾಲದ ಕಂಪನಿಗಳು ಈ ಸಾಫ್ಟ್ವೇರ್ ನ ನೋಡಿ ದಂಗ ಬಡದೋಗ್ತಾರೆ. ಸ್ನೇಹಿತರೆ, ಇವತ್ತು ಏನು ನೀವೆಲ್ಲ ನೆಟ್ವರ್ಕರ್ಸ್ ಆಡಿಕೊಂಡು ಹೊಗಳಾಡ್ತಿದ್ದೀರಾ ನಮ್ಮ ಸಾಫ್ಟ್ವೇರ್ ನ, ಸ್ನೇಹಿತರೆ ಯಾಕೆ ಅವರು ಹೌಹಾರದ್ರು ಅಂದ್ರೆ, ಮೊದಲನೇದು ಇವರ ಟ್ರಾನ್ಸ್ಪರೆನ್ಸಿ. ಸಾಫ್ಟ್ವೇರ್ ಇವ್ರದ್ದು ಹೇಗಿತ್ತು ಅಂದ್ರೆ ಇನ್ಪುಟ್ ಔಟ್ಪುಟ್ ಎರಡನ್ನೂ ತೋರಿಸ್ತಾ ಇತ್ತು. ಇದು ಬೇರೆ ಕಂಪ್ನಿಗಳಿಗೆ ಇಷ್ಟ ಆಗಿರ್ಲಿಲ್ಲ. ನೋಟ್ ದಿಸ್ ಪಾಯಿಂಟ್, ಇದು ಇಷ್ಟ ಆಗಿರ್ಲಿಲ್ಲ. ಜೊತೆಗೆ ಎಲ್ಲರ ಇನ್ಕಮ್ ನ ಯಾರು ಬೇಕಾದ್ರೂ ನೋಡ್ಬೋದಾಗಿತ್ತು, ಅದು ಕಂಪ್ನಿಗೆ ಇಷ್ಟ ಆಗಿರ್ಲಿಲ್ಲ. ಯಾಕೆಂದ್ರೆ ಕಂಪನಿ ಸ್ಟೇಜ್ ಮೇಲೆ ಹೇಳದೆ ಒಂದಿತ್ತು, ಎದುರುಗಡೆ ಆಗದೆ ಒಂದಿತ್ತು. ಒಬ್ಬ ಲೀಡರ್ನ ಉತ್ಸವ ಮೂರ್ತಿ ತರ ಹಿಡ್ಕೊತಾ ಇದ್ರು. ಅವನಿಗೆ 10 ಲಕ್ಷ ಬರುತ್ತೆ ಅನ್ನೋರು ನೋಡಾರ ಯಾರು, ಕೇಳಾರ ಯಾರು, ಏನಾಗ್ತಿದೆ ಗೊತ್ತಿಲ್ಲ. ಟ್ರಾನ್ಸ್ಪರೆನ್ಸಿನ ಐಡ್ಯಾಕ್ ಮಾಡ್ತಿದ್ರು, ಯಾಕೆಂದ್ರೆ ಕಂಪನಿಯವರೇನೆ ಫಸ್ಟ್ ಅವ್ರ ಫ್ಯಾಮಿಲಿ ಐಡಿಗಳು, ಆ ಚೈನ್ ಅಡ್ಜಸ್ಟ್ಮೆಂಟ್ ಲಿಂಕ್, ಟೋಟಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ಡಾಕು ಬೇಸಲ್ಲಿ ನಡೀತಾ ಇತ್ತು ಸ್ನೇಹಿತರೆ. ಅದನ್ನ ಇವ್ರ ಸಾಫ್ಟ್ವೇರ್ ನ ನೋಡಿದಾಗ ಅವರಿಗೆ ಇದು ಟೇಸ್ಟ್ ಅನಿಸ್ಲಿಲ್ಲ. ಆ ಸಂದರ್ಭದಲ್ಲಿ ಕಂಪನಿ ಸುಜಿತ್ ಸರ್ ಮತ್ತು ಪ್ರದೀಪ್ ಸರ್ ಥಿಂಕ್ ಮಾಡ್ತಾರೆ, ನಾವ್ ಯಾಕೆ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಬಾರ್ದು. ಆದ್ರೆ ಇಂಡಿಯಾದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಡೆಫಿನಿಷನ್ ಗೊತ್ತಿಲ್ವಲ್ಲ ಇವ್ರಿಗೆ. ವಾಟ್ ಈಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿ 10 ಕಂಪನಿ ಹತ್ರಕ್ಕೆ ಹೋಗ್ತಾರೆ, ಟಾಪ್ 10 ಕಂಪನಿ ಹತ್ರ ಹೋಗಿ ಕುತ್ಕೊಂಡು ಕೇಳ್ತಾರೆ ವಾಟ್ ಈಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಕೇಳಿದ್ರೆ ಅದರ ಡೆಫಿನಿಷನ್ನೇ ಗೊತ್ತಿಲ್ಲ ಸ್ನೇಹಿತರೆ. ಅದರ ಡೆಫಿನಿಷನ್ ಏನಂತಾನೆ ಗೊತ್ತಿಲ್ಲ, ಅಂತವ್ರು ನೆಟ್ವರ್ಕ್ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಅವಾಗ ಇವ್ರಿಗೆ ಅನ್ಸುತ್ತೆ ನಾವು ಕಂಪನಿ ಮಾಡೋಣ. ಆ ಟೈಮಲ್ಲೇ ಸ್ನೇಹಿತರೆ ನೆಟ್ ಸರ್ಫ್ ನೆಟ್ವರ್ಕ್ ಅಂತ ಹೇಳಿ ಸ್ಟಾರ್ಟ್ ಮಾಡಿ ಒಂದು ಕಂಪನಿನ ಮಾಡಬೇಕು ಅಂತಾರೆ. ಬಟ್ ಮಾಡೋದ್ಕಿಂತ ಮುಂಚೆ ಅವರ ಫ್ಯಾಮಿಲಿಯಿಂದ ಪರ್ಮಿಷನ್ ಸಿಗಲ್ಲ. ಯಾಕೆ ಫ್ಯಾಮಿಲಿಯಿಂದ ಪರ್ಮಿಷನ್ ಸಿಗಲ್ಲ? ನೆಟ್ ಸರ್ಫ್ ಅಂತಕ್ಕಂಥದ್ದು ಒಂದು ಸ್ಟ್ರಾಂಗ್ ಬ್ಯಾಕ್ ಗ್ರೌಂಡ್ ಇದ್ದಂತಹ ಕಂಪನಿ. ಸುಜಿತ್ ಜೈನ್ ಅವರ ತಂದೆ ಅವ್ರ SK ಜೈನ್ ಆಲ್ರೆಡಿ ಮಹಾರಾಷ್ಟ್ರದ ನಂಬರ್ 1 ಕ್ರಿಮಿನಲ್ ಲಾಯರ್. ಅವ್ರ ಹತ್ರ 100 ಜನ ಲಾಯರ್ ಪ್ರಾಕ್ಟೀಸ್ ಮಾಡ್ತಾರೆ. ಜೊತೆಗೆ ದೊಡ್ಡ ಕಾನೂನು ತಜ್ಞರಾಗಿದ್ರು. ಅವರಿಂದ ಫಸ್ಟ್ ಪರ್ಮಿಷನ್ ತಗೋಬೇಕಿತ್ತು. ಒಂದು ಫ್ಯಾಮಿಲಿ ಬಿಸ್ನೆಸ್ ನ ಮಾಡ್ತೀವಿ ಅಂತಂದಾಗ ಒಂದು ಬಿಸ್ನೆಸ್ ನ ತಗೋಬೇಕಿತ್ತು. ಇವರು ಸಬ್ಮಿಟ್ ಮಾಡ್ತಾರೆ. ಸಬ್ಮಿಟ್ ಮಾಡಿದಂತಹ ಒಂದು ಫೈಲ್ ನ ಆ ಒಂದು ನಮ್ಮ ಲೀಗಲ್ ಡಿಪಾರ್ಟ್ಮೆಂಟ್ ಅಂದ್ರೆ ನೆಟ್ ಸರ್ಫಿನ ಹಿಂದೆ ಇರ್ತಕ್ಕಂಥ ಒಂದು ಲೀಗಲ್ ಡಿಪಾರ್ಟ್ಮೆಂಟ್ ಇದನ್ನ ತಿರಸ್ಕರಿಸುತ್ತೆ. ಯಾಕೆ ಅಂತಂದ್ರೆ ಇದು ಟೋಟಲಿ ರಾಂಗ್. ನೀವೇನ್ ಮಾಡಿದ್ದೀರಿ ಇದು ಟೋಟಲಿ ನೀವ್ ಹೇಳ್ತಾ ಇರೋದಕ್ಕೂ ಇಲ್ಲಿ ನೀವು ಮಾಡ್ತೀವಿ ಅಂತ ಹೊರಟಿರೋದಕ್ಕೂ ಒಂದು ಮ್ಯಾಚೇ ಆಗ್ತಿಲ್ಲ. ಯಾಕೆಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಭಾರತದಲ್ಲಿ ಹೀಗಿದೆ, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಅಮೆರಿಕಾದ್ನ ಸ್ಟಡಿ ಮಾಡ್ಕೊಂಬಂದು ಇಲ್ಲಿ ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿ ಅದನ್ನ ರಿಜೆಕ್ಟ್ ಮಾಡ್ತಾರೆ ಸ್ನೇಹಿತರೆ. ಆ ಸಂದರ್ಭದಲ್ಲಿ ಇವರು ನೆನಗುದಿಗೆ ಬಿಡಲ್ಲ. ಓಕೆ, ಇದೇನೋ ತಪ್ಪಾಗಿದೆ,
ನಾವು ಮತ್ತೆ ಫೈಲ್ ನ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳಿ ಇವ್ರೇನ್ ಮಾಡ್ತಾರೆ ಸ್ನೇಹಿತರೆ, ಮತ್ತೆ ನೀಟಾಗಿ ಕೂತು ಏನು ಲೂಪ್ ಹೋಲ್ಸ್ ಗಳಿದೆ, ಯಾವ ಲೂಪ್ ಹೋಲ್ಸ್ ಮೇಲೆ ಭಾರತದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ಸ್ಟ್ರಾಂಗ್ ಪೊಸಿಷನ್ಗೆ ಹೋಗಕ್ಕಾಗ್ತಿಲ್ಲ, ನಾವು ಏನ ಚೇಂಜ್ ಮಾಡ್ತೀವಿ, ಇದರಿಂದ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಯಾವ ರೀತಿ ನಾವು ಇದನ್ನ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತೀವಿ ಅಂತ ಹೇಳಿ ಅವತ್ತೇ ಸ್ನೇಹಿತರೆ ಇವರು ಒಂದು ವರ್ಡಿಂಗ್ ನ ಕೊಡ್ತಾರೆ. ನೆಟ್ಸರ್ಫ್ ನೆಟ್ವರ್ಕ್ ರೀಡಿಫೈನಿಂಗ್ ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ, ಭಾರತದ ನೆಟ್ವರ್ಕ್ ಮಾರ್ಕೆಟಿಂಗ್ ವ್ಯವಸ್ಥೆಯನ್ನ ತಿರುಗಿಸಿ ಬರಿತೀವಿ ಅಂತ ಹೇಳಿ ಸ್ನೇಹಿತರೆ ಅವತ್ತು ಇವ್ರ ನೆಟ್ವರ್ಕ್ ನ ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ. ಎಸ್, ಅಲ್ಲಿಂದ ಕಂಪನಿ ಪ್ರಿಪರೇಷನ್ ಸ್ಟಾರ್ಟ್ ಆಗತ್ತೆ, ಕಂಪನಿ ಕೆಲಸ ಸ್ಟಾರ್ಟ್ ಆಗತ್ತೆ. 2001ರಲ್ಲಿ ಕಂಪನಿ ತನ್ನ ಕೆಲಸನ ಆರಂಭ ಮಾಡುತ್ತೆ. 2001ರಲ್ಲಿ ಅದ್ಭುತವಾದ ಗ್ರೌತ್ ಅನ್ನ ಪಡೆಯುತ್ತೆ ನೆಟ್ಸರ್ಫ್. ಸ್ನೇಹಿತರೆ, ಇವರು ಆಚೆ ಕಡೆ ಕಂಪನಿಗಳ ಜೊತೆ ಮಾತಾಡ್ಬೇಕಾದ್ರೆ, ಆಚೆ ಕಡೆ ಕಂಪನಿಗಳ ಜೊತೆ ವ್ಯವಹಾರ ಮಾಡ್ಬೇಕಾದ್ರೆ, ಅಥವಾ ಬೇರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಲೀಡರ್ ಜೊತೆ ಇಂಟರ್ವ್ಯೂ ಮಾಡ್ಬೇಕಾದ್ರೆ, ಅಲ್ಲಿ ಪ್ರತಿಯೊಬ್ಬರ ಒಂದು ಥಿಂಕಿಂಗ್ ಏನಿರುತ್ತೆ, ಅವರ ಆಲೋಚನೆ ಏನಿರುತ್ತೆ, ತುಂಬಾ ಶಾರ್ಟ್ ಟರ್ಮ್ ಆಗಿರುತ್ತೆ. ತುಂಬಾ ಶಾರ್ಟ್ ಟರ್ಮ್, 2 ವರ್ಷ 3 ವರ್ಷ ದುಡ್ಡು ಮಾಡ್ಕ ಬಿಟ್ಬಿಡ್ಬೇಕು, ಇದೇ ಜಾಸ್ತಿ ದಿನ ಮಾಡತಕ್ಕಂಥ ಬಿಸ್ನೆಸ್ ಅಲ್ಲ. ಇವ್ರಿಗೆ ಅನ್ಸುತ್ತೆ ಸ್ನೇಹಿತರೆ, ನಿಜವಾದ ನೆಟ್ವರ್ಕ್ ಮಾರ್ಕೆಟಿಂಗ್ ಇವ್ರಿಗೆ ಅರ್ಥನೇ ಆಗಿಲ್ಲ, ನಿಜವಾದ ನೆಟ್ವರ್ಕ್ ಮಾರ್ಕೆಟಿಂಗ್ ಕಲ್ಪನೆನೂ ಕೂಡ ಇವ್ರಿಗಿಲ್ಲ ಅಂತ ಹೇಳಿ ಇವ್ರು ಸ್ಟಾರ್ಟ್ ಮಾಡ್ತಾರೆ. 2001ರಲ್ಲಿ ಸ್ನೇಹಿತರೆ ಕಂಪನಿ ಸಖತ್ ಗ್ರೋತ್ ನ ಪಡೆಯುತ್ತೆ ಸ್ನೇಹಿತರೆ. 2002ರಲ್ಲಿ ಅಗೈನ್ ಗ್ರೋತ್ ಅನ್ನ ಪಡೆಯುತ್ತೆ ಸ್ನೇಹಿತರೆ. 2003ರಲ್ಲಿ ಮತ್ತೆ ಗ್ರೋತ್ ಅನ್ನ ಪಡೆಯುತ್ತೆ ಸ್ನೇಹಿತರೆ. 2004ರಲ್ಲಿ ಕಂಪನಿ ಗ್ರೋತಿನ ಡೌನ್ಗೆ ಬರುತ್ತೆ ಸ್ನೇಹಿತರೆ. ಅಂಡರ್ ದಿ ಲಾಸ್ ಬರುತ್ತೆ ಕಂಪನಿ, ತುಂಬಾ ಲಾಸ್ ಬರುತ್ತೆ. ಯಾಕೆ ನೆಟ್ಸರ್ಫ್ ಹಿನ್ನೆಲೆ ತಾವು ತಿಳ್ಕೊಳ್ಳಿ ಸ್ನೇಹಿತರೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. 2005ರಲ್ಲಿ ಅಗೈನ್ ಕಂಪನಿ ಡೌನ್ ಆಗುತ್ತೆ. 2006ರಲ್ಲಿ ಸ್ನೇಹಿತರೆ ಇಡೀ ಲೀಡರ್ಸ್, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ನೆಟ್ಸರ್ಫ್ ಅಲ್ಲಿ ಕೆಲಸ ಮಾಡ್ತಿದ್ದಂತ ಪ್ರತಿಯೊಬ್ಬ ಲೀಡರ್ ಚಂಗಾಬಲವೇ ಕುದುಗೋಗಿರುತ್ತೆ. ಯಾಕೆಂದ್ರೆ ಸರ್, ಕಂಪನಿ ಯಾವಾಗ ಇಷ್ಟೊಂದು ನಾವು ಗ್ರೋತ್ ಅನ್ನ ಕೆಳಗ್ ಬರ್ತಾ ಇದೀವಿ, ಬಟ್ ನೀವೇನ್ ಸರ್ ನೋಡಿ ಸ್ನೇಹಿತರೆ, ನೆಟ್ಸರ್ಫ್ಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಏನು ಈ ಡೌನ್ ಗ್ರೌತ್ ನಾವು ತಗೊಂಡಿದೀವಿ, ಡೌನ್ ವರ್ಡ್ಸ್ ನಾವು ಇವತ್ತು ನಮ್ಮ ಗ್ರೌತ್ ರೇಟ್ ಇಳಿತಾ ಇದೆ, ಕೆಳಗಿಳಿತಾ ಇದೆ. ಇದರ ಅರ್ಥ ನಾವೇನೋ ಒಂದು ತಿದ್ಕೋಬೇಕು, ಇದರ ಪರಿಣಾಮ ನೆಕ್ಸ್ಟ್ ತುಂಬಾ ಗ್ರೌತ್ ಅನ್ನ ಮಾಡ್ತೀವಿ. ಸ್ನೇಹಿತರೆ, ಬೇರೆ ಕಂಪನಿಗಳು ಡೌನ್ಗೆ ಹೋದಾಗ ಆಟೋಮೆಟಿಕಲಿ ಹಣ ಉಳಿಸಕ್ಕೆ ಪ್ಲಾನ್ ಅನ್ನ ಮಾಡ್ತಾರೆ. ನೆಟ್ಸರ್ಫ್ ಯಾವಾಗ ಡೌನ್ಗೆ ಬರುತ್ತೋ ಸ್ನೇಹಿತರೆ, ಆ ಟೈಮಲ್ಲೇ ಇವರು ಇನ್ವೆಸ್ಟ್ಮೆಂಟ್ ನ ಜಾಸ್ತಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. 2004 ಆ ಒಂದು ಇಯರ್ ಸ್ನೇಹಿತರೆ, ನೆಟ್ಸರ್ಫ್ ಮೊಟ್ಟ ಮೊದಲನೇದಾಗಿ ಭಾರತದಲ್ಲಿ ಎಷ್ಟೋ ಒಂದನ್ನ ಮೊಟ್ಟ ಮೊದಲಿಗೆ ಮಾಡಿರ್ತಕ್ಕಂಥ ನೆಟ್ವರ್ಕ್ ಮಾರ್ಕೆಟ್ ಸಂಸ್ಥೆ ನಮ್ದು. ಅದರಲ್ಲಿ ತಾವು ಗುರ್ತಾಕಬಹುದು ಅಜಯ್ ಬಯೋಟೆಕ್. 1991ರಿಂದ ಈ ಕೃಷಿ ಕ್ಷೇತ್ರದಲ್ಲಿ ಹಲವಾರು ಜೈವಿಕ ಉತ್ಪನ್ನಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಮತ್ತು ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಇವತ್ತು ಕೂಡ ಅಜಯ್ ಬಯೋಟೆಕ್ 10ರಿಂದ 18 ದೇಶಗಳಿಗೆ ತನ್ನ ಉತ್ಪನ್ನನ ನಾವು ನೆಟ್ಸರ್ಫಿಗೆ ಅಷ್ಟೇ ನಾವು ಪ್ರಾಡಕ್ಟ್ ನ ಮಾಡ್ತಾ ಇಲ್ಲ ಸ್ನೇಹಿತರೆ. ಅಜಯ್ ಬಯೋಟೆಕ್ ತುಂಬಾ ಸ್ಟ್ರಾಂಗ್ ಹಿನ್ನೆಲೆ ಇದೆ. ಅವು ಇವತ್ತು ಕೂಡ ವರ್ಲ್ಡ್ ವೈಡ್ ಪ್ರಾಡಕ್ಟ್ ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಅಂತ ಸ್ಟ್ರಾಂಗ್ ಬೇಸ್ ಅಜಯ್ ಬಯೋಟೆಕ್ ಇದೆ ಸ್ನೇಹಿತರೆ. 2003 ಎಂಡ್ 2004ರಲ್ಲೇನೆ ಕಂಪನಿ ಅಜಯ್ ಬಯೋಟೆಕ್ ನ ಎಲ್ಲಾ ಶೇರ್ಸ್ ನ ಟೇಕ್ ಓವರ್ ಮಾಡುತ್ತೆ. ಅಂದ್ರೆ ಅಪ್ ಟು 70% ಶೇರ್ ನ ಟೇಕ್ ಓವರ್ ಮಾಡಿ ಅಜಯ್ ಬಯೋಟೆಕ್ ಮ್ಯಾನೇಜ್ಮೆಂಟ್ ನೆಟ್ಸರ್ಫ್ ಮ್ಯಾನೇಜ್ಮೆಂಟ್ ನ ಕಂಟ್ರೋಲಿಗೆ ಬರುತ್ತೆ. ನೆಟ್ಸರ್ಫ್ ನ ಬೋರ್ಡ್ ಅಜಯ್ ಬಯೋಟೆಕ್ ಬೋರ್ಡ್ಗೆ ಹೋಗುತ್ತೆ. ಅಲ್ಲಿವರೆಗೂ ಭಾರತ ದೇಶದಲ್ಲಿ ಆರ್ಗ್ಯಾನಿಕ್ ಗೊಬ್ಬರಗಳನ್ನ, ಮೆನ್ಯೂರ್ಗಳನ್ನ ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಮಾರ್ಬೋದು ಅಂತಾನೆ ಗೊತ್ತಿರ್ಲಿಲ್ಲ. ಇವರು ಮಾರಕ್ ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ. ಅದೇ ಟೈಮಲ್ಲಿ 2005 ಮತ್ತೆ ಏನು ಗ್ರೌತ್ ರೇಟ್ ಕಮ್ಮಿ ಆಗಿರುತ್ತೆ, ಆ ವರ್ಷ ನೆಟ್ಸರ್ಫ್ ತನ್ನ ಹಿಮಾಚಲ್ ಪ್ರದೇಶ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನ ಸ್ಟಾರ್ಟ್ ಮಾಡುತ್ತೆ ಸ್ನೇಹಿತರೆ. ಇಡೀ ಲೀಡರ್ಸ್ಗೆ ಗೊತ್ತಾಗ್ತಾ ಇರುತ್ತೆ, ಭಯ ಆಗ್ತಾ ಇರುತ್ತೆ. ಏನಪ್ಪಾ ಅಂತಂದ್ರೆ, ಸರ್ ಗ್ರೌತ್ ಡೌನ್ ಆಗ್ತಾ ಇದೆ, ನೀವೇನಕ್ಕೆ ಇಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, 70% ಶೇರ್ ಪರ್ಚೇಸ್ ಮಾಡಿದ್ದೀರಾ. ಆವಾಗ ಮ್ಯಾನೇಜ್ಮೆಂಟ್ ಹೇಳುತ್ತೆ ಸ್ನೇಹಿತರೆ, ಒಂದ್ ಅರ್ಥ ಮಾಡ್ಕೊಳ್ಳಿ, ಕಂಪನಿ ಹೇಳುತ್ತೆ, ಕೂರಿಸ್ಕೊಂಡು ಹೇಳುತ್ತೆ, ನಾವೀಗೇನು ಗ್ರೌತ್ ಮಾಡಿದೀವಲ್ಲ 2001, 2002, 2003 ಈ ಗ್ರೌತ್ ಏನಿತ್ತು, ದಿಸ್ ಇಸ್ ನಾಟ್ ಎ ಗುಡ್ ಗ್ರೌತ್. ಇನ್ಆರ್ಗ್ಯಾನಿಕ್ ಗ್ರೌತ್ ನ ನಾವು ಮಾಡಿದ್ವಿ. ಅದು ಏನಾಗಿತ್ತು, ಇನ್ನು ಎಕ್ಸ್ಪೀರಿಯನ್ಸ್ ಇಲ್ಲ, ಒಂದು ಕಂಪನಿ ಸ್ಟಾರ್ಟ್ ಆಗಿದೆ, ಹೊಸ ಕಂಪನಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಜಾಯ್ನಿಂಗ್ಸ್ ಜಾಸ್ತಿ ಬರುತ್ತೆ, ತುಂಬಾ ಜಾಗಕ್ಕೆ ಸ್ಪ್ರೆಡ್ ಆಗುತ್ತೆ. ಅವಾಗ ನೆಟ್ಸರ್ಫ್ ಒಂದು ಸ್ಟ್ರಾಂಗ್ ಸ್ಟೆಪ್ ಅನ್ನ ಇಡುತ್ತೆ 2005ರಲ್ಲಿ ಸ್ನೇಹಿತರೆ.
ಏನದು 2005ರಲ್ಲಿ ನೆಟ್ ಸರ್ಫ್ ಇಟ್ಟಂತಹ ಸ್ಟ್ರಾಂಗ್ ಸ್ಟೆಪ್ ಅಂತ ನೀವು ಕೇಳ್ತೀರಾ? ಆ ಹಿಂದೆ ಆದಂತ ಅನುಭವನ ಅವರು ಅವರ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ತಗೋತಾರೆ ಸ್ನೇಹಿತರೆ. ಎಕ್ಸ್ಪೀರಿಯನ್ಸ್ ಅಲ್ಲಿ ತಗೊಂಡು ಆ ತಪ್ಪನ್ನ ಮಾಡಲ್ಲ. ಇಡೀ ಲೀಡರ್ಸ್ ನ ಕರೀತಾರೆ, ಮೊದಲು ಹೇಳ್ತಾರೆ, ನೋಡಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನೆಟ್ ಸರ್ಫ್ ನ ಹೆಸರೇನಾದ್ರೂ ಕೆಟ್ಟೋದ್ರೆ ನಾನು ಮುಂದೆ ಹೋಗಿ ಅಲ್ಲೇನು ಬಿಸ್ನೆಸ್ ಮಾಡಕ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾನೊಂದು ಕೆಲಸ ಮಾಡ್ತೀನಿ, ಏನಂತಂದ್ರೆ ನನ್ನ ಮಿತಿಗೆ ನಾನು ಸರ್ವಿಸ್ ಕೊಡಕ್ ಆಗದೇ ಇಲ್ಲ, ಆ ತರ ಸ್ಪ್ರೆಡ್ ಆದಾಗ ನೆಗೆಟಿವ್ ಆಗೋದು ಸಹಜ. ಒಂದು ಹೊಸದಾಗಿ ಹುಟ್ಟಿರ್ತಕ್ಕಂಥ ಕಂಪ್ನಿ ಎಷ್ಟು ಸ್ಟಾಕ್ ಪಾಯಿಂಟ್ ಮಾಡಕ್ ಸಾಧ್ಯ, ಎಷ್ಟು ಸರ್ವಿಸ್ ನ ಕೊಡಕ್ ಸಾಧ್ಯ? ಆ ಸಂದರ್ಭದಲ್ಲಿ ನೆಟ್ ಸರ್ಫ್ ಹೇಳುತ್ತೆ ಲೀಡರ್ಸ್ಗೆ, ನೀವು 4 ಡಿಸ್ಟಿಕ್ ಅನ್ನ ಬಿಟ್ಟು ಮತ್ತಿನ್ನೊಂದು ಡಿಸ್ಟಿಕ್ ಅಲ್ಲೂ ಕೂಡ ಬಿಸ್ನೆಸ್ ನ ಮಾಡಬಾರ್ದು. 2006 ಸ್ನೇಹಿತರೆ, ಅಲ್ಲಿಂದ ನೆಟ್ ಸರ್ಫ್ ಗ್ರೌತ್ ಯಾವ ತರ ತಗೊಳುತ್ತೆ ಅಂದ್ರೆ, ಇವತ್ತು 2021ನೇ ಇಸ್ವಿಲೂ ಕೂಡ ನೆಟ್ ಸರ್ಫ್ ನ ಗ್ರೌತ್ ಯಾವತ್ತೂ ವಾಪಸ್ ಹೋಗಲ್ಲ. ಯಾಕೆ ಅಂತಂದ್ರೆ ನೆಟ್ ಸರ್ಫ್ಗೆ ಒಂದು ಆಲೋಚನೆ ಸ್ಟಾರ್ಟ್ ಆಗುತ್ತೆ, ನನ್ನ ಹೆಸರು ಮಾರ್ಕೆಟ್ ಅಲ್ಲಿ ಕೇಳಬಾರ್ದು. ನೋಡಿ, ಬೇರೆ ಕಂಪನಿ ದುಡ್ಡು, ಸ್ನೇಹಿತರೆ, ನೆಟ್ ಸರ್ಫ್ ಫಸ್ಟ್ ಯಾವ ಕಂಪನಿನ ಇಂಟರ್ವ್ಯೂ ಮಾಡುತ್ತೆ, ಯಾವ ನೆಟ್ವರ್ಕ್ ಮಾರ್ಕೆಟ್ ಲೀಡರ್ ನ ಇಂಟರ್ವ್ಯೂ ಮಾಡ್ತಾರೋ, ನೆಟ್ವರ್ಕ್ ಮಾರ್ಕೆಟಿಂಗ್ ಡೆಫಿನಿಷನ್ ಗೊತ್ತಿಲ್ಲ ಅಂದ್ರೆ ಏನು? ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ಎ ಪ್ಯೂರ್ ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಪ್ರಾಡಕ್ಟ್ ಮೇಲೆ ಫೋಕಸ್ ಮಾಡೋದು ಬಿಟ್ಟು ಮನಿ ಕಲೆಕ್ಷನ್ ಮೇಲೆ ಫೋಕಸ್ ಮಾಡಿರ್ತವೆ ನೆಟ್ವರ್ಕ್ ಮಾರ್ಕೆಟಿಂಗ್. ಅವ್ರಿಗೆ ಅನ್ಸುತ್ತೆ ಇದು ತುಂಬಾ ಶಾರ್ಟ್ ಟರ್ಮ್ ಡಿಸಿಷನ್ ಇವ್ರು ಮಾಡಿದ್ದಾರೆ. ನಾನು ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಂದ್ರೆ ಸರ್ವಿಸ್ ಕೊಡಬೇಕು, ಸರ್ವಿಸ್ ಕೊಡಕ್ಕೆ ಅದರದ್ದೊಂದು ಟೈಮ್ ಬೇಕು, ಅದಕ್ಕೊಂದು ಇನ್ಫ್ರಾಸ್ಟ್ರಕ್ಚರ್ ಬೇಕು, ಅದನ್ನ ಸಡನ್ ನಾನು ಮಾಡಕ್ಕಾಗಲ್ಲ ಅಂತ ಹೇಳಿ ಸ್ನೇಹಿತರೆ ನೆಟ್ ಸರ್ಫ್ ಏನ್ ಮಾಡುತ್ತೆ, ಅದನ್ನ ಸ್ಟಾಪ್ ಮಾಡತ್ತೆ. ನೆಕ್ಸ್ಟ್ ಕಂಡೀಷನ್ ಹೇಳುತ್ತೆ, ನೀವು ಇದನ್ನ ಇಂಪ್ರೂವ್ 4 ಡಿಸ್ಟಿಕ್ ಅಲ್ಲಿ ಮಾಡಬೇಕು. ಸ್ನೇಹಿತರೆ, 2007ರಲ್ಲೂ ಕೂಡ ಒಂದು 2 ಡಿಸ್ಟಿಕ್ಗೆ ಅದನ್ನ ಜಾಸ್ತಿ ಮಾಡ್ತಾರೆ. 2010ರಲ್ಲಿ ಸಂಪೂರ್ಣ ಮಹಾರಾಷ್ಟ್ರಕ್ಕೆ ಅದನ್ನ ಎಸ್ಟಾಬ್ಲಿಷ್ಮೆಂಟ್ ನ ಮಾಡ್ತಾರೆ ಸ್ನೇಹಿತರೆ. ಆ ನಂತರದಲ್ಲಿ ಎಷ್ಟೋ ಜನ ಲೀಡರ್ಸ್ ನ ಬಾಯ್ಲಿ ತಾವು ಮಾತು ಕೇಳಿರ್ತೀರ, ಸರ್ ನೆಟ್ ಸರ್ಫ್ ಹೆಸರು ಕೇಳೇ ಇಲ್ವಲ್ಲ, ನೆಟ್ ಸರ್ಫ್ ಹೆಸರು ಗೊತ್ತೇ ಇಲ್ವಲ್ಲ ಅಂದ್ರೆ, ಸ್ನೇಹಿತರೆ, ಇನ್ಆರ್ಗ್ಯಾನಿಕ್ ಗ್ರೋತ್ಗೆ ಇವರು ಸಹಾಯ ಮಾಡೇ ಇಲ್ಲ ಸ್ನೇಹಿತರೆ. ಇನ್ಆರ್ಗ್ಯಾನಿಕ್ ಲೀಡರ್ಗೆ ಹೇಳಿದ್ದಾರೆ, ನೀವು ಹೋಗಿ ಇನ್ನೊಂದು ಪಾಕೆಟ್ ಓಪನ್ ಮಾಡ್ಕೂಡ್ದು. ಯಾಕೆ ಅಂತಂದ್ರೆ, ನಾವು ಸರ್ವಿಸ್ ಕೊಡಕ್ಕಾಗದೆ ಹೋದ್ರೆ ಒಬ್ಬ ವ್ಯಕ್ತಿಯ ಹೆಸರಲ್ಲಿ ಕೆಟ್ಟದಾಗಿ ನೆಟ್ ಸರ್ಫ್ ಬಿಂಬ ಆಗ್ಬಾರ್ದು ಅಂತ. ಅದ ನಂತರ ಮಹಾರಾಷ್ಟ್ರದ ನಂತರ ಗುಜರಾತ್ ಅಲ್ಲಿ ಕೆಲವು ಭಾಗದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. 2014ರಲ್ಲಿ ಸ್ನೇಹಿತರೆ, ಎಂಟೈರ್ ಗುಜರಾತ್ ಕವರ್ ಆದ ಸಮಯದಲ್ಲಿ ನೆಟ್ ಸರ್ಫ್ ತನ್ನ ಒಂದು ಮಹತ್ತರವಾಗಿರೋ ಸಾಧನೆನ ಮುಗಿಸಿರುತ್ತೆ. ಅಂದ್ರೆ ಒಂದು ತುಂಬಾ ದೊಡ್ಡ ಒಂದು ನಾಲೆಡ್ಜ್ ಅನ್ನ ಕಲೆಕ್ಟ್ ಮಾಡಿರುತ್ತೆ, ಒಂದು ದೊಡ್ಡ ಒಂದು ಪ್ಯಾಟ್ರನ್ ರೆಡಿ ಮಾಡುತ್ತೆ, ಒಂದು ಪವರ್ಫುಲ್ ಬ್ಯಾಕ್ ಎಂಡ್ ಟೀಮ್ ರೆಡಿ ಆಗುತ್ತೆ ಸ್ನೇಹಿತರೆ. ನೆಟ್ ಸರ್ಫ್ ಟೋಟಲಿ ಒಂದು ಪರ್ಫೆಕ್ಟ್ ಮೆಚೂರ್ಡ್ ಕಂಪ್ನಿ ಆಗಿರುತ್ತೆ. ಆ ಟೈಮಲ್ಲಿ ಸ್ನೇಹಿತರೆ ನೆಟ್ ಸರ್ಫ್ ತನ್ನ ಉಳಿದಂತಹ ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಬಿಸ್ನೆಸ್ ಮಾಡಕ್ಕೆ 2014ರಿಂದ ಅವಕಾಶ ಕೊಡುತ್ತೆ ಸ್ನೇಹಿತರೆ. ಇಲ್ಲಿವರೆಗೂ ಕೂಡ ಭಾರತದಲ್ಲಿ ಎಂತ ಒಂದು ಪಿನ್ ಕೋಡೇ ಇಲ್ಲ ನೆಟ್ ಸರ್ಫ್ ರೀಚ್ ಆಗಿದ್ರೆ. ಎಲ್ಲಾ ಯೂನಿಯನ್ ಟೆರಿಟರೀಸ್ ಏನೇನಿದೆ ಸ್ನೇಹಿತರೆ, ಅಂಡೋಮಾನ್ ನಿಕೋಬಾರ್ ಅಲ್ಲೂ ಕೂಡ ಇವತ್ತು ನೆಟ್ ಸರ್ಫ್ ನೆಟ್ವರ್ಕ್ ಇದೆ. ಜಮ್ಮು ಕಾಶ್ಮೀರಿಂದ ಹಿಡಿದು ಭಾರತದ ಮೂಲೆಯಲ್ಲೂ ಹೋಗಿ ಇವತ್ತು ತನ್ನದಾಗಿರ್ತಕ್ಕಂಥ ಒಂದು ಬಾಹುಬಂಧನವನ್ನ ದೊಡ್ಡ ಮಟ್ಟಕ್ಕೆ ಇವತ್ತು ಸ್ಪ್ರೆಡ್ ಮಾಡಿದ್ದಾರೆ ಸ್ನೇಹಿತರೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಕಂಪನಿ ಬೆಳೆಯೋದ್ರಲ್ಲಿ ಇರ್ತಕ್ಕಂತಹ ಮಜನ ತಾವು ತಿಳ್ಕೊಳ್ಳಿ ಸ್ನೇಹಿತರೆ. ನೆಟ್ ಸರ್ಫ್ ಯಾಕೆ ವಿಶೇಷ ಅಂತಂದ್ರೆ, ದಿಸ್ ಇಸ್ ದ ಫಸ್ಟ್ ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ 21 ವರ್ಷನ ಪೂರೈಸಿದೆ ಸ್ನೇಹಿತರೆ. 21 ವರ್ಷ ನಡೀತಾ ಇದೆ, 20 ವರ್ಷ ಪೂರೈಸಿದೆ ಸ್ನೇಹಿತರೆ. ಇಲ್ಲಿವರೆಗೂ ಭಾರತದ ಯಾವುದೇ ನೆಟ್ವರ್ಕ್ ಮಾರ್ಕೆಟ್ ಕಂಪನಿ ಕೇವಲ 20 ವರ್ಷದ ಹತ್ರಕ್ಕೂ ಕೂಡ ಬರಕ್ಕಾಗಿಲ್ಲ. ಇಂಥ ಒಂದು ಸ್ಟ್ರಾಂಗ್ ಹಿನ್ನೆಲೆಯನ್ನ ಮಾಡ್ಲಿಕ್ಕೆ ಕಂಪನಿ ಎಂತ ದೊಡ್ಡ ರಿಸರ್ಚ್ ಅನ್ನ ಮಾಡಿದೆ. ಇದು ನೆಟ್ ಸರ್ಫ್ ನಡೆದು ಬಂದಂತಹ ದಾರಿ ಸ್ನೇಹಿತರೆ. ಒಂದೊಂದಾಗೆ ತಿಳಿತಾ ಹೋಗೋಣ. ನಾವು ಲಾಸ್ಟ್ 20 ವರ್ಷದಿಂದ ನೆಟ್ ಸರ್ಫ್ ಇವತ್ತು ನಡೀತಾ ಇದೆ ಸ್ನೇಹಿತರೆ. ಈಗ ಹೇಳ್ಬೇಕು ಅಂದ್ರೆ ನೆಟ್ ಸರ್ಫ್ ನ ರೈಟ್ ಏಜ್ ಅಂತ ಹೇಳ್ಬೋದು. ಅಂದ್ರೆ ಎಲ್ಲಾ ಬಾಲ್ಯಾವಸ್ಥೆನ ಮುಗಿಸಿ 20 ವರ್ಷ ಅಂದ್ರೆ 21 ವರ್ಷಕ್ಕೆ ಸರ್ಕಾರ ಮದುವೆ ಆಗ್ಬೋದು ಅಂತ ಹೇಳ್ತಾರೆ. ಅಂತ 21 ವರ್ಷ ಅಂತಂದ್ರೆ ನಾವೀಗ ಮೆಚುರಿಟಿ ಹಂತಕ್ಕೆ ಬಂದಿದೀವಿ, ಅಂದ್ರೆ ನಾವೀಗ ಪ್ರೌಢಾವಸ್ಥೆಗೆ ಬಂದಿದೀವಿ. ವಿ ಆರ್ ದ ಎಂಗ್, ಅಂದ್ರೆ ಇಡೀ ಪ್ರಪಂಚಕ್ಕೆನೆ ಕಾಲಿಡೋ ಹಂತದಲ್ಲಿ ತೌಕದಲ್ಲಿ ನಾವಿದ್ದೀವಿ. ಯಾಕೆಂದ್ರೆ ನಮಗೆ ಸಿಕ್ಕಿರ್ತಕ್ಕಂತಹ ಆ ರೆಸ್ಪಾನ್ಸ್, ನಾವು ನಿಜವಾಗ್ಲೂ ಮಾರ್ಕೆಟ್ ನ ಅನಾಲಿಸಿಸ್ ಮಾಡಿರ್ತಕ್ಕಂಥ ರೀತಿ, ಇವತ್ತು ನಾನು ಹೇಳಕ್ ಹೊರಟಿರೋ ಒಂದೊಂದು ಪಾಯಿಂಟ್ ಸ್ನೇಹಿತರೆ ನಿಮಗೆ ಬಹಳ ಕ್ಲಿಯರ್ ಆಗ್ತಾ ಹೋಗುತ್ತೆ. ಅದನ್ನ ನಾನು ನಿಮಗೆ ಈಗ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ನೆಟ್ ಸರ್ಫ್ ಅಂತಕ್ಕಂಥದ್ದು ನಮ್ದು ಒಂದು
ಹೆಡ್ ಆಫೀಸ್ ಇದೆ ಸ್ನೇಹಿತರೆ. ನಮ್ಮ ಇಡೀ ನಾವ್ ಈ ಬಿಸ್ನೆಸ್ ನ ಕಂಟ್ರೋಲ್ ಮಾಡ್ಬೇಕಂದ್ರೆ ನಮಗೆ ಹೆಡ್ ಆಫೀಸ್ ಬೇಕು. ಅದರಲ್ಲಿ 9th ಫ್ಲೋರ್ ಅಂದ್ರೆ 9 ಫ್ಲೋರ್ ಇರ್ತಕ್ಕಂತಹ ಸುಮಾರು 40,000 ಸ್ಕ್ವೇರ್ ಫುಟ್ ಇರ್ತಕ್ಕಂತಹ, ಸೊ ಮೋಸ್ಟ್ಲಿ ಇಲ್ಲಿವರೆಗೂ ಇಂಡಿಯಾದಲ್ಲಿ ಒಂದೇ ಒಂದು ನೆಟ್ವರ್ಕ್ ಮಾರ್ಕೆಟ್ ಕಂಪನಿ ಹತ್ರ ಇಂಥ ದೊಡ್ಡ ಒಂದು ಆಫೀಸ್ ನ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಹೊಂದಕ್ಕೆ ಆಗಿಲ್ಲ ಸ್ನೇಹಿತರೆ. ಅಂತಹ ಒಂದು ಹೈ ಕ್ಲಾಸ್, ಹೈ ಕ್ವಾಲಿಟಿ, ಎಲ್ಲಾ ರೀತಿ ನಮಗೆ ಸಪೋರ್ಟ್ ಮಾಡಕ್ಕೆ ರೆಡಿ ಆಗಿರ್ತಕ್ಕಂಥ ಇಸ್ ಎ ಫಿಟ್ ಅಂಡ್ ಫೈನ್ ಅಂತೀವಲ್ಲ ಸ್ನೇಹಿತರೆ, ಅಂತ ಒಂದು ಹೆಡ್ ಕ್ವಾರ್ಟರ್ಸ್ ಪೂನಾದಲ್ಲಿ, ಅದು ಬಾನೀರ್ ಅಂತ ಹೇಳಿ ಸ್ನೇಹಿತರೆ, ಅಲ್ಲಿ ನಮ್ಮ ಪೂನಾದ ಹೆಡ್ ಆಫೀಸ್ ಇದೆ ಸ್ನೇಹಿತರೆ. ಈ ಆಫೀಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಇಸ್ ಎ ರಿಯಲಿ, ಯಾಕೆಂತಂದ್ರೆ ಫಸ್ಟ್ ಇಂಡಿಯಾದಲ್ಲೇ ವರ್ಟಿಕಲ್ ಗಾರ್ಡನ್ ನ ಇಂಟ್ರೊಡ್ಯೂಸ್ ಮಾಡಿದಂತ ಆಫೀಸ್ ಇದು. ನೋಡಕ್ಕೆ ಇದೇ ತರ ಇರುತ್ತೆ. ಯಾವಾಗ ಲಾಕ್ ಡೌನ್ ಮುಗಿಯುತ್ತೋ, ನಾನ್ ನೆಟ್ಸರ್ಫ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆ ಆಫೀಸಿಗೆ ಹೋಗಿ ಬಂದು ಪ್ರದೀಪ್ ಸರ್ನ ಭೇಟಿ ಮಾಡೇನೆ ನಾವೆಲ್ಲ ಆಫೀಸ್ನ ಈ ಕೆಲಸನ ಸ್ಟಾರ್ಟ್ ಮಾಡಿದ್ವಿ. ಇಡೀ ಆಫೀಸಲ್ಲಿ ಎಲ್ಲೂ ಕೂಡ ಒಂದೇ ಒಂದ್ ಕಡೆ ಕೆಮಿಕಲ್ ಅಪ್ರೋಚ್ ಅಂದ್ರೆ ಕೆಮಿಕಲ್, ನಿಮಗೆ ಕೇಳ್ಬೋದು ಸ್ನೇಹಿತರೆ, ಯಾವುದೇ ರೀತಿಯಾದಂತಹ ಒಂದು ಬಣ್ಣಗಳನ್ನ ಕೆಮಿಕಲ್ನ ಹೊಡೆದಿಲ್ಲ ಸ್ನೇಹಿತರೆ. ಅಂದ್ರೆ ಟ್ರಾನ್ಸ್ಪರೆನ್ಸಿಗೆ ನಾನು ಹೇಳ್ತಾ ಇರೋದು ಅಂದ್ರೆ ವಿಷಮುಕ್ತ ಭಾರತದ ನಿರ್ಮಾಣದಲ್ಲಿ ನನ್ನ ಆಫೀಸಿಂದಾನೇ ನಾನು ಮಾದರಿಯನ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಮಾಡಿರ್ತಕ್ಕಂಥ ಕಂಪನಿ ನೆಟ್ಸರ್ಫ್. ಆಫೀಸ್ ಹೇಗಿದೆ? ತುಂಬಾ ಅದ್ಭುತ ಸ್ನೇಹಿತರೆ. ನನ್ನ ಫಸ್ಟ್ ವಿಚಾರದಲ್ಲೇ ಆಫೀಸ್ನ ಮನಸೂರೆಗೊಂಡಿತ್ತು ಸ್ನೇಹಿತರೆ. ಏನು ಅಲ್ಲಿ ಹೋದ್ರೆ ನಮಿಗೂ ಕೂಡ ಒಂದು ಟ್ರೈನಿಂಗ್ ಸೆಂಟರ್ ಅಂತ ಇತ್ತು. ಈಗ ಕೊರೋನಾ ಬಂದ್ಮೇಲೆ ಅದನ್ನ ಮೈ ಲ್ಯಾಬ್ ಅವರು ಇವತ್ತೇನು ಬೆಳಗಿಂದ ಎಲ್ಲರೂ ಮೆಸೇಜ್ ಅಲ್ಲಿ ಸರ್ಕ್ಯುಲೇಷನ್ ಮಾಡ್ತಿದ್ದೀರಿ, ಮೈ ಲ್ಯಾಬ್ಸ್ ಅಂತ ಹೇಳಿ. ಹೌದು ಸ್ನೇಹಿತರೆ, ಆಂಟಿಜೆನ್ ಕಿಟ್ ಏನು ನಾವೇ ಪರ್ಸನಲ್ ಆಗಿ ಕೋವಿಡ್ ನ ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ ಅಂತ ಟೆಸ್ಟ್ ಮಾಡ್ತಕ್ಕಂಥ ಕಿಟ್ ನ ಕೇವಲ 250 ರೂಪಾಯಿಗೆ ಫಸ್ಟ್ ಇವತ್ತು ಕಂಡಿಡಿದು ಅವರು ನಮಗೆ ಇವತ್ತು ಪ್ರೆಸೆಂಟ್ ಮಾಡಿದ್ದಾರೆ. ನಮ್ಮಂತ ಸಾಮಾನ್ಯ ಜನರಿಗೆ ಅದು ಸಿಗಲಿ, ಕೋವಿಡ್ ನ ಸೇಫ್ ಆಗಿ ಮನೇಲೆ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅದನ್ನ ಇವತ್ತಲ್ಲಿ ಆಫೀಸ್ ಆಗಿ ಮಾಡಿದ್ದಾರೆ. ಇವನ್ ಕಸ್ಟಮರ್ ಕೇರ್ ಆಫೀಸ್ ಕೂಡ ಇರುತ್ತೆ ಸ್ನೇಹಿತರೆ. ಎಲ್ಲೂ ಕೂಡ ಕ್ಯಾಬಿನ್ ಗಳಿಗೆ ಒಂದು ಗೋಡೆ ಇಲ್ಲ. ಒಬ್ಬ ಅಧಿಕಾರಿ, ಒಬ್ಬ P1 ಇಂದ ಹಿಡಿದು ಸ್ನೇಹಿತರೆ ಅದರಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಮೇಲ್ವರ್ಗದ ಆಫೀಸರ್ವರೆಗೂ ಕೂಡ, ಒಬ್ಬ CO ಆಗಿರ್ಬೋದು ಅಥವಾ CSO ಅವರೇ ಆಗಿರ್ಬೋದು, ಅವರ ಕ್ಯಾಬಿನ್ ಗಳಲ್ಲಿ ಗೋಡೆ ಇಲ್ಲ. ಅಂದ್ರೆ ಟ್ರಾನ್ಸ್ಪರೆನ್ಸಿನ ಇಂಡಿಕೇಟ್ ಮಾಡ್ತಾರೆ ಸ್ನೇಹಿತರೆ. ಟ್ರಾನ್ಸ್ಪರೆನ್ಸಿ ಅಂದ್ರೆ ನನ್ನ ಹತ್ರ ಏನಿದೆ ಸರ್ವವು ಕಾಣ್ಬೇಕು, ಎಲ್ಲರ ಮೇಲೂ ಗೌರವ ಕೊಟ್ಟು ಕೆಲಸ ಮಾಡಬೇಕು ಅಂತ ಡಿಸೈನ್ ಆಗಿರ್ತಕ್ಕಂಥ ಆಫೀಸ್ ಅದ್ಭುತವಾಗಿದೆ. ಪ್ರತಿಯೊಂದು ಕೂಡ ನೆಟ್ಸರ್ಫ್ ಇಂದ ಹಿಡಿದು ನಮ್ಮ R&D ಡಿಪಾರ್ಟ್ಮೆಂಟ್ ಇಂದ ಹಿಡಿದು ನಮ್ಮ ಅಜಯ್ ಬಯೋಟೆಕ್ ಅವರ ಆಫೀಸ್ ಇಂದ ಹಿಡಿದು ನಮ್ಮ ಏನು ಸಿಕ್ಕಿಂ ಮತ್ತು ಹಿಮಾಚಲ್ ಪ್ರದೇಶದಲ್ಲಿ ಹೈಟೆಕ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಇದೆ, ಅದನ್ನ ಕಂಟ್ರೋಲ್ಡ್ ಮಾಡ್ತಕ್ಕಂತಹ ಒಂದು ಸ್ಯಾಟಲೈಟ್ ಆಪರೇಟೆಡ್ ಸಿಸ್ಟಮ್ ಕೂಡ ಇದೇ ಆಫೀಸ್ ಅಲ್ಲಿ ಇದೆ ಸ್ನೇಹಿತರೆ. ತುಂಬಾ ಖುಷಿ ಆಗುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಒಂದು ಕಂಪನಿ ಈ ತರ ಆಲೋಚನೆ ಮಾಡಿ ನೆಟ್ವರ್ಕಿಂಗ್ ಟೀಮ್ಗೋಸ್ಕರ ಈ ತರ ಒಂದು ಆಫೀಸ್ ನ ಮಾಡಿರೋದು ನಿಜವಾಗ್ಲೂ ಒಂದು ಆಶ್ಚರ್ಯ ಸ್ನೇಹಿತರೆ. ಏನಿದೆ ಗೊತ್ತಾ ಉದ್ದೇಶ? ತುಂಬಾ ಶಾರ್ಟ್ ಉದ್ದೇಶ ಸ್ನೇಹಿತರೆ. ಜಲ್ದಿ ದುಡ್ಡು ಮಾಡಬೇಕು, ಜಲ್ದಿ ದುಡ್ಡು ಮಾಡಿ ಇಲ್ಲಿಂದ ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ಪಲಾಯನ ಮಾಡಬೇಕು. ಇದು ಬೇರೆಯವರ ಆಲೋಚನೆ. ಬಟ್ ನೆಟ್ಸರ್ಫ್ ಅವರ ಆಲೋಚನೆ ಚೇಂಜ್ ಇದೆ ಸ್ನೇಹಿತರೆ. ಇದೇ ಬಿಸ್ನೆಸ್ ನ ಮಾಡಬೇಕು ನಮ್ಮ ಮತ್ತು ನಮ್ಮ ಮುಂದಿನ ಜನರೇಷನ್ ಅಂತ ಹೇಳಿ ಒಂದು ವಿಚಾರನ ಹೇಳ್ತಾರೆ ಸ್ನೇಹಿತರೆ. ಅದರಲ್ಲಿ ತುಂಬಾ ಅದ್ಭುತವಾಗಿ ಅಲ್ಲ, ಎಂಪ್ಲಾಯ್ಸ್ಗೆ ಜಿಮ್ ಇದೆ, ಪ್ರತಿಯೊಂದು ಇದೆ, ವ್ಯವಸ್ಥೆ ಅದ್ಭುತವಾಗಿ ಮಾಡಿದ್ದಾರೆ. ಇವನ್ ಎಲ್ಲ ಕಡೆ ಗ್ರೀನ್ ಇದೆ, ಓಪನ್ ಟು ವರ್ಕ್ ಪ್ಲೇಸ್ ತುಂಬಾ ಇದೆ, ತುಂಬಾ ಚೆನ್ನಾಗಿ ಕ್ಯಾಂಟೀನ್ ಕೂಡ ಇದೆ ಸ್ನೇಹಿತರೆ. ನೆಟ್ಸರ್ಫ್ ಅಂತಕ್ಕಂಥದ್ದು ಒಂದು ಸಿಂಗಲ್ ಕಂಪನಿ ಅಲ್ಲ ಸ್ನೇಹಿತರೆ, ಇದು ಗ್ರೂಪ್ ಆಫ್ ಕಂಪನೀಸ್ ಅಂತ ಕರಿತೀವಿ ಸ್ನೇಹಿತರೆ. ನೆಟ್ಸರ್ಫ್ ಜೊತೆ ತುಂಬಾ ನಮ್ದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರೀಸ್ ಇದೆ. ಹತ್ತತ್ರ 2 ಮಿಲಿಯನ್ ಕನ್ಸ್ಯೂಮರ್ಸ್ ಅಂಡ್ ಡೈರೆಕ್ಟ್ ಸೆಲ್ಲರ್ಸ್ ನಮ್ ಜೊತೆ ಕೆಲಸ ಮಾಡ್ತಿದ್ದಾರೆ ಸ್ನೇಹಿತರೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 2004 ಅಲ್ಲಿ ಯಾವಾಗ ನೆಟ್ಸರ್ಫ್ ನ ಗ್ರೋತ್ ಕಮ್ಮಿ ಆಯ್ತೋ, ನೆಟ್ಸರ್ಫ್ ಅವತ್ತು ಇನ್ನೊಂದು ಕಂಪನಿನ ಸ್ಟಾರ್ಟ್ ಮಾಡುತ್ತೆ, ಅದೇ ನೆಟ್ಸರ್ಫ್ ರಿಸರ್ಚ್ ಲ್ಯಾಬ್. ಇವತ್ತು ಏನು ನಮಗೆ ಹೆಲ್ತ್ ಕೇರ್ ಪ್ರಾಡಕ್ಟ್ ಸಿಗ್ತಾ ಇದಾವೆ ಸ್ನೇಹಿತರೆ, ಇದ್ರ ಬಗ್ಗೆ ಕೇಳಿದ್ರೆ ನೀವು ತುಂಬಾ ರೋಚಕವಾಗಿರುತ್ತೆ ಸ್ನೇಹಿತರೆ. ನೆಟ್ಸರ್ಫ್ ರಿಸರ್ಚ್ ಲ್ಯಾಬ್ ಏನಿದೆ ಸ್ನೇಹಿತರೆ, 2004 ಈ ನೆಟ್ಸರ್ಫ್ ರಿಸರ್ಚ್ ಲ್ಯಾಬ್ ಒಂದು ಕಂಪನಿ ಸ್ಟಾರ್ಟ್ ಆಗತ್ತೆ. ಆ ಕಂಪನಿ ಸ್ಟಾರ್ಟ್ ಆಗಿ ಸ್ನೇಹಿತರೆ 2014 ತನಕ ಒಂದು ಸಿಂಗಲ್ ಪ್ರಾಡಕ್ಟ್ ನ ಅವ್ರು ನೆಟ್ಸರ್ಫಿಗೆ ಕೊಡಲ್ಲ ಸ್ನೇಹಿತರೆ. ನಾಟ್ ಎ ಒನ್ ಸಿಂಗಲ್ ಪ್ರಾಡಕ್ಟ್. ಯಾಕೆ ಸ್ನೇಹಿತರೆ? ನಿಮಗೆ ಎಷ್ಟೋ ಜನಕ್ಕೆ ಆಶ್ಚರ್ಯ ಆಗ್ಬೋದು. ಇವತ್ತು ಬರ್ತಾರೆ, ಅನೌನ್ಸ್ ಮಾಡ್ತಾರೆ, ಅಲ್ಲ ಇನ್ನೊಂದು ಕಂಪ್ನಿ ಮಾಡಲ್ಲ, ಸ್ಟಾರ್ಟ್ ಮಾಡಿ ಪ್ರಾಡಕ್ಟ್ ಬರ್ತಿರುತ್ತೆ. ಇದರ ಅರ್ಥ ಏನು? ನಮ್ಮನ್ನ
ಮಿಸ್ಯೂಸ್ ಮಾಡ್ಕೊಳಕ್ಕೆ ಎಂತದೋ ಒಂದು ಪ್ರಾಡಕ್ಟ್ ನ ತಂದು ಮಾಡ್ತಾರೆ ಸ್ನೇಹಿತರೆ. ನೆಟ್ ಸರ್ಫ್ ಆ ತರ ಇರ್ಲಿಲ್ಲ ಸ್ನೇಹಿತರೆ. ಆ ರಿಸರ್ಚ್ ಲ್ಯಾಬ್ಗೆ ವಹಿಸಿದ್ರು, ನೀವ್ ಎಂತ ಪ್ರಾಡಕ್ಟ್ ನ ತಯಾರಿಸ್ಬೇಕು, ನಾವು ಬ್ಯಾಕ್ ಎಂಡ್ ಅಲ್ಲಿ ಎಲ್ಲಾ ಸಪೋರ್ಟ್ ನ ಮಾಡ್ತಾ ಇರ್ತೀವಿ. ನೀವ್ ಎಂತ ಪ್ರಾಡಕ್ಟ್ ನ ನನಗೆ ಕೊಡ್ಬೇಕಂತಂದ್ರೆ ಅದು ಕಂಪೇರ್ ಮಾಡೋ ಪ್ರಾಡಕ್ಟ್ ಇಡೀ ವರ್ಲ್ಡ್ ಅಲ್ಲಿ ಇರಬಾರ್ದು. ಆ ಪ್ರಾಡಕ್ಟ್ ಫಿಲಾಸಫಿನ ಹೇಗ್ ಮೇಂಟೈನ್ ಮಾಡ್ತಾರೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ಈ ನೆಟ್ ಸರ್ಫ್ ರಿಸರ್ಚ್ ಲ್ಯಾಬ್ ಅವರು 10 ವರ್ಷ ಬರೀ ರಿಸರ್ಚ್ R&D ಅವ್ರ 10 ವರ್ಷ ಆದ ನಂತರ 2014 ಒಂದೇ ವರ್ಷದಲ್ಲಿ 30 ಪ್ರಾಡಕ್ಟ್ ನ ಲಾಂಚ್ ಮಾಡ್ತಾರೆ ಸ್ನೇಹಿತರೆ. ವಾಟ್ ಅ ಟೈಮ್! 30 ಪ್ರಾಡಕ್ಟ್ಸ್, ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ ನ ಲಾಂಚ್ ಮಾಡ್ತಾರೆ. ಅಲ್ಲಿಂದ ಈಚೆಗೆ ಸ್ನೇಹಿತರೆ ಎವ್ರಿ ಇಯರ್ 5-6 ಪ್ರಾಡಕ್ಟ್. ಈ ವರ್ಷ ಸ್ನೇಹಿತರೆ ನಿಮ್ಗೆ ಬಹಳ ಖುಷಿ ಆಗುತ್ತೆ, ಆಕ್ವಾ ರೇಂಜ್ ಬಂತು. ಅಂದ್ರೆ ಯಾರು ಯೋಚನೆನೇ ಮಾಡಿಲ್ಲ ಇಂಡಿಯಾದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ, ಟ್ರೆಡಿಷನಲ್ ಅಲ್ಲೂ ಕೂಡ ಇವತ್ತು ಆ ರೇಂಜ್ ಇಲ್ಲ ಸ್ನೇಹಿತರೆ. ಆ ರೇಂಜ್ ಇವತ್ತು ಇಲ್ಲಿ ಸ್ಟಾರ್ಟ್ ಆಗಿದೆ, ಅಂದ್ರೆ ಆಕ್ವಾ ರೇಂಜ್ ಅನ್ನೋದು ಸ್ಟಾರ್ಟ್ ಆಗಿದೆ. ಇದೇ ತರ ಸ್ನೇಹಿತರೆ ಇವ್ರು ಯಾರು ಯೋಚನೆ ಮಾಡಕ್ಕಾಗಲ್ಲ ಅದನ್ನ ಇವ್ರು ಯೋಚನೆ ಮಾಡಿರ್ತಾರೆ. ಈ ವರ್ಷ ನಿಮ್ಗೊಂದು ಹ್ಯಾಪಿ ನ್ಯೂಸ್ ನಾನು ಹೇಳ್ತಾ ಇದ್ದೀನಿ. ಅನದರ್ 15 ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ ಪೈಪ್ಲೈನ್ ಅಲ್ಲಿ ರೆಡಿ ಇದೆ ಸ್ನೇಹಿತರೆ. ವಿತ್ ಇನ್ ಶಾರ್ಟ್ ನಮ್ಮ ಹತ್ರ ಅದು ಬರುತ್ತೆ. ಅಂತ ಕೆಲಸನ ನೆಟ್ ಸರ್ಫ್ ರಿಸರ್ಚ್ ಅಂಡ್ ಲ್ಯಾಬ್ ಅವರು ಮಾಡ್ತಾರೆ ಸ್ನೇಹಿತರೆ. ಅಜಯ್ ಬಯೋಟೆಕ್ ಸ್ನೇಹಿತರೆ, ಇದು 1991ರಿಂದ ಇದ್ದಂತಹ ಒಂದು ರೈತರಿಗೆ ಅತ್ಯುನ್ನತವಾಗಿರ್ತಕ್ಕಂಥ, ಎಕ್ಸ್ಪೆಷಲಿ ಫಾರ್ ದ ಫಾರ್ಮರ್ಸ್, ಅವರು ತುಂಬಾ ಒಂದು ಕೆಲಸವನ್ನ ಮಾಡ್ತಾ ಇದ್ರು ಜೈವಿಕ ತಂತ್ರಜ್ಞಾನವನ್ನ ಭಾರತದಲ್ಲಿ ಅಭಿವೃದ್ಧಿ ಪಡಿಸ್ಲಿಕ್ಕೆ. ನೆಟ್ ಸರ್ಫ್ ಅದನ್ನ ಟೇಕ್ ಓವರ್ ಮಾಡುತ್ತೆ 2004ರಲ್ಲಿ. ಅದರ 70% ಶೇರ್ಸ್ ಇವತ್ತು ನೆಟ್ ಸರ್ಫ್ ಅವ್ರ ಕಂಟ್ರೋಲ್ ಅಲ್ಲಿ ಇದೆ. ಜೊತೆಗೆ ಸ್ನೇಹಿತರೆ ಅದರ ಬೋರ್ಡ್, ನೆಟ್ ಸರ್ಫ್ ಏನ್ ಬೋರ್ಡ್ ಇದೆ ಅಲ್ಲೂ ಅವರೇ ಬೋರ್ಡ್ ಆಫ್ ದ ಡೈರೆಕ್ಟರ್ಸ್ ಇದ್ದಾರೆ. ಎವ್ರಿಥಿಂಗ್ ಅಲ್ಲಿ ನಡೆಯುತ್ತೆ ಸ್ನೇಹಿತರೆ. ಇದ್ರ ಜೊತೆಗೆ ಸ್ನೇಹಿತರೆ ಈವೆಂಟ್ ಮ್ಯಾನೇಜ್ಮೆಂಟ್, ನೆಟ್ ಸರ್ಫ್ ಈವೆಂಟ್ ಮ್ಯಾನೇಜ್ಮೆಂಟ್ ಸ್ನೇಹಿತರೆ. ದೊಡ್ಡ ಹಾಲಿವುಡ್ ಫಂಕ್ಷನ್ಗಳನ್ನ ನೀವು ನೋಡಿರ್ಬೋದು. ಈ ಬಾಲಿವುಡ್ ಅಲ್ಲಿ ಈ ತುಂಬಾ ಈವೆಂಟ್ಗಳು ನಡೆಯುತ್ತೆ, ಈ ಫಿಲ್ಮ್ ಅವಾರ್ಡ್ಸ್, ದೊಡ್ಡದು ಸ್ನೇಹಿತರೆ. ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಈವೆಂಟ್ಸ್ ನ ಆರ್ಗನೈಸ್ ಮಾಡುತ್ತೆ ಈ ನೆಟ್ ಸರ್ಫ್ ಈವೆಂಟ್ ಮ್ಯಾನೇಜ್ಮೆಂಟ್. ಅದ್ರ ಜೊತೆಗೆ ಅವರಿಗಷ್ಟೇ ಅಲ್ಲ ಸ್ನೇಹಿತರೆ, ನಮ್ಮ ಕೆಲವು ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ನ್ಯಾಷನಲ್ MCM ಮೀಟಿಂಗ್ ಯಾರ್ಯಾರು ಬಂದಿದ್ರಿ, ಆ MCM ಮೀಟ್ನೇ ಇರ್ಬೋದು, ಅಥವಾ ಮಹಾಬಲಿಪುರಂ ಅಲ್ಲಿ ನಡೆದಂತ ಕಾರ್ಯಕ್ರಮ ಇರ್ಬೋದು. ಇಲ್ಲಿ ಕೆಲವಾರು ಜನ ಇದ್ದೀರಿ. ಯಾವ ತರ ಅದನ್ನ ಡಿಸೈನ್ ಮಾಡ್ತಾರೆ ಅಂದ್ರೆ, ಮೋಸ್ಟ್ಲಿ ಸ್ನೇಹಿತರೆ ದುಬೈಗೆ ನಿಮ್ಮನ್ನ ಕರ್ಕೊಂಡು ಹೋಗೋದು 100% ಫಿಕ್ಸ್. ಕಂಪನಿ ಅದನ್ನ ಡಿಸೈಡ್ ಮಾಡಿದೆ. ಯಾರು ಕೂಡ ಕೊರೋನಾ 3ನೇ ಅಲೆ 4ನೇ ಅಲೆ ಹೆದರಬೇಡಿ ಸ್ನೇಹಿತರೆ. ಇವತ್ತು US ಅಲ್ಲಿರೋ ನನ್ನ ಸ್ನೇಹಿತ ಒಬ್ಬ ಕಾಲ್ ಮಾಡಿ ಹೇಳ್ತಾ ಇದ್ದ, US ಅಲ್ಲಿ ವ್ಯಾಕ್ಸಿನೇಷನ್ ಎಷ್ಟು ಬ್ಯೂಟಿಫುಲ್ ಆಗಿ ನಡೆದಿದೆ ಅಂದ್ರೆ ಸ್ನೇಹಿತರೆ, ಯಾರು 2 ಡೋಸ್ ವ್ಯಾಕ್ಸಿನ್ ತಗೋತಿರೋ ಮಾಸ್ಕ್ ನ ತೆಗೆದು ಓಡಾಡ್ಬೋದು, ನಿಮಗೆ ಯಾರು ಫೈನ್ ಹಾಕಲ್ಲ ಅಂತ ಅಲ್ಲಿ ಹೇಳ್ತಾ ಇದಾರೆ. ಅಂದ್ರೆ ಮಾಸ್ಕ್ ಅನ್ನ ಎತ್ತಿಟ್ಟು ಓಡಾಡಿ ಅನ್ನೋವಷ್ಟು ಮಟ್ಟಿಗೆ ಕೋವಿಡ್ ಅಗೇನ್ಸ್ಟ್ ಕೋವಿಡ್ US ಇವತ್ತು ಡೆವಲಪ್ ಆಗಿದೆ ಸ್ನೇಹಿತರೆ. ವಿತ್ ಇನ್ ಶಾರ್ಟ್ ಎಲ್ಲ ಮತ್ತೆ ಯಥಾಸ್ಥಿತಿಗೆ ಬರೋ ಎಲ್ಲಾ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದೆ ಸ್ನೇಹಿತರೆ ಇನ್ನ ಕೆಲವೇ ತಿಂಗಳಲ್ಲಿ. ಹಾಗಾಗಿ ಈ ಸಲ ನೆಟ್ ಸರ್ಫ್ ದುಬೈದು ಏನ್ ಪ್ಲಾನ್ ಮಾಡಿದೆ ಅದು ಪಕ್ಕ ಆಗತ್ತೆ. ಆ ದುಬೈಗೆ ಬರ್ತಿರಲ್ಲ, ನೀವು ಅವಾಗ ನೋಡ್ತೀರಾ ಅದು ಹೇಗಿರುತ್ತೆ ಅಂತ ಸ್ನೇಹಿತರೆ. ಇದ್ರ ಜೊತೆಗೆ ಇನ್ನೂ ಹಲವಾರು ಅಸೋಸಿಯೇಟೆಡ್ ಕಂಪ್ನೀಸ್ ಇದೆ. ಮಾರ್ವಿಕ್ ಮೊಬೈಲ್ಸ್ ಇರ್ಬೋದು, ಅದೇ ತರ ಸ್ನೇಹಿತರೆ ಝೂಝು ಮಿಲ್ಕ್ ಅಂತ ಇರ್ಬೋದು. ತುಂಬಾ ಕಂಪನಿಗಳು ನೆಟ್ ಸರ್ಫ್ ನ ಗ್ರೂಪ್ ಆಫ್ ಕಂಪನೀಸ್ ಇದೆ. ಎಕ್ಸ್ಪೆಷಲಿ ಸ್ನೇಹಿತರೆ ಈ ಮಾರ್ವಿಕ್ ಮೊಬೈಲ್ಸ್ ಏನಿದೆ ಅದು ಇಡೀ ಮಹಾರಾಷ್ಟ್ರದಲ್ಲಿ ಎಲ್ಲಿ ನಮ್ಮ ಒಂದು ಕ್ರೈಮ್ ನಡೆಯುತ್ತೆ ಸ್ನೇಹಿತರೆ, ಆ ಕ್ರೈಮ್ ನ ನಡೆದಾಗ ಅಲ್ಲಿ ಆ ಒಂದು ಏರಿಯಾದನ್ನ ಏನು CCTV ಫುಟೇಜ್ ಇರುತ್ತೋ ಅದಕ್ಕೆ ಒಂದು ಆಪ್ ನ ಡೆವಲಪ್ ಮಾಡಿ ಕೊಟ್ಟಿದ್ದಾರೆ. ಇವತ್ತು ನಮ್ಮ ನೆಟ್ ಸರ್ಫ್ ಆಫೀಸ್ ಅಲ್ಲಿ ನಾನೊಂದ್ಸಲ ಹೋದಾಗ ಒಂದು ಪೊಲೀಸ್ ವ್ಯಾನ್ ನಿಂತಿತ್ತು. ನನಗೂ ಆಶ್ಚರ್ಯ ಆಗಿತ್ತು, ಯಾಕೆ ಇಲ್ಲೊಂದು ಪೊಲೀಸ್ ವ್ಯಾನ್ ನಿಂತಿದೆ ಅಂತ. ಅಂದ್ರೆ ಕೋರ್ಟ್ ಯಾವಾಗ ಆರ್ಡರ್ ಕೊಡುತ್ತೋ ಈ ಏರಿಯಾದ CC ಫುಟೇಜ್ ನ ಕೊಡಿ ಅಥವಾ ಇದನ್ನ ಇನ್ವೆಸ್ಟಿಗೇಷನ್ ಮಾಡಿ ಅಂತಾರೋ ಅಂತ ಒಂದು, ಅಂದ್ರೆ ದೇಶದ ರಕ್ಷಣೆಯಲ್ಲೂ ಕೂಡ ಇವರ ಸಾಫ್ಟ್ವೇರ್ ಎಷ್ಟು ಕೆಲಸ ಮಾಡುತ್ತೆ ಪ್ರತಿ ಕ್ಷಣ ಹೆಮ್ಮೆ ಪಡ್ತೀನಿ ಸ್ನೇಹಿತರೆ ನಾನು ನೆಟ್ ಸರ್ಫ್ ವಿಚಾರನ. ಯಾಕೆಂದ್ರೆ ನಾಟ್ ಓನ್ಲಿ ಫಾರ್ ಮನಿ, ದುಡ್ಡು ವಿಚಾರ ಅಲ್ಲ ಸ್ನೇಹಿತರೆ, ಲೈಫ್ ದು ವ್ಯಾಲ್ಯೂಸ್, ಒಬ್ಬ ಭಾರತೀಯರಾಗಿ ಹೆಮ್ಮೆ ಪಡೋಂತ ಕೆಲಸನ ನೆಟ್ ಸರ್ಫ್ ಮಾಡುತ್ತೆ ಸ್ನೇಹಿತರೆ. ಯಾಕೆಂದ್ರೆ ವಿದೇಶಿ ಕಂಪ್ನಿಗಿರುತ್ತೆ, ಅದಿರುತ್ತೆ, ಯಾವತ್ತದ್ ನಮ್ದಾಗಲ್ಲ ಸ್ನೇಹಿತರೆ. ಬಟ್ ನಾನೊಬ್ಬ ಭಾರತೀಯನಾಗಿ ಒಂದು ಭಾರತದ ಕಂಪನಿ ಇಷ್ಟು ಗ್ರೋತ್, ವಿ ಆರ್ ರಿಯಲಿ ಪ್ರೌಡ್ ಅಂತ ಒಂದು ದೊಡ್ಡ ಸಾಧನೆಯನ್ನ ನೆಟ್ ಸರ್ಫ್ ಮಾಡಿದೆ ಸ್ನೇಹಿತರೆ. ಇವೆಲ್ಲ ನೆಟ್ ಸರ್ಫ್ ಗ್ರೂಪ್ ಆಫ್ ಕಂಪನೀಸ್ ಸ್ನೇಹಿತರೆ. ನೆಟ್ ಸರ್ಫ್ ರಿಸರ್ಚ್ ಲ್ಯಾಬ್ ಅದನ್ನ 2004ರಲ್ಲಿ ಸ್ಟಾರ್ಟ್ ಮಾಡಿದ್ರು.
ಅದ್ರ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಹ್ಯೂಜ್ ಇನ್ವೆಸ್ಟ್ಮೆಂಟ್ ನ ತಗೊಂತಾರೆ. ಹ್ಯೂಜ್ ಇನ್ವೆಸ್ಟ್ಮೆಂಟ್, ಒಂದು ಹ್ಯೂಜ್ ಸ್ಟೆಪ್ ಅನ್ನ ತಗೊಂಡ ಮೇಲೆ ಸ್ನೇಹಿತರೆ ಇವತ್ತು ಅಲ್ಲಿಂದ ಒಂದು ದೊಡ್ಡ ಕೊಡುಗೆನೆ ನಮಗೆ ಸಿಕ್ಕಿದೆ. ನಾವು ಇವತ್ತೇನ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದೀವಿ, ಹೆಲ್ತ್ ಕೇರ್, ಪರ್ಸನಲ್ ಕೇರ್, ತುಂಬಾ ಜನ ಹೇಳ್ತಿರಲ್ಲ ಸರ್ ಅದ್ಭುತ ಸರ್, ಮೈಂಡ್ ಬ್ಲೋಯಿಂಗ್ ಸರ್, ಅದನ್ನ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ ಸರ್ ಅಂತ ಹೇಳ್ತಿರಲ್ಲ, ಅಂತ ಪ್ರಾಡಕ್ಟ್ ಅಲ್ಲಿಂದ ಬರುತ್ತೆ ಸ್ನೇಹಿತರೆ. ಇನ್ನ ಅಜಯ್ ಬಯೋಟೆಕ್ ಸ್ನೇಹಿತರೆ, ಅಜಯ್ ಬಯೋಟೆಕ್ ನೀವು ಹೆಂಗ್ ಹೇಳ್ಬೋದು ಅದನ್ನ ಅಂತಂದ್ರೆ, ಅದೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಂಪನಿ. ಅದನ್ನ ತಗೊಂಡ್ಮೇಲೆ ಅಂದ್ರೆ ನಿಮಗೆ ಗೊತ್ತಿರ್ಲಿ ಸ್ನೇಹಿತರೆ, ರಾಷ್ಟ್ರಪತಿಗಳಿಂದ ಅವಾರ್ಡ್ ಇಂದ ಹಿಡಿದು ಅಜಯ್ ಬಯೋಟೆಕ್ಗೆ ಬಂದಿರೋ ಅವಾರ್ಡ್ಗಳನ್ನ ನಾವೇನಾದ್ರೂ ಲೀಸ್ಟ್ ಮಾಡಿ ಶೋ ಮಾಡ್ತೀವಿ ಅಂತಂದ್ರೆ 2 ಬುಕ್ಕೆ ಪ್ರಿಂಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ, ಅಷ್ಟು ಪ್ರಿಂಟ್ ಇದೆ. ಜೊತೆಗೆ ಸ್ನೇಹಿತರೆ ಇಸ್ ಎ ಗೌರ್ಮೆಂಟ್ ಅಪ್ರೂವ್ಡ್ ಲ್ಯಾಬೊರೇಟರಿ ಅಂತ ಕರೀತಾರೆ ಅಜಯ್ ಬಯೋಟೆಕ್. ಅಂದ್ರೆ ಭಾರತದಲ್ಲಿ ಇನ್ಯಾವುದೇ ಒಂದು ಈ ತರ ಅಗ್ರಿಕಲ್ಚರ್ ರಿಲೇಟೆಡ್ ಆಕ್ಟಿವಿಟೀಸ್ ಮಾಡ್ತಕ್ಕಂತ ಕಂಪನಿಗಳು ಬಂದ್ರೆ ಆ ಕಂಪನಿನ ಅಪ್ರೂವ್ ಮಾಡೋ ಅಥಾರಿಟಿ ಅಜಯ್ ಬಯೋಟೆಕ್ ಹತ್ರ ಇದೆ ಸ್ನೇಹಿತರೆ. ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಸ್ನೇಹಿತರೆ, ಅದು ಇಮ್ಯಾಜ್ ಮಾಡ್ಕೊಳ್ಳಿ, ನಿಮ್ಗೆ ಗೌರ್ಮೆಂಟ್ ಅಪ್ರೂವ್ಡ್ ಲ್ಯಾಬೊರೇಟರಿ. ನಾನು ಇನ್ನೊಬ್ಬನಿಗೆ ಪರ್ಮಿಷನ್ ಕೊಡಬೇಕು. ಈಗ ನಾನು ಗುರ್ಲಿಂಗಯ್ಯ, ನಾನು ಇದೇ ತರ ಶ್ವೇತಸ್ ಟೆಂಪರೇಚರ್ ಅಥವಾ ಈ ತರದ್ ಏನೋ ಒಂದು ಕಂಪನಿನ ಮಾಡ್ತೀನಿ ಅಂತಂದ್ರೆ ಅಜಯ್ ಬಯೋಟೆಕ್ ಇಂದ ಪರ್ಮಿಷನ್ ತಗೋಬೇಕು. ಲೆಕ್ಕ ಹಾಕಿ, ಪರ್ಮಿಷನ್ ಇನ್ನೊಬ್ಬನಿಗೆ ಇದು ರೈಟ್ ಆರ್ ರಾಂಗ್ ಅಂತ ಡಿಸೈಡ್ ಮಾಡ್ತಕ್ಕಂತ ಒಂದು ಕಂಪನಿಯ ನೆರಳಲ್ಲಿ ನಾವಿದೀವಿ ಅಂತಂದ್ರೆ ಅದು ಅದ್ಭುತ ಸ್ನೇಹಿತರೆ. ನೆಕ್ಸ್ಟ್ ಬರೋಣ ಮೈಲ್ಯಾಬ್ಸ್. ಸ್ನೇಹಿತರೆ, ಮೈಲ್ಯಾಬ್ಸ್ ಅಂತ ಕಂಪನಿ 2019ರಲ್ಲಿ ಇವರು ನೆಟ್ಸರ್ಫ್ ಜೊತೆಗೆ ಅಸೋಸಿಯೇಟ್ ಆಗ್ತಾರೆ ಸ್ನೇಹಿತರೆ. 2019 ಮುಂಚೆನೂ ಕೂಡ ಮೈಲ್ಯಾಬ್ಸ್ ಜೊತೆಗೆ ನೆಟ್ಸರ್ಫ್ ನ ಸಂಬಂಧ ಬಹಳ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮೈಲ್ಯಾಬ್ಸ್ ಬಗ್ಗೆ ನಾವು ಸ್ವಲ್ಪ ಚೆನ್ನಾಗಿ ಮಾತಾಡ್ತೀವಿ ಸ್ನೇಹಿತರೆ. ಯಾಕೆ ಅಂತಂದ್ರೆ ಇಟ್ ಇಸ್ ಮೋರ್ ಇಂಪಾರ್ಟೆಂಟ್. ಮೈಲ್ಯಾಬ್ ಬಗ್ಗೆ ನಾನು ಇವತ್ತು ನಿಮ್ಗೆ ಕೆಲವು ಇನ್ಫಾರ್ಮೇಶನ್ ನ ಕೊಡಬೇಕು ಸ್ನೇಹಿತರೆ. ಏನಂದ್ರೆ ಈ ಮೈಲ್ಯಾಬ್ಸ್ ಏನಿದೆ, ನಮ್ಮ ಫ್ಯೂಚರ್ ಪ್ರಾಡಕ್ಟ್ಸ್ ನ ಯಾಕೆ ನಮಗೂ ಅವ್ರಿಗೂ ಸಂಬಂಧ ಇತ್ತು, ಒಂದು ಒಳ್ಳೆ ರಿಲೇಶನ್ಶಿಪ್ ಬಿಲ್ಡ್ ಆಯ್ತು. ಮೈಲ್ಯಾಬ್ಸ್ ಇವತ್ತು ಫುಲ್ ನೆಟ್ಸರ್ಫ್ ಓನ್ಡ್ ಯಾಕಾಯ್ತು ಅಂತ ನೀವೇನಾದ್ರು ಕೇಳಿದ್ರೆ ಸ್ನೇಹಿತರೆ ನಮ್ಮ ಫ್ಯೂಚರ್ ಪ್ರಾಡಕ್ಟ್ ನ ಡೆವಲಪ್ ಮಾಡೋದ್ರಲ್ಲಿ ನಾವು ಅವರ ಸಹಾಯವನ್ನ ತಗೋತಾ ಇದ್ವಿ. ಅವ್ರ ಹತ್ರ 40 ಜನ ಬೆಸ್ಟ್ ಟೀಮ್ ಇದೆ ಮಾಲಿಕ್ಯುಲರ್ ಬಯಾಲಜಿ ಸ್ನೇಹಿತರೆ. ಅದರಿಂದ ಏನಾಗುತ್ತೆ, ಸೂಕ್ಷ್ಮ ರೋಗಗಳು, ಈಗ ಕೊರೋನಾ ಇದೆಯಲ್ಲ, ಇದು ಯಾಕೆ ಐಡೆಂಟಿಫಿಕೇಶನ್ ಇಷ್ಟು ಕಷ್ಟ ಆಯ್ತು, ಪ್ರಪಂಚಕ್ಕೆ ಯಾಕೆ ಇಷ್ಟು ತಲೆನೋವಾಯ್ತು ಅಂದ್ರೆ ಸ್ನೇಹಿತರೆ, ಸೂಕ್ಷ್ಮ ಬ್ಯಾಕ್ಟೀರಿಯಾ ಅದನ್ನ ಕಂಡುಹಿಡಿಯೋದ್ರಲ್ಲಿ ಈ ಮಾಲಿಕ್ಯುಲರ್ ಬಯಾಲಜಿ ತುಂಬಾ ಅಡ್ವಾನ್ಸ್ಡ್ ಆಗಿರುತ್ತೆ. ನೆಟ್ಸರ್ಫ್ ಯಾವತ್ತು ಫ್ಯೂಚರ್ ನ ಯೋಚನೆ ಮಾಡುತ್ತೆ, ಪ್ರೆಸೆಂಟ್ ಬಗ್ಗೆಗಿಂತ ಫ್ಯೂಚರ್, ಭವಿಷ್ಯ, ಇನ್ 10 ವರ್ಷ, ಇನ್ 20 ವರ್ಷ, ಇನ್ 30 ವರ್ಷ ಬಿಟ್ಟ ಮೇಲೆ ಹೇಗೆ ಇರುತ್ತೆ ಅಂತ ಯೋಚನೆ ಮಾಡ್ತಾರೋ ಆ ತರ ಸ್ನೇಹಿತರೆ ಈ ಮೈಲ್ಯಾಬ್ಸ್ ಜೊತೆಗೆ ಇವರ ರಿಲೇಶನ್ಶಿಪ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಭಾರತದಲ್ಲಿ ಕೋವಿಡ್ ಮಾರ್ಚ್ 2020 ಅನೌನ್ಸ್ ಆಗುತ್ತೋ ಸ್ನೇಹಿತರೆ, ಪ್ರಪಂಚದಲ್ಲಿ ಅಂದ್ರೆ ಭಾರತದಲ್ಲಿ ಮೊಟ್ಟ ಮೊದಲ RT-PCR ಟೆಸ್ಟ್ ಕಿಟ್ ಅನ್ನ ಇವರು ಕಂಡುಹಿಡಿತಾರೆ ಸ್ನೇಹಿತರೆ. ಕಂಡುಹಿಡಿದಂತಹ ಸಂದರ್ಭದಲ್ಲಿ ಅದನ್ನ ಡೆವಲಪ್ ಮಾಡಿ ಅದನ್ನ ಸ್ನೇಹಿತರೆ ಇವತ್ತು ಭಾರತದಲ್ಲಿ ವ್ಯವಸ್ಥಿತವಾಗಿ ಡಿಸ್ಟ್ರಿಬ್ಯೂಟ್ ಆಗಿ ಭಾರತದಲ್ಲಿ ಏನಾದ್ರೂ ಕೋವಿಡ್ ನ ನಿಯಂತ್ರಣದಲ್ಲಿ ಸರ್ಕಾರಕ್ಕೆ ಸಹಾಯ ಆಯ್ತು ಅಂದ್ರೆ ಈ ಕಿಟ್ ಸ್ನೇಹಿತರೆ. ಯಾಕೆಂದ್ರೆ ಇದನ್ನ ನಾವು ವಿದೇಶಿಗಳ ಮೇಲೆ ಅವಲಂಬನೆಯನ್ನಾಗಿದ್ವಿ. ಅಂತ ಸಂದರ್ಭದಲ್ಲಿ ಸ್ನೇಹಿತರೆ ಇವರು ಬಂದು ಹೆಲ್ಪ್ ಮಾಡಿ ನೆಟ್ಸರ್ಫ್ ಅವ್ರ ಜೊತೆ ನಿಲ್ಲುತ್ತೆ. ಯಾಕೆಂದ್ರೆ ನೆಟ್ಸರ್ಫ್ ಇಸ್ ಎ ಮಾಸ್ಟರ್ ಟು ಹ್ಯಾಂಡ್ಲಿಂಗ್ ದಿಸ್ ಥಿಂಗ್ಸ್. ಇವತ್ತು ನೆಟ್ಸರ್ಫ್ ಎಷ್ಟು ಪಕ್ಕ ಆಗಿತ್ತು ಅಂತಂದ್ರೆ, ನೆಟ್ಸರ್ಫ್ ಹತ್ರ ಎಂತ ಒಂದು ವ್ಯವಸ್ಥೆ ಇತ್ತಂದ್ರೆ, ನೆಟ್ಸರ್ಫ್ ಹತ್ರ ಎಂತ ಒಂದು ಸ್ಟ್ರಾಂಗ್ ಬ್ಯಾಕ್ ಗ್ರೌಂಡ್ ಇತ್ತಂದ್ರೆ ಸ್ನೇಹಿತರೆ, ಅವಾಗ ಮೈಲ್ಯಾಬ್ಸ್ ನೆಟ್ಸರ್ಫ್ ಜೊತೆ ಅಸೋಸಿಯೇಟ್ ಆಗುತ್ತೆ. ಅಸೋಸಿಯೇಟ್ ಆದ್ಮೇಲೆ ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಾ ಅವ್ರು ಏನೇನ್ ಮಾಡ್ತಾ ಇದ್ದಾರೆ, ಎಂತೆಂತ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನನಗೊಂದು ಮಾತು ಅನ್ಸುತ್ತೆ, ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ಮಾತು ಅನ್ಸುತ್ತೆ, ನಮ್ಮ ಭವಿಷ್ಯ ಎಷ್ಟು ಸೇಫ್ ಆಗಿದೆ ಅಲ್ವಾ ಇಂತಿಂತ ಕಂಪನಿಗಳ ಜೊತೆ. ನೋಡಿ, ನನ್ನ ಗುಣ ಹೆಂಗ್ ಗೊತ್ತಾಗುತ್ತೆ, ನನ್ನ ಸ್ನೇಹಿತರ ಜೊತೆ ನೋಡಿದಾಗ ನನಗೆ ಗೊತ್ತಾಗುತ್ತೆ. ನನ್ನ ಗುಣ ಹೆಂಗ್ ಗೊತ್ತಾಗುತ್ತೆ, ನನ್ನ ಸ್ನೇಹಿತರು ಯಾರು ಅಂತ ನೋಡಿದ್ರೆ ನನ್ ಗುಣ ಗೊತ್ತಾಗುತ್ತೆ. ದಿಸ್ ಇಸ್ ದ ಫಸ್ಟ್ ಕಂಪನಿ ಒಂದು ನೆಟ್ವರ್ಕ್ ಮಾರ್ಕೆಟ್ಗೋಸ್ಕರ 40,000 ಸ್ಕ್ವೇರ್ ಫೀಟ್ ಇರ್ತಕ್ಕಂತಹ 9 ಅಂತಸ್ತಿರ್ತಕ್ಕಂತಹ ಫುಲ್ ಎಲ್ಲಾ ವ್ಯವಸ್ಥೆ ಇರ್ತಕ್ಕಂಥ ಒಂದು ಹೆಡ್ ಆಫೀಸ್ ನ ಇವರು ಮಾಡಿದ್ದಾರೆ. ಹೆಡ್ ಆಫೀಸ್ ಹೆಂಗಿದೆ ನೀವು ನೋಡ್ಬೋದು ಸ್ನೇಹಿತರೆ. ಸಂಪೂರ್ಣವಾಗಿ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರತಿ ಕ್ಷಣ ನಮಗೆ ಹೆಮ್ಮೆ ಆಗುತ್ತೆ. ಈ ತರ ಒಂದು ಆಫೀಸ್ ಇರಕ್ ಸಾಧ್ಯನಾ, ಈ ತರದೊಂದು ಇರಕ್ ನೋಡಿ ಸ್ನೇಹಿತರೆ, ಎಲ್ಲೂ ಕೂಡ ಗೋಡೆ ಇಲ್ಲ. ದಿಸ್ ಇಸ್ ಅ ಕ್ಯಾಂಟೀನ್. ಇಲ್ಲಿ ಕೆಳಗೆ ಏನ್ ಕಾಣ್ತಾ ಇದೆ ಮಿಡಲ್ ಫೋಟೋ, ದಟ್ ಇಸ್ ಅ ಕ್ಯಾಂಟೀನ್. ಇದೇ ಕ್ಯಾಬಿನ್ ಅಲ್ಲಿ ನಮ್ಗೆ
ಪ್ರೆಸೆಂಟೇಶನ್ ಆಗಿತ್ತು. ಈ ಕಡೆ ಏನ್ ಕ್ಯಾಬಿನ್ ಕಾಣ್ತಾ ಇದೆ ಅಂದ್ರೆ ನಮ್ಗೆ ನೆಟ್ವರ್ಕ್ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಒಂದು ವಿಶ್ವ ದರ್ಜೆ ಫೀಲ್ ಅನ್ನ ಕೊಡೋದ್ರಲ್ಲಿ ನೆಟ್ಸರ್ಫ್ ಯಾಕೆಂದ್ರೆ ಸ್ನೇಹಿತರೆ ನಮ್ಮನ್ನ ಅಷ್ಟು ಪ್ರತಿನಿಧಿಸ್ತಾರಲ್ಲ, ವಿ ಆರ್ ರಿಯಲಿ ಪ್ರೌಡ್. ಸ್ನೇಹಿತರೆ ಇದ್ರ ಜೊತೆಗೆ ನೆಟ್ಸರ್ಫ್ ನ ಅಸೋಸಿಯೇಟ್ ಕಂಪನಿಗಳನ್ನ ನಾನು ಇಲ್ಲಿ ತುಂಬಾ ಹೇಳಿದ್ದೀನಿ ಸ್ನೇಹಿತರೆ. ಒಂದು ನೆಟ್ಸರ್ಫ್ ನೆಟ್ವರ್ಕ್, ನಾವೀಗೇನ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮಾಡ್ತಾ ಇದೀವಿ. ನೆಟ್ಸರ್ಫ್ ರಿಸರ್ಚ್ ಲ್ಯಾಬ್ 2004 ಅದು ಸ್ಟಾರ್ಟ್ ಆಗುತ್ತೆ. ಅಜಯ್ ಬಯೋಟೆಕ್ ಬಗ್ಗೆ ನಾನು ತುಂಬಾ ಚೆನ್ನಾಗಿ ಹೇಳಿದ್ದೀನಿ. ಅಜಯ್ ಬಯೋಟೆಕ್ ಅಂಡ್ ಇದ್ರ ಜೊತೆಗೆ ಸ್ನೇಹಿತರೆ ಇಲ್ಲೇ ಇತ್ತು ನನ್ನ ಟೋಟಲ್ ಓವರ್ ಆಲ್ ಇಲ್ಲಿ ಇರ್ತಿತ್ತು ಸ್ನೇಹಿತರೆ. ಇದ್ರ ಜೊತೆಗೆ ಸ್ನೇಹಿತರೆ ನೆಟ್ಸರ್ಫ್ ರಿಸರ್ಚ್ ಲ್ಯಾಬ್ ಏನಿದೆ ಇದು ಇವತ್ತು ತನ್ನ ಒಂದು ಬ್ರಾಂಚ್ ಆಫೀಸ್ಗಳನ್ನ ಅಂದ್ರೆ ತನ್ನ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಗಳನ್ನ ಸಿಕ್ಕಿಂ ಮತ್ತು ಹಿಮಾಚಲ್ ಪ್ರದೇಶದಲ್ಲಿ ಸ್ಟಾರ್ಟ್ ಮಾಡಿದೆ. ಈ ಏನ್ ನೆಟ್ಸರ್ಫ್ ರಿಸರ್ಚ್ ಲ್ಯಾಬ್ ಇದೆ ಅವ್ರದ್ದು ಮುಖ್ಯ ಉದ್ದೇಶ ಬಂದು ಯಾವುದೇ ಸ್ಥಳೀಯವಾಗಿರ್ತಕ್ಕಂತಹ ಆಹಾರ ಪದ್ಧತಿಗೆ ಡಿಸ್ಟರ್ಬ್ ಆಗದ ಹಾಗೆ ಪ್ರಾಡಕ್ಟ್ ನ ಮಾಡೋದು. ಸ್ನೇಹಿತರೆ ನೋಟಿಸ್ ದಿಸ್ ಪಾಯಿಂಟ್. ಸ್ಥಳೀಯ ಆಹಾರ ಪದ್ಧತಿ ಅಂದ್ರೆ ಏನು ಸ್ನೇಹಿತರೆ, ನಿಮ್ಗೆ ಇದು ಪಾಯಿಂಟ್ ಮೋಸ್ಟ್ ಇಂಪಾರ್ಟೆಂಟ್. ಲೆಕ್ಕ ಹಾಕೊಳ್ಳಿ. ಕೆಲವ್ರು ಏನ್ ಮಾಡ್ತಾರೆ, ದುಡ್ಡು ಮಾಡೋ ಇಂಟೆನ್ಷನ್ಗೋಸ್ಕರ ಏನ್ ಮಾಡ್ಬಿಡ್ತಾರೆ ಗೊತ್ತಾ, ಅವ್ರ ಹತ್ರ ರಿಸರ್ಚ್ ಇರಲ್ಲ, ಡೆವಲಪ್ಮೆಂಟ್ ಇರಲ್ಲ, ಕಲ್ಲ ಮಾಲನ್ನ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಎಕ್ಸಾಂಪಲ್, ದಿಸ್ ಇಸ್ ವಾಚ್ ಅಂತ ಅಂದ್ಕೊಳ್ಳಿ. ಒಂದು ವಾಚ್ ಮಾರ್ಕೆಟ್ ಅಲ್ಲಿ ಕದ್ದು ಮಾರ್ಬೇಕು, ಏನಂತ ಮಾಡ್ತಿರ್ತಾನೆ, ದಿಸ್ ಇಸ್ ಸ್ವಿಟ್ಜರ್ಲ್ಯಾಂಡ್. ಬೆಂಗಳೂರ್ದು ಅಂದ್ರೆ ತೋರ್ಸ್ಕೊಂತಾರ, ಬೆಂಗಳೂರಲ್ಲಿ ಇಲ್ಲ ಪೈ ಕಂಪ್ನಿ ಕೇಳ್ತಾರೆ, ಅದಕ್ಕೆ ಏನಂತಾರ ಅವನು, ಸ್ವಿಟ್ಜರ್ಲ್ಯಾಂಡ್ ಸರ್, ಅಲ್ಲಿಂದ ಬಂದಿತ್ತು, 2 ಪೀಸ್ ಉಳಿದಿದೆ, ಮಾಡ್ತಾ ಇದ್ದೀನಿ. ಅದೇ ತರ ಸ್ನೇಹಿತರೆ ಕೆಲವು ಕಂಪ್ನಿಗಳು ಬರ್ತವೆ, ಇದು ಬ್ರೆಜಿಲ್ ಕಾಡಿಂದ ಬರುತ್ತೆ, ಇದು ಜಪಾನ್ ಕಾಡಿಂದ ಬರುತ್ತೆ, ಇದು ಮಲೇಷ್ಯಾದಲ್ಲಿ ಬೆಳೀತಾರೆ, ಇದು ಅಣಬೆ, ಇದನ್ನ ತಿಂದ್ರೆ ಇದರಿಂದ ಏನಾಗುತ್ತೆ, ನಮ್ಮ ದೇಹಕ್ಕೆ ಅನುಕೂಲ ಆಗೋದ್ಕಿಂತ ಹಾನಿ ಜಾಸ್ತಿ ಆಗುತ್ತೆ. ನೋಡಿ, ನೀವೊಂದು ಮಾತನ್ನ ತಿಳ್ಕೊಳ್ಳಿ, ಆಹಾರ ಮತ್ತು ಔಷಧ ಎರಡು ಒಂದೇ ಸ್ನೇಹಿತರೆ, ಒಂದೇ ಇದು. ಆಹಾರ ಯಾವತ್ತೂ ಕೂಡ ಔಷಧಿ ಆಹಾರವಾಗಬಾರ್ದು, ನಮಗೆ ಆಹಾರವೇ ಔಷಧಿ ಆಗ್ಬೇಕು. ಅಂದರೆ ಇದು ಅರ್ಥ ಏನ್ ಹೇಳುತ್ತೆ, ನಾವು ದಿನನಿತ್ಯ ಬಳಸ್ತಕ್ಕಂತಹ ತುಳಸಿ ಇರ್ಬೋದು, ನಮ್ಮ ಬೆಳ್ಳುಳ್ಳಿ ಇರಬಹುದು, ಅಥವಾ ಸ್ನೇಹಿತರೆ ಇದು ಆರ್ಡಿನರಿ ಅಲ್ಲ, ನಮಗ್ ಬಳಸೋ ಪ್ರಮಾಣ ಮತ್ತು ಕ್ರಮ ಗೊತ್ತಾಗ್ತಾ ಇಲ್ಲ. ಇವ್ರು ಏನ್ ಮಾಡ್ತಾರೆ, ಸ್ಥಳೀಯವಾಗಿ ನಮಗ್ ಯಾರಿಗೂ ಕೂಡ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಕ್ಕಂತಹ ನ್ಯೂಟ್ರಾಸಿಟಿಕಲ್ನ ಡೆವಲಪ್ ಮಾಡ್ತಾರೆ. ಅದರಲ್ಲಿ ತುಂಬಾ ರಿಸರ್ಚ್ ಅನ್ನ ಮಾಡ್ತಾರೆ. ರಿಸರ್ಚ್ ಅನ್ನ ಎಷ್ಟು ಡೀಪ್ ಆಗಿ ಮಾಡಿದ್ದಾರೆ ಅಂದ್ರೆ ಸ್ನೇಹಿತರೆ, ಅದರ ಪರಿಣಾಮ ನೀವೇ ಕೂಡ ಗಮನಿಸಿದಿರಾ, ಅದನ್ನ ತಾವು ನೋಡಬಹುದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ಇದು ಸಿಕ್ಕಿಮಲ್ಲಿ ಇರ್ತಕ್ಕಂತಹ ಮತ್ತು ಹಿಮಾಚಲ್ ಪ್ರದೇಶದಲ್ಲಿ ಇರ್ತಕ್ಕಂತಹ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್. ಸ್ನೇಹಿತರೆ, ಈ ಪ್ಲಾಂಟ್ ಒಳಗೆ ಒಬ್ಬ ಮನುಷ್ಯನ ಎಂಟ್ರಿ ಇರಲ್ಲ. ಅಂದ್ರೆ ಇನ್ಪುಟ್ ಅನ್ನ ಅಲ್ಲಿಗೆ ಲೋಡ್ ಮಾಡಬೇಕು. ಇದು ಎಲ್ಲ ಆಪರೇಟ್ ಆಗೋದು ಸ್ನೇಹಿತರೆ ನಮ್ಮ ಪೂನಾದ ಬಾನೀರ್ ಹೆಡ್ ಆಫೀಸ್ ಇಂದ. ಸ್ನೇಹಿತರೆ, ಅದು ಇಲ್ಲಿ ಪ್ರಾಡಕ್ಟ್ ಅಂದ್ರೆ ಆಫೀಸ್ ಇಲ್ಲಿದೆ, ಅಲ್ಲಿ ಫ್ಯಾಕ್ಟರಿಯಲ್ಲಿದೆ, ಕಂಟ್ರೋಲ್ಡ್ ಪೂನಾದಲ್ಲಿರುತ್ತೆ ಸ್ನೇಹಿತರೆ. ಅಂದ್ರೆ ಎಷ್ಟು ಹೈಜಿನಿಕ್ ಮತ್ತೆ ಫಾರ್ಮುಲಾಗಳನ್ನ ಯಾವುದೊಂದನ್ನು ಕೂಡ ಮಿಸ್ ಮಾಡದೇ ಇರೋ ತರ ಇವರು ಪ್ಲಾನ್ ಅನ್ನ ಮಾಡ್ತಾರೆ ಸ್ನೇಹಿತರೆ. ನೆಟ್ಸರ್ಫ್ ತನ್ನ ಡಿಫರೆಂಟ್ 6 ಲ್ಯಾಬ್ಗಳಲ್ಲಿ ಪ್ರತಿ ಬ್ಯಾಚ್ ನ್ಯಾಚುರೋಮೋರ್ ಪ್ರಾಡಕ್ಟ್ಸ್, ಸ್ನೇಹಿತರೆ ನೆನ್ಪಿಡ್ಕೊಳ್ಳಿ, ನಾವೇನ್ ನ್ಯಾಚುರೋಮೋರ್ ಕುಡಿತೀವಲ್ಲ, ಪ್ರತಿ ಬ್ಯಾಚ್ 4 days ಟೈಮ್ ನ ತಗೊಳತ್ತೆ. ಭಾರತ ದೇಶದ ಡಿಫರೆಂಟ್ ಲ್ಯಾಬೊರೇಟರೀಸ್ ಅಲ್ಲಿ ಅದರ ಸ್ಟ್ಯಾಂಡರ್ಡ್ ನ ಗುಣಮಟ್ಟನ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ನಮಗೆ ಕೊಡ್ತಾರೆ. ದಿಸ್ ಈಸ್ ಎ ಮೋಸ್ಟ್ ಇಂಪಾರ್ಟೆಂಟ್, ದಿಸ್ ಈಸ್ ಮೋಸ್ಟ್ ಬ್ಯೂಟಿಫುಲ್ ಅಂತ ಹೇಳ್ತಾರೆ ಸ್ನೇಹಿತರೆ. ಅಂತ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇವತ್ತಿಲ್ಲಿದೆ. ಕಂಪನಿನಲ್ಲೇ ದೊಡ್ಡ ಅಂದ್ರೆ ನಮ್ಮಂತ ಲೀಡರ್ಗಳಿಗೂ ಕೂಡ ಅಲ್ಲಿ ಎಂಟ್ರಿ ಇರಲ್ಲ ಸ್ನೇಹಿತರೆ. ಯಾಕೆ ಅಂತಂದ್ರೆ ಆ ಎಂಟ್ರಿ ಫುಲ್ಲಿ ಆಟೋಮೇಟೆಡ್, ಅಷ್ಟು ಸೆನ್ಸಿಟಿವ್ ಆಗಿ ಮಾಡ್ತಾರೆ. ಅದರ ಪರಿಣಾಮನೇ ಇವತ್ತು ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ ನಮಗೆ ಸಿಗ್ತಾ ಇದೆ, ಮತ್ತು ಅದನ್ನ ಉಪಯೋಗಿಸ್ಕೊಂಡು ನಾವು ಈ ಪ್ರಾಡಕ್ಟ್ ನ ಬಳಸ್ಕೊತಾ ಇದೀವಿ ಸ್ನೇಹಿತರೆ. ಅಜಯ್ ಬಯೋಟೆಕ್ ಏನಿದೆ, ಕೇವಲ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅಷ್ಟೇ ಮಾಡ್ತಾರೆ ಅಂತ ತಾವು ದಯವಿಟ್ಟು ಇದ್ರ ಬಗ್ಗೆ ತಿಳ್ಕೊಬೇಡಿ ಸ್ನೇಹಿತರೆ. ಇವ್ರು ಏನ್ ಮಾಡ್ತಾರೆ, ಅಗ್ರಿಕಲ್ಚರ್ ಪ್ರಾಡಕ್ಟ್ ಜೊತೆಗೆ ಪ್ರಸಕ್ತವಾಗಿ ನಮ್ಮ ದೇಶಕ್ಕೆ ಅವಶ್ಯಕತೆ ಇರತಕ್ಕಂತಹ ಏನೇನು ಪ್ರಾಡಕ್ಟ್ಸ್ ಬೇಕು, ಇವ್ರದ್ದು ಹಲವಾರು ಪ್ರಾಡಕ್ಟ್ ಇದೆ ಸ್ನೇಹಿತರೆ. ಅದರಲ್ಲಿ ಒಂದು ಪ್ರಾಡಕ್ಟ್ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, VTM ಅಂತ ಹೇಳಿ ಸ್ನೇಹಿತರೆ. ಕೊರೋನಾ ಟೆಸ್ಟ್ ಮಾಡ್ಬೇಕಾದ್ರೆ ನಮ್ಮ ಸ್ವಾಬ್ ಅನ್ನ ತೆಗೆದು ಅದರಲ್ಲಿ ಹಾಕಿ ಅದನ್ನ ಫೋಲ್ಡ್ ಮಾಡಿ ಒಂದು ಟ್ರಾನ್ಸ್ಫರ್ ಮಾಡ್ತಾರೆ ಸ್ನೇಹಿತರೆ. ಅದನ್ನ VTM ಅಂದ್ರೆ ವೈರಲ್ ಟ್ರಾನ್ಸ್ಫಾರ್ಮರ್ ಮೀಡಿಯಾ ಅಂತ ಕರೀತಾರೆ ಸ್ನೇಹಿತರೆ. ಆ ಒಂದು ಏನಿದೆ, ಆ ನಮ್ಮ ಸ್ಯಾಂಪಲ್ಸ್ ನ ಒಂದು ಲ್ಯಾಬೊರೇಟರಿಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಒಂದು ಕಿಟ್ VTM ಅಂತ. ಇದನ್ನ ನಾವು ಅಜಯ್ ಬಯೋಟೆಕ್ ಮಾಡೋದ್ಕಿಂತ ಮುಂಚೆ ಸ್ನೇಹಿತರೆ, ಸೌತ್ ಕೊರಿಯಾ
ಮತ್ತು ಚೀನಾದಿಂದ ಇದನ್ನ ತರಿಸ್ಕೋಬೇಕಾಯ್ತು. ಹತ್ತತ್ರ $4 $6 ಕೂಡ ನಮಗೆ ಇದರ ಕಾಸ್ಟ್ ಬೀಳ್ತಾ ಇತ್ತು. $4 ಬೀಳ್ತಾ ಇತ್ತು. ಸ್ನೇಹಿತರೆ, ಅಜಯ್ ಬಯೋಟೆಕ್ ಇವರು ನೀವು ಮುಂಚೆನೆ ಹೇಳ್ದಾಗೆ ಗೌರ್ಮೆಂಟ್ ಅಪ್ರೂವ್ಡ್ DSIR ಲ್ಯಾಬ್ ಇವ್ರ ಹತ್ರ ಇರೋದ್ರಿಂದ ಸ್ನೇಹಿತರೆ, ಇವರು ಒಂದು ಟಾಸ್ಕ್ ನ ತಗೋತಾರೆ. ಟಾಸ್ಕ್ ನ ತಗೊಂಡು ICMR, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್, ಏನಿವತ್ತು ICMR ನಮ್ದು ಅಪ್ರೂವ್ ಮಾಡಿದೆ ಅಂತ ನಾವು ಹೇಳ್ಕೊತಿದೀವಲ್ಲ ಸ್ನೇಹಿತರೆ, ಅವರು ಈ ಒಂದು VTM ನ ನೀವು ನಮಗೆ ತಯಾರ್ಸಕ್ ಕೊಡಕ್ಕಾಗತ್ತ ಅಂತ ಟಾಸ್ಕ್ ಕೊಡ್ತಾರೆ. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ಒಂದು ಕಂಪನಿಯ ಪ್ರೆಸ್ಟೀಜ್, ಒಂದು ಎಷ್ಟು ನಂಬಿಕೆ ಇಡುತ್ತೆ ಒಂದು ICMR ಅಂತಂದ್ರೆ, ಇವ್ರ ಮೇಲೆ ಟ್ರಸ್ಟ್ ಇಡ್ತಾರೆ. ಸ್ನೇಹಿತರೆ, ಅವರು ಹೇಳಿದ 7 days ಅಲ್ಲಿ ಪ್ರಾಡಕ್ಟ್ ಡೆವಲಪ್ ಆಗುತ್ತೆ ಸ್ನೇಹಿತರೆ. ಜಸ್ಟ್ 7 days ಇನ್ ಕ್ರಿಟಿಕಲ್ ಕಂಡೀಷನ್, ಎಲ್ಲೂ ಓಪನ್ ಆಗ್ತಾ ಇಲ್ಲ. 7 days ಅಲ್ಲಿ ಪ್ರಾಡಕ್ಟ್ ರೆಡಿ ಆಗುತ್ತೆ. 8ನೇ ದಿನಕ್ಕೆ ಅದರದ್ದು ಲೈಸೆನ್ಸ್ ಕೊಡ್ತಾರೆ ICMR. ಎಸ್, ಇಟ್ ಇಸ್ ಅ ಪರ್ಫೆಕ್ಟ್. ನಾವೇನ್ ಇಂಪೋರ್ಟ್ ಮಾಡ್ತಿದ್ವೋ ಅದಕ್ಕಿಂತನೂ ಇದು ಎಫಿಷಿಯಂಟ್ ಆಗಿದೆ, ಸೇಫ್ ಆಗಿದೆ, ಇದರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಸ್ನೇಹಿತರೆ, 9ನೇ ದಿನಕ್ಕೆ ಭಾರತ ಸರ್ಕಾರದಿಂದ ಆರ್ಡರ್ ಬರುತ್ತೆ. ಸುಮಾರು 2 ಕೋಟಿ VTM ಆರ್ಡರ್ ಸಿಗುತ್ತೆ ಸ್ನೇಹಿತರೆ ಭಾರತ ಸರ್ಕಾರಕ್ಕೆ. ನೆಟ್ಸರ್ಫ್ನವ್ರು ಅದನ್ನ ಕೊಡೋದು ಕೇವಲ $99, ಅಂದ್ರೆ ವಿತಿನ್ $1.25 $1.25 ಭಾರತಕ್ಕೆ ಅದನ್ನ ಕೊಡ್ತಾರೆ ಸ್ನೇಹಿತರೆ. ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಹೆಮ್ಮೆ ಆಗತ್ತೆ. ಲಾಸ್ಟ್ ವೀಕ್ ಅಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಇವ್ರ ಹತ್ರ, ಅಂದ್ರೆ ನಮ್ಮ ಅಜಯ್ ಬಯೋಟೆಕ್ ಹತ್ರ ಸುಮಾರು 50 ಲಕ್ಷ ಈ VTM ಕಿಟ್ಗಳನ್ನ ಆರ್ಡರ್ ಕೊಟ್ಟು ತರಿಸಿದ್ದಾರೆ ಸ್ನೇಹಿತರೆ. ಹೆಮ್ಮೆ ಆಗತ್ತೆ. ಯಾಕೆಂತಂದ್ರೆ ಎಂತ ಪರಿಸ್ಥಿತಿಯಲ್ಲೂ ಕೂಡ ನೆಟ್ಸರ್ಫ್ ಎಷ್ಟು ಸ್ಟ್ರಾಂಗ್ ಕಂಪ್ನಿ ಅಂತ. ಯಾಕೆ ಇದನ್ನೇನು ಕೇಳ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ, ಕಂಪನಿಯ ಹಿನ್ನೆಲೆ ಅರ್ಥ ಆಗ್ತದೆ, ನಾವು ಅದ್ರ ಬಗ್ಗೆ ತುಂಬಾ ಒಂದು ಕಾಮಿಡಿ ತರ ಮಾತಾಡ್ತೀವಿ ಅಥವಾ ತುಂಬಾ ಅಪಹಾಸ್ಯವಾಗಿ ಮಾತಾಡ್ತೀವಿ. ಅದನ್ನ ಯಾರು ಮಾತಾಡಬಾರ್ದು. ನಮ್ಮ ಕಂಪನಿ ಹಿನ್ನೆಲೆ ಏನು, ಕಂಪನಿ ಒಂದು ದೇಶ ಕಷ್ಟಕ್ಕೆ ಬಂದಾಗ ಎಷ್ಟು ಸ್ಪಂದಿಸುತ್ತೆ ಅಂದಾಗ ನೀವ್ಯಾರು ಕಷ್ಟದಲ್ಲಿದ್ರೆ ಈ ಕಂಪನಿ ಬಿಡುತ್ತಾ? ಅಂದ್ರೆ ಒಂದ್ ಹೇಳ್ತೀನಿ ಸ್ನೇಹಿತರೆ, ಕಂಪನಿಯ ನಡೆಯೇ ನಮ್ಮ ಮುಂದಿನ ಭವಿಷ್ಯ ಅಂತ ನಾವು ಹೇಳ್ತೀವಿ. ಆ ತರ ಇರ್ತಕ್ಕಂತಹ ಅಷ್ಟು ಅಡ್ವಾನ್ಸ್ಡ್ ರಿಸರ್ಚ್ ಇರ್ತಕ್ಕಂತಹ ಸಂಸ್ಥೆ ನಮ್ಮ ಅಜಯ್ ಬಯೋಟೆಕ್ ಸ್ನೇಹಿತರೆ. ಸೆಂಟ್ರಲ್ ಗೌರ್ಮೆಂಟ್ ಅಂಡ್ ಸ್ಟೇಟ್ ಗೌರ್ಮೆಂಟ್ ಇವರ ಕ್ಲೈಂಟ್ಸ್ ಸ್ನೇಹಿತರೆ. ಇದ್ರ ಜೊತೆಗೆ 18 ದೇಶಗಳಿಗೆ ನಮ್ಮ ಅಗ್ರಿಕಲ್ಚರ್, ಅಂದ್ರೆ ನಾವಷ್ಟೇ ಅಲ್ಲ, ಇವರಿಗೆ ಕ್ಲೈಂಟ್ಸ್ ವರ್ಲ್ಡ್ ವೈಡ್ ಇದ್ದಾರೆ ಸ್ನೇಹಿತರೆ. ಇಂಥ ಸಂಸ್ಥೆಯಿಂದ ನಮ್ಮ ಅಗ್ರಿಕಲ್ಚರ್ ಉತ್ಪನ್ನಗಳು, ನಮ್ಮ ಕ್ಲೀನ್ ಅಂಡ್ ಮೋರ್, ನಮ್ಮ ಫ್ಯಾಬ್ರಿಕ್ ವಾಶ್ ಉತ್ಪತ್ತಿಯಾಗಿ ಬರುತ್ತೆ. ಇದನ್ನ ನೆಟ್ಸರ್ಫ್ ರಿಸರ್ಚ್ ಲ್ಯಾಬೋರೇಟರೀಸ್ ಇದನ್ನ ಮಾರ್ಕೆಟ್ ಅನ್ನ ಮಾಡ್ತಾರೆ ಸ್ನೇಹಿತರೆ. ಇಂಥ ಅದ್ಭುತವಾಗಿರ್ತಕ್ಕಂಥ ಕಂಪನಿ ಅಜಯ್ ಬಯೋಟೆಕ್. ಅವ್ರಿಗೆ ಬಂದಿರ್ತಕ್ಕಂಥ ಪ್ರಶಸ್ತಿಗಳನ್ನ ನಾವೇನಾದ್ರೂ ಹೇಳಕ್ ಹೋದ್ರೆ ಅದು ಬಹಳ, ಯಾಕಂದ್ರೆ 30 ವರ್ಷ ಚಾಂಪಿಯನ್ಸ್ ಅಂತ ಹೇಳ್ಕೊಂತಾರೆ. ತುಂಬಾ ಮಾರ್ಕೆಟ್ ಅಲ್ಲಿ ಅವ್ರಿಗೊಂದು ನಾಲೆಡ್ಜ್ ಇದೆ. 1991ರಿಂದ 30 ವರ್ಷದ ಒಂದು ದೊಡ್ಡ ರಿಸರ್ಚ್ ಇದೆ. DSIR ಅಪ್ರೂವ್ಡ್ ಲ್ಯಾಬ್ ಸ್ನೇಹಿತರೆ, ಇದು ಮೋಸ್ಟ್ ಇಂಪಾರ್ಟೆಂಟ್. ಅದರಿಂದ ಏನು, ಭಾರತ ದೇಶದಲ್ಲಿ ಯಾವುದೇ ಕಂಪ್ನಿ ಬಂದ್ರು ಕೂಡ ಇವರಿಂದ ಫಸ್ಟ್ ಅಪ್ರೂವಲ್ ತಗೋಬೇಕು. ಬಹಳ ಜನ ಬಂದು ನಿಮಗೆ ದಿಕ್ ತಪ್ಪಿಸ್ತಾರೆ, ಏನಂತ, ನಾವು ಹಾಗೆ ಹೀಗೆ ಈ ತರ ಅಂತ. ಇದ್ರದ್ದೊಂದು ಜಲಕ್ ಕೇಳಿದ್ರು ಕೂಡ ಹಿಂದೆ ಮುಂದೆ ನೋಡ್ತಾರೆ ಸ್ನೇಹಿತರೆ. ಭಾರತ ಸರ್ಕಾರ ಶೀಘ್ರವಾಗಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ಮೇಲೆ ನಿಬಂಧನೆಯನ್ನ ತರ್ತಾ ಇದೆ ಸ್ನೇಹಿತರೆ. ವೆಯ್ಟ್ ಮಾಡಿ, ಇನ್ನು ಮುಂದೆ ಬಯೋಫಿಟ್ ನಾವು ತಲೆ ಎತ್ತಿ ಮಾಡ್ತೀವಿ. ಐ ಥಿಂಕ್ ಬಯೋಫಿಟ್ ಅನ್ನೋದು ಏನ್ ಪ್ರಾಡಕ್ಟ್ ಇದೆ, ಇದನ್ನ ರಾಷ್ಟ್ರವ್ಯಾಪಿ ಇದನ್ನೊಂದು ಆಂದೋಲನವನ್ನಾಗಿ ಮಾಡಿ ಅಂತ ಭಾರತ ಸರ್ಕಾರ, ಯಾಕೆಂತಂದ್ರೆ ಆರ್ಥಿಕವಾಗಿ ಜರ್ಜರಿತವಾಗ್ತಾ ಇದೆ. ನಾವು ಭಾರತ ಸರ್ಕಾರಕ್ಕೆ ಅರ್ಥ ಆಗ್ತಾ ಇದೆ, ಇವತ್ತು ಜನಗಳಲ್ಲಿ ಪೌಷ್ಟಿಕಾಂಶದ ಕೊರತೆ ಎದ್ದು ಕಾಣ್ತಾ ಇದೆ. ಇದರಲ್ಲಿ ಮೇಜರ್ ನಾವು ಸಾವಯವ ಕೃಷಿಗೆ ಮರಳಲೇಬೇಕು, ಅದಕ್ಕೆ ಪಾತ್ರವಾಗಿರೋ ಸ್ನೇಹಿತರೆ. ಆ ಟೈಮಲ್ಲಿ ಗೊತ್ತು, ಈ ತರ ಅನೌನ್ಸ್ ಮಾಡಿದಾಗ ನಾಯಿ ಕೊಡೆ ತರ ಕಂಪನಿಗಳು ಹುಟ್ಕೋತವೆ, ಹುಚ್ಚು ಕಂಪನಿಗಳು ಹುಟ್ಕೋತವೆ. ಅದನ್ನ ಕಂಟ್ರೋಲ್ ಮಾಡಕ್ಕೆ ಸ್ನೇಹಿತರೆ ಏನ್ ಟೆಸ್ಟ್ ನಡಿಬೇಕೋ ಆ ಟೆಸ್ಟ್ ನಡೀತಕ್ಕಂತಹ ಲ್ಯಾಬ್ರೋಟರಿ ಅಜಯ್ ಬಯೋಟೆಕ್ ಅಲ್ಲಿ ಇರೋದ್ರಿಂದ ಇನ್ನ ಕಳ್ಳ ನಾಯಿ ಕೊಡೆಯ ಕಂಪನಿಗಳು ಭಾರತದಲ್ಲಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ನ ನೆಕ್ಸ್ಟ್ ಮಾರಕ್ಕಾಗಲ್ಲ. ಈಗ ಮಾರ್ತಾ ಇರ್ಬೋದು, ನೆಕ್ಸ್ಟ್ ಮಾರಕ್ಕಾಗಲ್ಲ ಅಂತ ಒಂದು ಸ್ಟ್ರಾಂಗ್ ಒಂದು ನಿಬಂಧನೆ, ಒಂದು ಸ್ಟ್ರಾಂಗ್ ಒಂದು ಲಾ ಪಾಸ್ ಆಗೋದ್ರಲ್ಲಿದೆ ಸ್ನೇಹಿತರೆ. ವಿ ಆರ್ ದ ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್. ISO 9001 ಜೊತೆಗೆ 14001 ಜೊತೆಗೆ ಎಕೋಸಾಟ್, ಪ್ರಧಾನ ಮಂತ್ರಿ ಅವರಿಂದ ಬೆಸ್ಟ್ ಅವಾರ್ಡ್, ಜೊತೆಗೆ ಕೌಶಲಾಭಿವೃದ್ಧಿ ಅವಾರ್ಡ್, ರಾಷ್ಟ್ರಪತಿ ಅವಾರ್ಡ್, ಸುಮಾರು ಸ್ನೇಹಿತರೆ. ನಾವು ಹೇಳಬೇಕು ಅಂತಂದ್ರೆ ಅಜಯ್ ಬಯೋಟೆಕ್ಗೆ ಅಂತ ಹಲವಾರು ಅದ್ಭುತ ಪ್ರಶಸ್ತಿಗಳು ಬಂದಿದ್ದಾವೆ. ಇನ್ನ ಮೈಲ್ಯಾಬ್
ಮೈಲ್ಯಾಬ್ ಬಗ್ಗೆ ಸ್ನೇಹಿತರೆ ನಾವು ಫ್ಯೂಚರ್ ಇಂದ ಇನ್ನೂ ಬೆಸ್ಟ್ ಪ್ರಾಡಕ್ಟ್ ನ ತಗೋಬಹುದು. ಅದರಲ್ಲಿ ನಾನು ಇಲ್ಲಿವರೆಗೂ ಹೇಳಿದಂತ ಪ್ರಾಡಕ್ಟ್ ಅಂತಂದ್ರೆ ಇವತ್ತು ಏನು RT-PCR ಟೆಸ್ಟ್ ಇದೆ ಸ್ನೇಹಿತರೆ, ಇವರು ಮೋಸ್ಟ್ ಇಂಡಿಯಾದಲ್ಲೇ ಪ್ರಪ್ರಥಮ ಕಂಪನಿ ಅದನ್ನ ಫಸ್ಟ್ ಕಂಡಿಡಿದು ಭಾರತ ಸರ್ಕಾರಕ್ಕೆ ಕೇವಲ $4 ಅದನ್ನ ಕೊಟ್ಟರು RT-PCR ಟೆಸ್ಟ್ ಮಾಡೋದು. ಇವತ್ತು ತಾವೆಲ್ಲ ಏನ್ ಹೇಳ್ತಿದ್ದೀರಿ, ಆಂಟಿಜೆನ್ ಕಿಟ್ ಇವತ್ತು ಏನ್ ಎಲ್ಲರ ಹತ್ರ ನೀವು ಮನೇಲೇ ಟೆಸ್ಟ್ ಮಾಡಿ ಅಂತ ಹೇಳಿ ಹೇಳ್ತಾ ಇದಾರೋ ಸ್ನೇಹಿತರೆ, ಅದನ್ನ ಕೇವಲ $250 ವಿತಿನ್ ಶಾರ್ಟ್ ಎಲ್ಲಾ ಕಡೆ ಇದನ್ನ ಸರ್ಕ್ಯುಲೇಟ್ ಮಾಡ್ತಾರೆ. ನನಗನ್ಸುತ್ತೆ ಸ್ನೇಹಿತರೆ, ನಾವುಗಳೇನಾದ್ರು ನೆಟ್ಸರ್ಫ್ ನ ಒಂದು ಸ್ಟ್ರಾಂಗ್ ಬೇಸ್ ನ ಮಾಡಿದ್ರೆ ಮುಂದೆ ಬರಬಹುದು, ನನಗೆ ಗೊತ್ತಿಲ್ಲ, ಮುಂದೆ ಬರ್ತಕ್ಕಂತಹ ಮಹಾನ್ ಎಂತೆಂತ ಪ್ರಾಬ್ಲಮ್ ಬಂದ್ರು ಇವತ್ತು ಕೂಡ ನಾವು ಆ ಮಟ್ಟಕ್ಕೆ ಕವರ್ ಮಾಡಕ್ಕಾಗಿಲ್ಲ ಸ್ನೇಹಿತರೆ. ಇನ್ನು ಎಷ್ಟೋ ತಾಲೂಕಲ್ಲಿ ನೆಟ್ಸರ್ಫ್ ಅಂದ್ರೆ ಗೊತ್ತಿಲ್ಲ, ಎಷ್ಟೋ ಡಿಸ್ಟಿಕ್ ಅಲ್ಲಿ ನೆಟ್ಸರ್ಫ್ ಅಂದ್ರೆ ಗೊತ್ತಿಲ್ಲ. ನಾವೇನಾದ್ರೂ ಪರಿಪೂರ್ಣವಾಗಿ ಆಲ್ ಓವರ್ ಇಂಡಿಯಾ ಕವರ್ ಮಾಡಿದ್ಮೇಲೆ ಇದರ ಡಿಸ್ಟ್ರಿಬ್ಯೂಷನ್ ಕೂಡ ನಾವೇ ಮಾಡ್ತೀವಿ. ಯಾಕೆಂದ್ರೆ ನೆಟ್ಸರ್ಫ್ ನೆಟ್ವರ್ಕ್ ನ ತುಂಬಾ ಲವ್ ಮಾಡುತ್ತೆ ಸ್ನೇಹಿತರೆ, ಜನನ ತುಂಬಾ ಲವ್ ಮಾಡ್ತಾರೆ. ಇಂಥ ಒಂದು ಕಂಪ್ನಿನಲ್ಲಿ ತಾವಿದ್ದೀರಿ, ನಿಜವಾಗ್ಲೂ ಪ್ರೌಡ್ ಫೀಲ್ ಆಗುತ್ತೆ ಸ್ನೇಹಿತರೆ. ಅವರಲ್ಲಿ ಇರ್ತಕ್ಕಂಥದ್ದು ಔಟ್ಸ್ಟ್ಯಾಂಡಿಂಗ್ ಸ್ನೇಹಿತರೆ, ಅವರ ಎಕ್ಸ್ಪೀರಿಯನ್ಸ್ ಇರ್ಬೋದು, ಟೋಟಲಿ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದು ಅದ್ಭುತವಾಗಿರೋ ತಮ್ಮ ಕೌಶಲ್ಯನ ಅಭಿವೃದ್ಧಿಪಡಿಸಿ ಇವತ್ತು ಕೂಡ ಅವರು ರೆಡಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇದು ಒಂದು ನ್ಯೂ ಪ್ರಾಜೆಕ್ಟ್ ಸ್ನೇಹಿತರೆ. ಪೂನಾದ ಹತ್ರ ಅಂದ್ರೆ ಬಾನೇರಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿ ಸರಿಸುಮಾರು 30 ಲಕ್ಷ ಸ್ಕ್ವೇರ್ ಫೀಟ್, ಅಂದ್ರೆ ನಾನು ಎಕರೆ ಲೆಕ್ಕದಲ್ಲಿ ಹೇಳ್ತೀನಿ ಸ್ನೇಹಿತರೆ, 30 ಎಕರೆ ಜಮೀನನ್ನ ಇವತ್ತು ನೆಟ್ಸರ್ಫ್ ಪರ್ಚೇಸ್ ಮಾಡಿದೆ ಸ್ನೇಹಿತರೆ. ಇದು ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದೊಂದು 3D ವ್ಯೂ. ವಿತಿನ್ 2 ಇಯರ್ಸ್ ಈ ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಈ ಫ್ಯಾಕ್ಟ್ರಿನಲ್ಲಿ ನೆಟ್ಸರ್ಫ್ ರಿಸರ್ಚ್ ಲ್ಯಾಬ್, ಅಜಯ್ ಬಯೋಟೆಕ್ ಅಂಡ್ ಮೈಲ್ಯಾಬ್ ಮೂರೂ ಕೂಡ ತನ್ನ ಉತ್ಪನ್ನಗಳನ್ನ ಇಲ್ಲಿಂದ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇಡೀ ದೇಶಕ್ಕೆ ಸರ್ವಿಸ್ ಅನ್ನ ಕೊಡ್ತಾರೆ. ವಿತಿನ್ 2 ಇಯರ್ಸ್ ಇದು ಓಪನ್ ಆಗಿ ಸಿಗ್ತಾ ಇದೆ ಸ್ನೇಹಿತರೆ. ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಏನು, ಅಥವಾ ಹೆಮ್ಮೆ ಪಡ್ಬೇಕಾಗಿರೋ ವಿಚಾರ ಏನು ಅಂದ್ರೆ ಸ್ನೇಹಿತರೆ, ನೆಟ್ಸರ್ಫ್ ಮೊಟ್ಟ ಮೊದಲನೇ ಬಾರಿಗೆ ಈ ಒಂದು ಪ್ರಾಜೆಕ್ಟ್ಗೆ ಹೋಗ್ಲಿಕ್ಕೆ ಪ್ರತಿಯೊಬ್ಬ ಯಾರು ಫಾಸ್ಟ್ ಟ್ರ್ಯಾಕ್ ಅಂಡ್ ಎಬೋ, ಫಾಸ್ಟ್ ಟ್ರ್ಯಾಕ್ ಅಂತ ಹೇಳ್ತಾ ಇದೀವಿ ಸ್ನೇಹಿತರೆ, ಆ ಫಾಸ್ಟ್ ಟ್ರ್ಯಾಕ್ ಅಂಡ್ ಎಬೋಗೆ ಅವಕಾಶನ ಮಾಡಿಕೊಡುತ್ತೆ. ಅದರಿಂದ ಸ್ನೇಹಿತರೆ ನಮ್ಮ ರೀಜನಲ್ ಮ್ಯಾನೇಜರ್ಸ್ ಇರ್ಬೋದು, ಝೋನಲ್ ಮ್ಯಾನೇಜರ್ಸ್ ಇರ್ಬೋದು, MCM ಲೀಡರ್ಸ್ ಇರ್ಬೋದು, ಹೋಗಿ ನಮ್ಮ ಪ್ರಾಡಕ್ಟ್, ನಾವು ಮಾರ್ಕೆಟ್ ಮಾಡ್ತಿರೋ ಪ್ರಾಡಕ್ಟ್ ಯಾವ ವಿಶ್ವ ದರ್ಜೆಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿದೆ ಅಂತ ಸ್ವತಃವಾಗಿ ನೋಡ್ಕೊಂಡು ಬರ್ಬೋದು ಸ್ನೇಹಿತರೆ. ಅಂತ ಒಂದು ವ್ಯವಸ್ಥೆ ವಿತಿನ್ 2 ಇಯರ್ಸ್ ರೆಡಿ ಆಗುತ್ತೆ ಸ್ನೇಹಿತರೆ. ಮೋಸ್ಟ್ಲಿ ಇದಕ್ಕೆ ಕಾಂಪೀಟ್ ಮಾಡಕ್ಕೆ ಇನ್ನೊಂದು ನೆಟ್ವರ್ಕ್ ಮಾರ್ಕೆಟ್ ಇಂಡಿಯಾದಲ್ಲೇ ಹುಟ್ಟಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಆಲೋಚನೆ ಇವತ್ತು ಎಷ್ಟೋ ಜನ ಲೀಡರು ಒಳ್ಳೆ ಇನ್ಕಮ್ ನ ನೆಟ್ಸರ್ಫ್ ಅಲ್ಲಿ ತಗೊಂಡ್ರು ಕೂಡ ಅದು ನಿಮ್ಮ ಗುಣಧರ್ಮನೋ ಅಥವಾ ನಿಮ್ಮ ನೆಗೆಟಿವ್ ಥಾಟೋ ಗೊತ್ತಿಲ್ಲ, ಇನ್ನೊಂದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಸ್ನೇಹಿತರೆ, ಅದು ತಪ್ಪು. ಅದನ್ನ ಮಾಡಬೇಡಿ. ಯಾಕೆ ಅಂತಂದ್ರೆ ಈಗ ಸಮಯದಲ್ಲಿ ನೀವು ಸರಿಯಾದ ತಂಡವನ್ನ ಕಟ್ಕೊಂಡೆ ಹೋದ್ರೆ ಸ್ನೇಹಿತರೆ, ಯು ಬಿಕಮ್ ವೆರಿ ಲಾಸ್. ಯಾಕೆ ಸ್ನೇಹಿತರೆ, ನೋಡಿ ಈ ಫ್ಯಾಕ್ಟ್ರಿನ 30 ಎಕರೆಯಲ್ಲಿ ನಿರ್ಮಾಣ ಆಗೋ ಒಂದು ಭವ್ಯವಾದ ಫ್ಯಾಕ್ಟ್ರಿ. ಒಬ್ಬ ಡಿಸ್ಟ್ರಿಬ್ಯೂಟರ್ಗೆ ಹೋಗಕ್ಕೆ ಅಲ್ಲಿಗೆ ಅವಕಾಶ ಇದೆ, ಅಲ್ಲಿ ನಮಗೆ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದಾರೆ ಅದನ್ನ ನೋಡಕ್ಕೆ ಸ್ನೇಹಿತರೆ. ಏನಾಗ್ಬೋದು ಒಬ್ಬ ಡಿಸ್ಟ್ರಿಬ್ಯೂಟರ್ನ ಕಾನ್ಫಿಡೆನ್ಸ್, ವಿಶ್ವ ದರ್ಜೆ ಪ್ರಾಡಕ್ಟ್ ಉತ್ಪಾದನೆ ಆಗಿ ನನ್ನ ಕಣ್ಣಾರೆ ನಾನು ನೋಡಿದೀನಿ ಅಂದ್ರೆ ಅವರ ಕಾನ್ಫಿಡೆನ್ಸ್, ಅವರ ಫೀಲಿಂಗ್ಸ್ ಏನಾಗ್ಬೋದು ಸ್ನೇಹಿತರೆ. ವಿತಿನ್ 2 ಇಯರ್ಸ್ ಈ ಪ್ರಾಜೆಕ್ಟ್ ಕೂಡ ಕಂಪ್ಲೀಟ್ ಆಗ್ತಾ ಇದೆ. ನಿಮ್ಮಲ್ಲಿ ಆ ಸಾಧನೆನ ಮಾಡಿದ್ರೆ ಮಾತ್ರ ಅಲ್ಲಿಗೆ ಎಂಟ್ರಿ ಇರುತ್ತೆ ಸ್ನೇಹಿತರೆ. ನೆಟ್ಸರ್ಫ್ ಅಲ್ಲಿ ನಾನು ಮೇಜರ್ ಆಗಿ ಹೇಳ್ಬೇಕು ಅಂತಂದ್ರೆ ಏನಿದೆ ಸರ್ ಇಲ್ಲಿ ಪ್ರಾಡಕ್ಟ್ ಸ್ನೇಹಿತರೆ. ನಾನು ಇದನ್ನ ಬಹಳ ಸರಿ ನಿಮಗೆ ಹೇಳಿರ್ತೀನಿ ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅದು ಎಕ್ಸ್ಪೆಷಲಿ ಭಾರತದಲ್ಲಿ ನೆಗೆಟಿವ್ ಆಗ್ಲಿಕ್ಕೆ ಕಾರಣ ಏನು ಸರ್? ಏನಕ್ಕಿದು ನೆಗೆಟಿವ್ ಆಯ್ತು? ಜನ ಯಾಕೆ ಸರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತಂದ್ರೆ ಭಯ ಪಡ್ತಾರೆ? ಯಾಕೆ ಸರ್ ಭಯ ಪಡ್ಲಿಕ್ಕೆ? ಸ್ನೇಹಿತರೆ ಏನಾಗುತ್ತೆ, ಆ ಮಾರ್ಕೆಟ್ ಏನಿದೆ ಆ ಮಾರ್ಕೆಟ್ ನ ಸೈಕಲ್ ಬ್ರೇಕ್ ಆಗ್ಬಿಡುತ್ತೆ ಸ್ನೇಹಿತರೆ. ಮಾರ್ಕೆಟ್ ನ ಸೈಕಲ್ ಬ್ರೇಕ್ ಆಗುತ್ತೆ. ಏನ್ ಸರ್ ಅದು ಮಾರ್ಕೆಟಿಂಗ್ ಸೈಕಲ್ ಬ್ರೇಕ್ ಅಂದ್ರೆ? ನೋಡಿ, ಫಸ್ಟ್ ಆಫ್ ಆಲ್ ನೀವು ತಿಳ್ಕೊಳ್ಳಿ, ಎಷ್ಟು ನೆಟ್ವರ್ಕ್ ಮಾರ್ಕೆಟ್ ಬರ್ತಾವೋ ಅವ್ರ ಉದ್ದೇಶ ಮನಿ ಕಲೆಕ್ಷನ್ ಇರುತ್ತೆ ಹೊರತು ನಾಟ್ ಎ ಸರ್ವಿಸ್ ಫಾರ್ ದ ಪೀಪಲ್. ಜನಕ್ಕೆ ಸರ್ವಿಸ್ ಕೊಡೋದು ಅವ್ರ ಇಂಟೆನ್ಷನ್ ಅಲ್ವೇ ಅಲ್ಲ, ಕಲೆಕ್ಟ್ ಮಾಡೋದು, ದುಡ್ಡನ್ನ ಕಲೆಕ್ಟ್ ಮಾಡೋದು ಅವರ ಉದ್ದೇಶ ಸ್ನೇಹಿತರೆ. ಈ ಭೂಮಿ ಮೇಲೆ ಒಂದು ಚಕ್ರ ನಡೀತಾ ಇದೆ, ಒಂದು ಚಕ್ರ ನೋಡಿ, ಈಗ ನಮ್ ತಾತ, ಅವ್ರಿಗೆ ತಾತ ಆಗಿದ್ರು, ಅವ್ರು ಪ್ರೌಢಾವಸ್ಥೆಯಲ್ಲಿದ್ದಾಗ ನಮ್ ತಂದೆ ಹುಟ್ಟಿದ್ರು, ನಮ್ ತಂದೆ ಮಗು ಇದ್ರು,
ನಮ್ಮ ತಂದೆ ಪ್ರೌಢಾವಸ್ಥೆಗೆ ಬಂದ್ರು, ನಾನು ಹುಟ್ಟಿದೆ, ಈಗ ನಮ್ಮ ತಂದೆ ತಾತ ಆಗಿದ್ದಾರೆ, ಈಗ ನನಗ್ ಮಗ ಹುಟ್ಟಿದ್ದಾನೆ, ನನ್ನ ಮಗ ಪ್ರೌಢಾವಸ್ಥೆಗೆ ಬರ್ತಾನೆ, ನಾನ್ ತಾತ ಆಗ್ತೀನಿ. ದಿಸ್ ಇಸ್ ಕಾಲ್ಡ್ ಸೈಕಲ್, ದಿಸ್ ಇಸ್ ಅ ಲೈಫ್ ಸೈಕಲ್. ಸ್ನೇಹಿತರೆ, ಅದೇ ತರ ಮಳೆ ನೋಡಿ, ನೀರು ಭೂಮಿಲಿರುತ್ತೆ, ಆವಿಯಾಗಿ ಆಕಾಶಕ್ಕೆ ಹೋಗುತ್ತೆ, ಅಲ್ಲಿ ಮೋಡ ಆಗುತ್ತೆ, ಮೋಡ ಕಾದು ಮತ್ತೆ ಮಳೆಯಾಗಿ ಧರ್ತಿಗೆ ಬರುತ್ತೆ. ಇದು ಹಾಗಾಗಿ ವಾತಾವರಣದಿಂದ ನೀರು ಹೋಗ್ತಾ ಇಲ್ಲ. ಬಿಸ್ನೆಸ್ ಅಷ್ಟೇ ಸ್ನೇಹಿತರೆ, ನಾನು ಏನ್ ಪ್ರಾಡಕ್ಟ್ ನ ತಗೋತೀನಿ, ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಯೂಸರ್ ಟಚ್ ಆಗಿ ಪರ್ಫೆಕ್ಟ್ ಸೂಪರ್ ಪ್ರಾಡಕ್ಟ್ ಇದು ಅನ್ನಿಸ್ಬೇಕು. ಹಂಗನ್ನಿಸ್ತಾ ಮುಗೀತು ಸ್ನೇಹಿತರೆ. ನೆಟ್ವರ್ಕ್ ಯಾವತ್ತು ಫೇಲ್ ಆಗಲ್ಲ, ಯಾವತ್ತು ಹಿಂತಿರುಗಿ ನೋಡಲ್ಲ ಸ್ನೇಹಿತರೆ. ಇವತ್ತು ನೆಟ್ ಸರ್ಫ್ ಅಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ABCD ಗೊತ್ತಿಲ್ಲದೆ ಇರ್ತಕ್ಕಂತಹ ಹುಡುಗರು ಇವತ್ತು ಗೆದ್ದಿದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯವಾಗಿರ್ತಕ್ಕಂತಹ ಕಾರಣನೇ ಸ್ನೇಹಿತರೆ, ದಿಸ್ ಇಸ್ ದ ಥಿಂಗ್. ಇದೇ ವಿಚಾರ ಸ್ನೇಹಿತರೆ, ABCD ಗೊತ್ತಿಲ್ಲದಿರೋ ಹುಡುಗರು. ಯಾಕೆಂದ್ರೆ ಆ ಸೈಕಲ್ ನ ಪರ್ಫೆಕ್ಟ್ ಆಗಿ ಇಡ್ತಾರೆ ಸ್ನೇಹಿತರೆ. ಯಾಕೆ ಗುರು ಸರ್ ನೀವು ದೊಡ್ಡ ದೊಡ್ಡ ನೆಟ್ವರ್ಕ್ ಲೀಡರ್ನ ಭೇಟಿ ಮಾಡಕ್ ಹೋಗ್ಲಿಲ್ಲ? ನಾನು ಮಾಡಕ್ ಹೋಗ್ಲಿಲ್ಲ. ನೆಟ್ವರ್ಕ್ ಲೀಡರ್ ನಾನು ಭೇಟಿ ಮಾಡಕ್ ಬಂದ್ರಿ. ಯಾಕೆಂದ್ರೆ ಪಾಪ ನೆಟ್ವರ್ಕಿಂಗ್ ಅಂತಕ್ಕಂಥ ಡೆಫಿನಿಷನ್ ಪಾಪ ಅವ್ರಿಗೂ ಗೊತ್ತಿರ್ಲಿಲ್ಲ ಸ್ನೇಹಿತರೆ. ಹಾಗಾಗಿ ಯಾವತ್ ಅದ್ರ ಬಗ್ಗೆ ಮಾಹಿತಿ ಬೇಕಾಗುತ್ತೋ ಅವರು ಖಂಡಿತ ನಮ್ಮನ್ನು ಹುಡುಕೊಂಡ್ ಬರ್ತಾರೆ. ಅವರನ್ನ ಅವತ್ತು ವೆಲ್ಕಮ್ ಮಾಡೋಣ, ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಕೊಡೋಣ ಅಂತ ಹೇಳಿ ನಾವು ಕಾಯ್ತಾ ಇದ್ವಿ ಸ್ನೇಹಿತರೆ. ಪ್ರಾಡಕ್ಟ್ ಫಿಲಾಸಫಿ, ನೆಟ್ ಸರ್ಫ್ ನ ಪ್ರಾಡಕ್ಟ್ ಏನ್ ನಮಗೆ ಇಷ್ಟ ಬಂದ್ಬಿಡ್ತು, ಆಸೆ ಆಗ್ಬಿಡ್ತು, ನಾವು ಮಾಡ್ಬಿಟ್ಟು ಅಂತಲ್ಲ ಸ್ನೇಹಿತರೆ. ಇಲ್ಲಿ ಒಂದು ಪ್ರಾಡಕ್ಟ್ ನ ತಯಾರಿಸಕ್ಕೆ ಒಂದು ಫಿಲಾಸಫಿ ಇದೆ ಸ್ನೇಹಿತರೆ. ಆ ಫಿಲಾಸಫಿನಲ್ಲಿ ಇವರು ಫಸ್ಟ್ ಒಂದು 3 ಸ್ಟೆಪ್ ನ ಮಾಡ್ತಾರೆ. ಏನ್ ಮಾಡ್ತಾರೆ ಸ್ನೇಹಿತರೆ? ಮೊದಲು ಈ ಪ್ರಾಡಕ್ಟ್ ನೋಡಿ, ಪ್ರೊಬಬಲ್ ಐಡೆಂಟಿಫಿಕೇಶನ್ ನೋಡಿ, ಒಂದು ಪ್ರಾಬ್ಲಮ್ ನ ಐಡೆಂಟಿಫಿಕೇಶನ್ ಮಾಡೋದು. ಏನ್ ಅವಶ್ಯಕತೆ ಇದೆ? ಎಸ್, ಇದು ಪ್ರಾಬ್ಲಮ್. ಸಾಯಿಲ್ ಫರ್ಟಿಲಿಟಿ ಸ್ನೇಹಿತರೆ ಕೇಳಿಸ್ಕೊಳ್ಳಿ, ಸಮಸ್ಯೆನ 100% ಸಮಸ್ಯೆ ಇದೆ. ಸಾಯಿಲ್ ಫರ್ಟಿಲಿಟಿ ಜಾಸ್ತಿ ಆಗ್ಬೇಕು ಅಂದ್ರೆ ನಾವು ಕೃತಕ ಮೆನ್ಯೂರ್ಗಳನ್ನ ಹಾಕಕ್ ಬರಲ್ಲ. ನ್ಯಾಚುರಲ್ ಆಗಿ ಭೂಮಿನಲ್ಲಿ ಹ್ಯೂಮಸ್ ಸೃಷ್ಟಿ ಆಗ್ಬೇಕು ಮತ್ತು ಸಾಯಿಲ್ ಕಾರ್ಬನ್ ಇಂಪ್ರೂವ್ ಆಗ್ಬೇಕು. ಸೊಲ್ಯೂಷನ್ 100% ಇರಬೇಕು. ಈ ಬೆಳೆಗಲ್ಲ, ಮುಂದಿನ ಬೆಳೆಗೂ ಚೆನ್ನಾಗಿರ್ಬೇಕು. ಐಡೆಂಟಿಫೈ ದ ಪ್ರಾಬ್ಲಮ್ ಫಸ್ಟ್. ಪ್ರಾಬ್ಲಮ್ ನ ಫಸ್ಟ್ ಐಡೆಂಟಿಫೈ ಮಾಡಿ, ದ್ಯಾನ್ ಅದಕ್ಕೇನ್ ಸೊಲ್ಯೂಷನ್ ಕೊಡ್ಬೋದು, ಆ ಸೊಲ್ಯೂಷನ್ ಯಾವ್ದ್ರಿಂದ ಕೊಡ್ಬೋದು? ವಿತ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ಯಾಕೆ ಬೇರೆದಕ್ಕೆ ಕೊಡಕ್ಕಾಗಲ್ಲ? ಬೇರೆದ್ ಕೊಟ್ರೆ ಅನಾಹುತ ಆಗುತ್ತೆ. ಎಕ್ಸಾಂಪಲ್, ಪೇಸ್ಟ್ ನ ಮಾಡ್ದ ತಂದ್ರು ಮಾರ್ಕೆಟ್ಗೆ, ಪೇಸ್ಟ್ ನ, ನಿಮ್ಮ ಹಲ್ಲು ಪಳಪಳ ಅನ್ನುತ್ತೆ, ಬೆಳ್ಳಗೊಳಿಯುತ್ತೆ. ಎದುರುಗಡೆ ಇದ್ದವರೆಲ್ಲ ನಿಮ್ಮ ಹಲ್ಲನ್ನ ಒಳಪನ್ನ ನೋಡೇ ನಿಮಗೆ ಮರಳಾಗ್ತಾರೆ, ಬಿದೋಗ್ತಾರೆ. ಓಕೆ ಫೈನ್, ಅದರಿಂದ ಸೈಡ್ ಎಫೆಕ್ಟ್ ಏನಪ್ಪ? ಏನಾಗ್ತಾ ಇದೆಯಾ ಆ ಪೇಸ್ಟ್ ಅಲ್ಲಿ? ಪ್ರಾಬ್ಲಮ್ ಇತ್ತು, ಒಪ್ಕೋತೀನಿ. ಸೊಲ್ಯೂಷನ್ ಏನ್ ಕೊಟ್ಟೆ? ಕೆಮಿಕಲ್ ಇಂದ ಕೊಟ್ಟ, ಅನಾಹುತ ಸ್ಟಾರ್ಟ್. ಆ ಪೇಸ್ಟ್ ನ ನಾನು ಹಲ್ ತಿಕ್ಕಿದ್ರೆ ಸಾಕು, ನನ್ನ ಸಲೈವ ಎಲ್ಲ ಸತ್ತೋಗುತ್ತೆ, ಆಹಾರ ರುಚಿಸೋದೇ ಇಲ್ಲ, ನಾನು ತಿಂದ ಆಹಾರ ಅರ್ಗದೇ ಇಲ್ಲ. ಯಾಕೆಂದ್ರೆ ನಾನು ತಿಂದಿದ್ದ ಆಹಾರ ಅರಗಬೇಕು ಅಂದ್ರೆ ನನ್ನ ಜೊಲ್ಲು ಚೆನ್ನಾಗಿರ್ಬೇಕು. ಜೊಲ್ ಕೆಟ್ಟೋಯ್ತು, ಆಹಾರ ಅರಗಲಿಲ್ಲ, ನನಗೆ ಮಲಬದ್ಧತೆ ಸ್ಟಾರ್ಟ್ ಆಯ್ತು, ನನಗೆ ಡಯಾಬಿಟಿಸ್ ಬಂತು, ಟೋಟಲಿ ರೋಗದ ಮುದ್ದೆ ಅದೇ ಒಂದು ಪೇಸ್ಟ್ ಇಂದ. ಸ್ನೇಹಿತರೆ, ನೆಟ್ ಸರ್ಫ್ ಏನ್ ಮಾಡ್ತು? ಫಸ್ಟ್ ಪ್ರಾಬ್ಲಮ್ ನ ಐಡೆಂಟಿಫೈ ಮಾಡ್ತು, ಜೊತೆಗೆ ಏನ್ ಮಾಡ್ತು? ಸೊಲ್ಯೂಷನ್ ತಂತು. ಎಸ್, ಹಲ್ಲಲ್ಲಿ ಉಳ್ಕಲ್ಲಿದೆ, ಹಲ್ಲು ಹಾಳಾಗ್ತಾ ಇದೆ, ತುಂಬಾ ಜರ್ಮ್ಸ್ ತೊಂದರೆ ಕೊಡ್ತಾ ಇದೆ. ಎಸ್, ಅದಕ್ಕೆ ಏನ್ ಮಾಡೋಣ? ರೆಡಿ ಮಾಡೋಣ. ಯಾವ್ದ್ರಿಂದ? ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ಕೊಡೋಣ ಅದಕ್ಕೆ ಸೊಲ್ಯೂಷನ್. ಅದರಿಂದ ಏನಾಗುತ್ತೆ? ಹಲ್ಲು ಕ್ಲೀನ್ ಅಷ್ಟೇ ಅಲ್ಲ, ಇದೇ ಪೇಸ್ಟ್ ಅವನ ದೇಹಕ್ಕೆ ಇನ್ನೂ ಹೆಚ್ಚು ಉಪಯೋಗಗಳನ್ನ ಮಾಡುತ್ತೆ. ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಅಂದ್ರೆ ಏನಾಗುತ್ತೆ? ಹಲ್ಲುಜ್ಜಕ್ಕೋಸ್ಕರ ಇವನು ಪೇಸ್ಟ್ ಅಲ್ಲಿ ಹಲ್ ತಿಕ್ತಾನೆ, ಆದ್ರೆ ಅಷ್ಟೇ ಅಲ್ಲ, ಅವನ ಜೀರ್ಣಕ್ರಿಯೆ ಇಂಪ್ರೂವ್ ಆಗುತ್ತೆ ನಮ್ಮ ಪೇಸ್ಟ್ ಅಲ್ಲಿ ಹಲ್ ತಿಕ್ಕಿದ್ರೆ. ಯಾಕೆ? ಬಿಕಾಸ್ ಆಫ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ಪ್ರಾಡಕ್ಟ್ ಫಿಲಾಸಫಿ ನೆಟ್ ಸರ್ಫ್ ಅಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ಸ್ನೇಹಿತರೆ. ಏನಂತ? ಸರ್, ಏನೋ ಕೆಲ್ಸಕ್ಕೆ ಅಂತ ಪ್ರಾಡಕ್ಟ್ ಹಾಕ್ದೆ, ಇನ್ನೇನೋ ಉಪಯೋಗ ಮಾಡುತ್ತೆ, ಇನ್ನೇನೋ ಉಪಯೋಗ ಅದರಿಂದ ಆಯ್ತು ಸರ್ ಅಂತ ಒಂದು ವ್ಯವಸ್ಥೆ ಯಾಕಾಗತ್ತೆ ಅಂದ್ರೆ ಸ್ನೇಹಿತರೆ, ನೆಟ್ ಸರ್ಫ್ ಅಲ್ಲಿ ಒಂದು ಪ್ರಾಡಕ್ಟ್ ಫಿಲಾಸಫಿ ಇದೆ, ಅದಕ್ಕೊಂದು ಸ್ಟ್ಯಾಂಡ್ ಇದೆ, ಆ ಮೇಜರ್ ಹಾಗೆ ಅವರು ರೆಡಿ ಮಾಡ್ತಾರೆ ಸ್ನೇಹಿತರೆ. ಆ ಪಿಲ್ಲರ್ಗಳನ್ನ ನಾನಿಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. 100% ನ್ಯಾಚುರಲ್ ಅಂಡ್ ಹರ್ಬಲ್ ಇಂಗ್ರೀಡಿಯೆಂಟ್ಸ್. ಏನೇ ಕಾರಣಕ್ಕೂ ಕೂಡ ಕೆಮಿಕಲ್ ಮೇಲೆ ಫೇತ್ ಇಡಲ್ಲ ಸ್ನೇಹಿತರೆ. ಯಾಕೆ? ನೆಕ್ಸ್ಟ್ ಇಡೀ ಪ್ರಪಂಚ ನಿಂತಿರೋದೆ ಆರ್ಗ್ಯಾನಿಕ್. ಇವತ್ತೆಲ್ಲರಿಗೂ ಅರ್ಥ ಆಗ್ತಾ ಇದೆ, ರೋಗ ನಿರೋಧಕ ಶಕ್ತಿ. ನಮ್ಮ ದೇಹಕ್ಕೆ ಯಾವಾಗ ಕೆಮಿಕಲ್ಗಳು ತಾಳಿ ಇಡ್ತಾವೋ ಆವಾಗ ರೋಗ ನಿರೋಧಕ ಶಕ್ತಿ ಕುಗ್ಗುತ್ತೆ. ಜೊತೆಗೆ ಸ್ನೇಹಿತರೆ, ಕ್ವಾಲಿಟಿ ಅಂಡ್ ಅಫೋರ್ಡಬಿಲಿಟಿ. ಸ್ನೇಹಿತರೆ, ಇದು ಮೋಸ್ಟ್ ಇಂಪಾರ್ಟೆಂಟ್. ಕ್ವಾಲಿಟಿ ವರ್ಲ್ಡ್ ಕ್ಲಾಸ್, ಇಡೀ ಪ್ರಪಂಚದಲ್ಲೇ ಕಂಪೇರ್ ಮಾಡಕ್ಕಾಗಲ್ಲ. ಅಫೋರ್ಡಬಿಲಿಟಿ ನಮ್ಮ ತಾಲೂಕ್ ಕ್ಲಾಸ್ ಅಂತ ಹೇಳ್ಬೋದು, ಡಿಸ್ಟ್ರಿಕ್ಟ್ ಕ್ಲಾಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಯಾವ ತರ ಅಫೋರ್ಡಬಿಲಿಟಿ ಯೋಚನೆ ಮಾಡ್ತಾರೆ? ಪ್ರಾಡಕ್ಟ್ ಅಂತ ಮಾಡ್ಬಿಟ್ಟು ಅನಾಮತ 5,000 6,000 ರೇಟ್ ಇಡೋದಲ್ಲ ಸ್ನೇಹಿತರೆ. ಒಂದು ನ್ಯೂಟ್ರಿ ಹಾರ್ಟ್, ಪ್ರತಿಯೊಬ್ಬನ ಹಾರ್ಟ್ ಏನಿದೆ ಆ ಮಸಲ್ ಸ್ಟ್ರಾಂಗ್ ಆಗ್ಬೇಕು. ಇವತ್ತು ಎಷ್ಟೋ ಜನ ಸ್ನೇಹಿತರೆ ನಿಮಗೆ ಗೊತ್ತಿಲ್ಲ, ನೆನ್ಪಿಡಿ ಹೇಳ್ತೀನಿ,
ಎಷ್ಟು ಜನ ಇವತ್ತು ಕೊರೋನಾದಿಂದ ಸಾಯ್ತಾ ಇದಾರೋ ಅದರ 10ರಷ್ಟು ಜನ ಹಾರ್ಟ್ ಅಟ್ಯಾಕ್ ಇಂದ ಸಾಯ್ತಾರೆ ಸ್ನೇಹಿತರೆ. ಅದಕ್ಕೇನಿದೆ ಪರಿಹಾರ? ಈ ಏನಿದೆ ಹಾರ್ಟ್ ಮಸಲ್ಸ್ ಸ್ಟ್ರಾಂಗ್ ಆಗ್ಬೇಕು ಅಂತ ನ್ಯೂಟ್ರಿಷನ್ ನ ರೆಡಿ ಮಾಡಿದ್ರು, ನ್ಯೂಟ್ರಿ ಹಾರ್ಟ್ ಮಾಡಿದ್ರು. ಎಷ್ಟಕ್ಕಿಟ್ರು? ಕ್ವಾಲಿಟಿನ ವರ್ಲ್ಡ್ ಕ್ಲಾಸ್ ಕ್ವಾಲಿಟಿ. ಇವತ್ತವರೆಗೂ ಭೂಮಿ ಮೇಲೆ ಹೋಗ್ಬಿಟ್ಟು ನೀವು ಕೇಳಿ ಸ್ನೇಹಿತರೆ, ಹೃದಯದ ಮಸಲ್ಸ್ ಗಳು ಸ್ಟ್ರಾಂಗ್ ಆಗ್ತಕ್ಕಂತ ಮಾತ್ರೆ ಕೊಡಿ ಅಂತ ಕೇಳಿ ಎದುರೆ ಬಿಡ್ತಾರೆ. ಆ ತರದ್ ಯಾವ್ದೂ ಇಲ್ಲ ಅಂತಾರೆ ಸ್ನೇಹಿತರೆ. ಎಷ್ಟು ಕೊಡ್ತಾ ಇದಾರೆ ನೆಟ್ ಸರ್ಫ್ ಅವರು? 450 ರೂಪಾಯಿ MRP. ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ ಇನ್ ಅಫೋರ್ಡಬಲ್ ಪ್ರೈಸ್ ಸ್ನೇಹಿತರೆ. ಇದು 3 ಪಿಲ್ಲರ್ ನಮ್ಮ ಪ್ರಾಡಕ್ಟ್ ಫಿಲಾಸಫಿ, ನೆಟ್ ಸರ್ಫ್ ಪ್ರಾಡಕ್ಟ್ ನ ಫಿಲಾಸಫಿ. ಎಸ್, ಒಬ್ಬ ರೈತ ಬಳಸ್ಬೋದಾ? ವಿಶ್ವದರ್ಜೆ ಟೆಕ್ನಾಲಜಿ. ಎಸ್, ನಮ್ಮ ವಿಶ್ವ ನಟೇಶ್ ಸರ್ ಹೇಳ್ತಿರ್ತಾರಲ್ಲ CFC ಬಗ್ಗೆ ಹೇಳ್ಬೇಕಾದ್ರೆ, ಸರ್ ಈ ಪ್ರಾಡಕ್ಟ್ ಇಂಡಿಯಾದಲ್ಲೇ ಎಲ್ಲೂ ಸಿಗಲ್ಲ ಅಂತ ಪ್ರಾಡಕ್ಟ್. ಪ್ರೈಸ್ ಎಷ್ಟಿದೆ CFC ದು? 325 ರೂಪಾಯಿ MRP, 650 ರೂಪಾಯಿ CFC ಪ್ಲಸ್. ಎನಿಬಡಿ ಕ್ಯಾನ್ ಬೈ, ಎನಿಬಡಿ ಕ್ಯಾನ್, ಎನಿಬಡಿ. 650 ರೂಪಾಯಿ ಸಿಂಪಲ್ ಒಂದು ಹಸುಗೆ. ಸ್ನೇಹಿತರೆ ಏನಿದು ಟೋಟಲಿ ಸ್ನೇಹಿತರೆ, ಇವ್ರ ಆಲೋಚನೆ ಈ ಪ್ರಾಡಕ್ಟ್ ಫಿಲಾಸಫಿ ಮೇಲೆ ಪ್ರಾಡಕ್ಟ್ ಉತ್ಪಾದನೆ ಆಗ್ತಾ ಇರೋದ್ರಿಂದ ನಾನು ಆಸ್ ಎ ನೆಟ್ವರ್ಕರ್ ಆಗಿ ಯೋಚನೆ ಮಾಡಬೇಕು. ವಾವ್, ಇಟ್ಸ್ ರಿಯಲಿ ವೆರಿ ಗುಡ್ ಪಾಯಿಂಟ್. ಇದು ಕರೆಕ್ಟ್, ಬಹಳ ಪರ್ಫೆಕ್ಟ್ ಪಾಯಿಂಟ್. ಜೊತೆಗೆ ಸ್ನೇಹಿತರೆ ಪ್ರಾಡಕ್ಟ್ ನ ಡೆವಲಪ್ ಮಾಡೋದು ಮತ್ತು ಅದನ್ನ ಪ್ರೋಸೆಸ್ ಮಾಡೋದು ಸೇಮ್ ಸ್ನೇಹಿತರೆ. ಪ್ರಾಡಕ್ಟ್ ನ ಪ್ರಾಬ್ಲಮ್ ನ ಅನಾಲಿಸಿಸ್ ಮಾಡ್ತಾರೆ. ಮಾರ್ಕೆಟ್ ಅಲ್ಲಿ ಅನಾಲಿಸಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನಿಜವಾಗ್ಲೂ ಇದಿದೆಯಾ? ನೀವು ಸ್ನೇಹಿತರೆ ಇವತ್ತು ಆಕ್ವಾ ರೇಂಜ್ ಪ್ರಾಡಕ್ಟ್ ಲಾಂಚ್ ಆಗಿದೆ ಕಂಪ್ನಿಲಿ. ಆಕ್ವಾ ರೇಂಜ್ ಅಂತ ಒಂದು ನ್ಯೂ ರೇಂಜ್ ಪ್ರಾಡಕ್ಟ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ನಿಮಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಗ್ಲೋಬಲ್ ವಾರ್ಮಿಂಗ್ಗೆ ಕಾರಣ ಮೀನುಗಾರಿಕೆ ಸ್ನೇಹಿತರೆ. ನಾವೇನು ಸಮುದ್ರದಲ್ಲಿ ಮೀನನ್ನ ಹಿಡಿತಾ ಇದೀವಿ, ಆ ಮೀನನ್ನ ಹಿಡಿಯೋ ರಭಸದಲ್ಲಿ ಸಮುದ್ರದ ಒಳಗಿರ್ತಕ್ಕಂತಹ ಪ್ಲಾಂಕ್ಟನ್ಸ್ ಏನಿದೆ, ಸಮುದ್ರ ಸಸ್ಯಗಳನ್ನ ಸರ್ವನಾಶ ಮಾಡ್ತಾ ಇದೀವಿ. ಭೂಮಿಯ ಮೇಲಿರುವ ಸಸ್ಯಗಳು ಎಷ್ಟು ಆಕ್ಸಿಜನ್ ನ ಕೊಡ್ತಾವೋ ಅದರ 10ರಷ್ಟು ಆಕ್ಸಿಜನ್ ಅನ್ನ ಸಮುದ್ರದ ಒಳಗಿರುವ ಸಸ್ಯಗಳು ಕೊಡ್ತವೆ. ಯಾವಾಗ ಗಾಳಿ ಕೊರತೆ ಅಂದ್ರೆ ಆಕ್ಸಿಜನ್ ನ ಪ್ರಮಾಣ ಕುಂಠಿತ ಆಯ್ತು ಸ್ನೇಹಿತರೆ, ತುಂಬಾ ಸಮಸ್ಯೆಗೆ ಕಾರಣ ಆಯ್ತು ಸ್ನೇಹಿತರೆ. ಮುಂದಿರುವ ಅವಕಾಶ ಏನು? ಸಮುದ್ರದಲ್ಲಿ ಜಲಚರಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಹಂಗಂತ ಮೀನಿನ ಅವಶ್ಯಕತೆ ಜಾಸ್ತಿ ಇದೆ. ಯಾಕೆ? ಒಮೆಗಾ 3 ಫ್ಯಾಟಿ ಆಸಿಡ್ ಮೀನಿನ ಬಗ್ಗೆ ಅಂದ್ರೆ ಸೇಫೆಸ್ಟ್ ನಾನ್ ವೆಜ್ ಕರೀತಾರೆ. ನಾನ್ ವೆಜ್ ಅಲ್ಲೇ ಸೇಫೆಸ್ಟ್ ನಾನ್ ವೆಜ್ ಅಂತ ಕರೀತಾರೆ. ಪ್ರತಿಯೊಬ್ಬರಿಗೂ ಕೂಡ ಮೀನಿನ ಬಗ್ಗೆ ಅರಿವು ಜಾಸ್ತಿ ಆಗಿದೆ. ಅದನ್ನ ಕನ್ಸ್ಯೂಮ್ ಮಾಡ್ತಕ್ಕಂಥ, ಮೀನನ್ನ ತಿಂತಕ್ಕಂತಹ ಜನಸಂಖ್ಯೆ ಜಾಸ್ತಿ ಆಗಿದೆ. ಇದಕ್ಕೆ ಪ್ರಾಬ್ಲಮ್ ಇದೆ. ಏನ್ ಮಾಡ್ಬೇಕು ನಾನು? ಎಸ್, ಐಡೆಂಟಿಫೈ ದ ಪ್ರಾಬ್ಲಮ್ ಫಸ್ಟ್, ದೆನ್ ಮಾರ್ಕೆಟ್ ಅನಾಲಿಸಿಸ್ ನೋಡು. ಏನಾದ್ರು ಪ್ರಾಡಕ್ಟ್ ಇದೆಯಾ? ಇಲ್ಲ, ಡೆವಲಪ್ ಮಾಡು, ಬಿಡು, ಚೆಕ್ ಮಾಡು, ಬಿಡು. ಇವತ್ತಂದು ಬಿಟ್ರು ಸ್ನೇಹಿತರೆ ಆಕ್ವಾ ರೇಂಜ್. ಸ್ನೇಹಿತರೆ ಒಳನಾಡಿನಲ್ಲಿ ಯಾರ್ಯಾರು ಮೀನು ಸಾಕಾಣಿಕೆ ಮಾಡ್ತಾರೋ ಮೇಜರ್ ಪ್ರಾಬ್ಲಮ್ ಏನ್ ಎದುರಿಸ್ತಾರೆ? ಮೀನಿಗೆ ತುಂಬಾ ಕಾಯಿಲೆಗಳು ಬರ್ತವೆ. ಪಾಂಡ್ ಕ್ಲೀನ್ ಆಗಿರಲ್ಲ. ಜೊತೆಗೆ ಮೀನಿನ ಇಳುವರಿ ನಮಗೆ ಜಲ್ದಿ ಬರಬೇಕು. ಇಷ್ಟಕ್ಕೂ ಸೊಲ್ಯೂಷನ್ ಆಗಿ ಆಕ್ವಾ ಕ್ಲೀನ್, ಆಕ್ವಾ AFC ಸೇಮ್ ಆಕ್ವಾ ಫೀಡ್ ಕಾನ್ಸಂಟ್ರೇಷನ್ ಎಲ್ಲ ರೆಡಿ ಮಾಡಿದ್ರು, ಪ್ರಾಡಕ್ಟ್ ಅಂತ ಬಿಟ್ರು. ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಬರೀ ಜನ ಸೇರ್ಸೋ ದಂಧೆ ಅಲ್ಲ ಅಲ್ಲ ಅಲ್ಲ. ಹಿಂಗ್ ಅಂದ್ಕೊಂಡೇನೆ ನಾವಿವತ್ತು ಹಾಳಾದ್ವಿ. ಯಾರಿಗೆ ಇದು ಕರೆಕ್ಟ್ ಆಗಿ ಅರ್ಥ ಆಯ್ತು, ಇವತ್ತು ಬಹಳ ದೊಡ್ಡ ಸಿಸ್ಟಮ್ ಅನ್ನು ಸ್ನೇಹಿತರು ಇವತ್ತು ಕಟ್ಕೊತಾ ಇದ್ದಾರೆ. ರಿಸರ್ಚ್ ಮಾಡ್ತಾರೆ, ಡೆವಲಪ್ಮೆಂಟ್ ಮಾಡ್ತಾರೆ, ಜೊತೆಗೆ ಪ್ರಾಡಕ್ಟ್ ಕನ್ಸಂಪ್ಷನ್ ಎಷ್ಟಿದೆ ಇದು ಮಾರ್ಕೆಟ್ ಅಲ್ಲಿ ಅಂತ ಸ್ಟಡಿ ಮಾಡ್ತಾರೆ. ಪ್ರಾಡಕ್ಟ್ ಫಾರ್ಮುಲಾ ರೆಡಿ ಮಾಡ್ತಾರೆ, ಸ್ಟೆಬಿಲಿಟಿನ ಸ್ಟಡಿ ಮಾಡ್ತಾರೆ, ಜೊತೆಗೆ ಲ್ಯಾಬ್ ಟ್ರಯಲ್ಸ್ ನ ಕೊಡ್ತಾರೆ. ಇವತ್ತು ಕೂಡ ಸ್ನೇಹಿತರೆ ಸ್ಟಿಲ್ ನೆಟ್ ಸರ್ಫಿನ ಯಾವುದೇ ಪ್ರಾಡಕ್ಟ್ ರೆಡಿ ಆದ್ರೂ ಕೂಡ ಸ್ನೇಹಿತರೆ ಅದನ್ನ 4 ದಿನದಲ್ಲಿ ಭಾರತ ದೇಶದ ಪ್ರಮುಖ 6 ಲ್ಯಾಬ್ರೋಟರಿನಲ್ಲಿ ಚೆಕ್ ಮಾಡೇನೆ, ಪ್ರತಿಯೊಂದು ಬ್ಯಾಚ್ ನಂಬರ್ನ ಎಂಟ್ರಿ ಮಾಡೇನೆ. 20 ವರ್ಷದಿಂದ ಒಂದು ಸಿಂಗಲ್ ಬ್ಲಾಕ್ ಮಾರ್ಕ್ ನೆಟ್ ಸರ್ಫ್ ಮೇಲೆ ಬರ್ದೇ ಇರಕ್ಕೆ ಕಾರಣ ಸ್ನೇಹಿತರೆ ಅವ್ರು ಇಟ್ಕೊಂಡಿರೋ ಆ ಪ್ರಿನ್ಸಿಪಲ್ಸ್. ಏನೇ ಕಾರಣಕ್ಕೂ ಅದನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ದೆನ್ ಸ್ಯಾಂಪ್ಲಿಂಗ್ ನ ರೆಡಿ ಮಾಡ್ತಾರೆ, ದೆನ್ ಸೈಂಟಿಫಿಕ್ ಡಾಟಾ ಅಂಡ್ ಅನಾಲಿಸಿಸ್ ನ ಅಂಡ್ ಲ್ಯಾಬ್ ಟ್ರಯಲ್ಸ್ ನ ಪ್ರತಿಯೊಂದು ಸ್ಯಾಂಪ್ಲಿಂಗ್ ಡಾಟಾನ ಕಲೆಕ್ಟ್ ಮಾಡ್ತಾರೆ. ದೆನ್ ಆ ಪ್ರಾಡಕ್ಟ್ ನ ಸರ್ಟಿಫಿಕೇಶನ್, ಲೀಗಲ್ ಡಾಕ್ಯುಮೆಂಟ್ಸ್, ಇವತ್ತು ಏನೇನಿದೆ ಸ್ನೇಹಿತರೆ, ಟ್ರೇಡ್ ಮಾರ್ಕ್ ಇರ್ಬೋದು, ಪೇಟೆಂಟ್ ಇರ್ಬೋದು, ಪ್ರತಿಯೊಂದನ್ನು ರೆಡಿ ಮಾಡ್ತಾರೆ. ಜೊತೆಗೆ ಸ್ನೇಹಿತರೆ ಅದನ್ನ ನಿಜವಾಗ್ಲೂ ತಂದು ನಮಗೆ ಕೊಡ್ತಾರೆ, ಕ್ಲಿನಿಕಲಿ ಟ್ರಯಲ್ ಮಾಡ್ತಾರೆ, ಜೊತೆಗೆ ಪ್ರಾಡಕ್ಟ್ ನ ಲಿಫ್ಟ್ ಮಾಡಿ ನಮ್ಮ ಹತ್ರಕ್ಕೆ ಕಳಿಸ್ತಾರೆ ಸ್ನೇಹಿತರೆ. ಇಷ್ಟು ಸ್ನೇಹಿತರೆ ನೆಟ್ ಸರ್ಫ್ ನ ಪ್ರಾಡಕ್ಟ್ ಫಿಲಾಸಫಿ. ಇದ್ರ ಬಗ್ಗೆ ಮಾತಾಡಕ್ ನನಗೆ ಇನ್ನೂ 1 ಗಂಟೆ ಬೇಕು ಸ್ನೇಹಿತರೆ, ಇನ್ನೂ 1 ಗಂಟೆ ಬೇಕು. ಅಂತ ಅದ್ಭುತವಾದ ಕಂಪನಿನಲ್ಲಿ ನೀವಿದ್ದೀರಾ. ಇದನ್ನ ಏನಕ್ಕೆ ಕೇಳ್ತಾ ಇದೀನಿ ಅಂದ್ರೆ, ಮೈ ಚಳಿನ
ಕೊಡು ಬಿಡ್ಬೇಕು ಸ್ನೇಹಿತರೆ. ಇದನ್ನ ಕೇಳ್ತಾ ಇದ್ರೆ ನಿಮ್ಮ ನರನಾಡಿಗಳು ರೋಮಗಳು ಎತ್ ನಿಂತ್ಕೋಬೇಕು ಸ್ನೇಹಿತರೆ. ಯಾಕೆಂತಂದ್ರೆ ಎಂತ ಪುಣ್ಯವಂತರು ನಮ್ಮಂತ ಒಬ್ಬ ಸಾಮಾನ್ಯ ಜನರಿಗೆ ವಿಶ್ವದರ್ಜೆ ಉತ್ಪನ್ನಗಳನ್ನ ರೆಪ್ರೆಸೆಂಟ್ ಮಾಡುವ ಅಥವಾ ವಿಶ್ವದರ್ಜೆ ಆಲೋಚನೆಗಳನ್ನ ಹೊಂದಿರುವ ಒಂದು ಕಂಪನಿ ಜೊತೆಗೆ ನಾವು ಹೊಂದಲಿಕ್ಕೆ ಇವರು ಮಾಡಿಕೊಟ್ಟಿರ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ರಿಯಲಿ ಹ್ಯಾಟ್ಸ್ ಆಫ್, ರಿಯಲಿ ಹ್ಯಾಟ್ಸ್ ಆಫ್, ರಿಯಲಿ ಹ್ಯಾಟ್ಸ್ ಆಫ್. ಬಟ್ ಏನಿಲ್ಲ ಸ್ನೇಹಿತರೆ, ನಮ್ಮಲ್ಲಿ ಮೊದಲು ಅಂತ ನಾವು ಹೇಳೋದಿದ್ರೆ ಇಡೀ ಭಾರತ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬಯೋಫಿಟ್ ಉತ್ಪನ್ನ ಅಂದ್ರೆ ರೈತನಿಗೆ ಸಂಬಂಧಪಟ್ಟಂತ ಉತ್ಪನ್ನನ ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಮಾಡ್ಬೋದು ಅಂತ ತೋರಿಸ್ತಾರೆ. ನಾವಿಲ್ಲಿ ಏನೇ ಕಾರಣಕ್ಕೂ ಬರೀ ಹಣ ಗಳಿಸೋದ್ರ ಬಗ್ಗೆ ಮಾತಾಡಲ್ಲ, ಜೀವನದ ಮೌಲ್ಯಗಳ ಬಗ್ಗೆ ಮಾತಾಡ್ತೀವಿ. ಅಂದ್ರೆ ವ್ಯಾಲ್ಯೂ ಕ್ರಿಯೇಷನ್ ಅಂದ್ರೆ ಸ್ನೇಹಿತರೆ ಮೌಲ್ಯಗಳ ಉತ್ಪಾದನೆ ಅಂತ ಕರಿತೀವಿ. ಅಂದ್ರೆ ನಾನು ದುಡ್ಡು ಮಾಡದೆ ಅಲ್ಲ, ನನ್ನ ಜೊತೆ ಬಂದವರಿಗೆ ಎಷ್ಟು ಜನಕ್ಕೆ ಅವಕಾಶವನ್ನ ಕೊಡಿಸ್ತೆ. ಇವತ್ತು ನಾನು ಕೊಟ್ಟಂತಹ CFC ಇಂದ ತಿಂದಂತ ಹಸು ಎಂತ ಗುಣಮಟ್ಟದ ಹಾಲನ್ನ ಕೊಟ್ಟು ಎಷ್ಟು ಜನರ ಹೊಟ್ಟೆಗೆ ಅದು ಸೇರ್ತು. ಏನಾಯ್ತು, ಒಬ್ಬ ಯಾರು ಅನುಪಯುಕ್ತ ಅಂತ ಹೇಳಿ ಒಬ್ಬ ರಿಟೈರ್ಡ್ ಪರ್ಸನ್ ತಗೊಂಡೋಗಿ ಮೂಲೆಗೆಸ್ತಿದ್ದಂತ ವ್ಯಕ್ತಿ ಇವತ್ತು ಎಸೆನ್ಷಿಯಲ್ ಪರ್ಸನ್ ಆಗಿ, ನಟ್ಟುಬಾಯ್ ಚೌಹಾಣ್ ಬ್ಯಾಂಕ್ ಇಂದ ರಿಟೈರ್ಡ್ ಆದ್ಮೇಲೆ ಒಬ್ಬ ಅನುಪಯುಕ್ತ ವಸ್ತು ಆಗ್ತಾನೆ. ರಿಟೈರ್ಡ್ ಆದಂತ ವ್ಯಕ್ತಿನ ಜನ ನೋಡೋ ರೀತಿ ಹೇಗಿರುತ್ತೆ, ಮುಗಿತು ನಿಂದು ಲೈಫ್ ಆನಂದ್ ಅಂತ ವ್ಯಕ್ತಿನ ಕರ್ಕೊಂಡ್ಬಂದು ಹೀರೋ ಮಾಡೋಂತ ವೇದಿಕೆ ಸ್ನೇಹಿತರೆ. ವ್ಯಾಲ್ಯೂ ಅಂದ್ರೆ ವ್ಯಾಲ್ಯೂ ಕ್ರಿಯೇಷನ್ಗೆ ನಾವು ಮಹತ್ವ ಕೊಡ್ತೀವಿ, ನಾಟ್ ಎ ಮನಿ ಮೇಕಿಂಗ್ ಅನ್ನೋದಲ್ವಲ್ಲ, ಅದು ಇಲ್ಲಿ ಬೈ ಪ್ರಾಡಕ್ಟ್. ದುಡ್ಡು ಅನ್ನೋದು ಇಲ್ಲಿ ಸಮುದ್ರ ತರ ಸಿಗುತ್ತೆ ಸ್ನೇಹಿತರೆ. ದುಡ್ಡು ಅಂದ್ರೆ ನಾನು ಆಸ್ ಎ ಲೀಡರ್ ಆಗಿ ಹೇಳ್ತೀನಿ, ಇವತ್ತು ಬೇಜಾರಾಗುತ್ತೆ ದುಡ್ಡು ಅಂದ್ರೆ ಅಷ್ಟು ದುಡ್ಡು ಬರುತ್ತೆ, ಬಟ್ ನಮ್ದೇನು, ನಮ್ಮ ಹಿಸ್ಟ್ರಿ ಏನು, ನಮ್ಮ ಬ್ಯಾಕ್ ಗ್ರೌಂಡ್ ಏನು, ನಮ್ಮ ಥಿಂಕಿಂಗ್ ಏನು. ಇವತ್ತು ಸ್ನೇಹಿತರೆ ಜೊತೆಗೆ ಆರ್ಥಿಕ ಸಬಲತೆಯಲ್ಲಿ ಹೆಣ್ಮಕ್ಳ ಪಾತ್ರ ಜಾಸ್ತಿ. ಅದಕ್ಕೊಂದು ಸೇಫ್ ಝೋನ್ ಕ್ರಿಯೇಟ್ ಮಾಡಿದ್ದಾರೆ ಸ್ನೇಹಿತರೆ. ನೆಟ್ಸರ್ಫ್ ದಿಸ್ ಇಸ್ ಒನ್ ಅಂಡ್ ಓನ್ಲಿ ಕಂಪನಿ. ಯಾರಾದ್ರೂ ಹೆಣ್ಮಕ್ಳ ಬಗ್ಗೆ ಬೇರೆ ತರ ಏನಾದ್ರು ಆಲೋಚನೆ ಮಾಡಿದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಬರೋನ ದೃಷ್ಟಿ ಹಲವಾರು ಕೆಟ್ಟದಿರುತ್ತೆ ಸ್ನೇಹಿತರೆ. ಬಟ್ ನೆಟ್ಸರ್ಫ್ ಅಲ್ಲಿ ಏನಾದ್ರು ಆತರ ಒಂದು ಸಣ್ಣ ಏನಾದ್ರು ಒಂದು ಹ್ಯಾಂಪರ್ ಹೆಣ್ಮಕ್ಳ ಮೇಲಾದ್ರೆ ನೆಟ್ಸರ್ಫ್ ಸೈಸ್ ಅಲ್ಲ. ಯಾಕೆ ಅಂತಂದ್ರೆ ಈ 20 ವರ್ಷದ ಜರ್ನಿನಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಎಂಟೈರ್ ಇಂಡಿಯನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಎಲ್ಲಾರು ಫೀಮೇಲ್ ಕರೋಡಪತಿ ಇದ್ದಾರೆ ಅಂದ್ರೆ ಅದು ಇವತ್ತು ನಮ್ಮ ನೆಟ್ಸರ್ಫ್ ಇಂದ ಇದರ ಸ್ನೇಹಿತರೆ. ಜೊತೆಗೆ ಓವರ್ ಆಲ್ ನಮ್ಮ ಆಲೋಚನೆ ಏನಿದೆ ಅಂದ್ರೆ ಒಂದು ದೊಡ್ಡ ಜನರೇಷನ್, ನಮ್ಮ ಮುಂದಿನ ನನ್ನ ಮಗ ನನಗಿಂತ ಪವರ್ಫುಲ್ ಆಗಿರ್ಬೇಕು. ಇವತ್ತಿನ ಸಮಸ್ಯೆ ಏನಾಗಿದೆ, ನಮ್ಮ ತಂದೆ ಸ್ಟ್ರಾಂಗ್ ಇದ್ರು, ನಾನು ಅವರ ಸ್ಟ್ರಾಂಗ್ ಇಲ್ಲ. ನಮ್ಮ ನೆಕ್ಸ್ಟ್ ಜನರೇಷನ್ ಅವ್ರಿಗಿಂತ ವೀಕ್ ಆಗ್ತಾರೆ, ಫೈನಾನ್ಷಿಯಲಿ, ಮೆಂಟಲಿ, ಫಿಸಿಕಲಿ ವೀಕ್ ಆಗ್ತಾರೆ. ನಮ್ ನೆಟ್ಸರ್ಫ್ ಆಲೋಚನೆ ಏನು, ವಾಟ್ ಈಸ್ ಅವರ್ ವಿಷನ್, ವಾಟ್ ಈಸ್ ಅವರ್ ಮಿಷನ್? ಸರ್, ನಮ್ಮ ನೆಕ್ಸ್ಟ್ ಜನರೇಷನ್ ಏನಿದೆ, ನಾವು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ಬೇಕು, ಹೆಲ್ತ್ ಸ್ಟ್ರಾಂಗ್ ಆಗ್ಬೇಕು, ಮೆಂಟಲಿ ಸ್ಟ್ರಾಂಗ್ ಆಗ್ಬೇಕು. ಇವತ್ತು ಎಜುಕೇಶನ್ ಏನಕ್ಕೆ ಕೊಡ್ತಾ ಇದೀವಿ ಅಂದ್ರೆ, ಎಂತ ಕಷ್ಟಗಳೇ ನಿಮಗ್ ಬಂದ್ರು ಕೂಡ ನೀವು ನೆನೆಗುದಿಗೆ ಬೀಳಬಾರ್ದು, ಮನ್ಸನ್ನ ಈ ಸೋಲು ಬಿಡಬಾರ್ದು. ಎಸ್, ನಾನು ಇದನ್ನ ಹೋರಾಟ ಮಾಡ್ತೀನಿ, ಗೆಲ್ತೀನಿ. ಇದು ನಮ್ಮ ಮಿಷನ್, ಇದು ನಮ್ಮ ಉದ್ದೇಶ. ನಮ್ಮ ನೆಕ್ಸ್ಟ್ ಜನರೇಷನ್ ಒಂದು ಸ್ಟ್ರಾಂಗ್ ಬಿಸ್ನೆಸ್ ಅಲ್ಲಿ ಇರ್ಬೇಕು, ಇದು ನಮ್ಮ ಉದ್ದೇಶ, ಇದು ನಮ್ಮ ಮಿಷನ್ ಸ್ನೇಹಿತರೆ. ಇದು ನಮ್ಮ ಬ್ಯಾಕ್ ಗ್ರೌಂಡ್ ಸ್ನೇಹಿತರೆ. ಓವರ್ ಆಲ್ ನಾವೀಗ ಏನೇನ್ ಮಾಡಕ್ ಹೊರಟಿದೀವಿ ಅಂತಂದ್ರೆ, ತುಂಬಾ ರೂರಲ್ ಏರಿಯಾಗಳನ್ನ ಡೆವಲಪ್ ಮಾಡ್ತಾ ಇದ್ದೀವಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನಿತ್ತು ಸ್ನೇಹಿತರೆ, ಏನಿತ್ತು? ಫಸ್ಟ್ ಟೈಮ್ ನಾನು ಚಂದ್ರನ ಕರಿಬೇಕಾದ್ರೆ ಅವನು ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡ್ತೀನಿ ಇದ್ದಾಗ, ಚಂದ್ರು ನೀನ್ ಹಳ್ಳಿ ಕಡೆಗೆ ಬರ್ಬೇಕಂತ ಕರೆದೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಸಿಟಿಗೆ ಹೋಗೋದನ್ನ ನೋಡ್ತೀವಿ. ಎನಿ ಕಂಪನಿ ಸ್ನೇಹಿತರೆ ಕಾನ್ಫರೆನ್ಸ್ ನ ಮಾಡ್ಲಿಕ್ಕೆ ಮತ್ತು ಒಂದು ಮೆಗಾ ಮೀಟಿಂಗ್ಸ್ ನ ಮಾಡ್ಲಿಕ್ಕೆ, ಪ್ರತಿಯೊಂದು ತಮ್ಮ ಬಿಸ್ನೆಸ್ ನ ನೆಲೆಯನ್ನ ಮಾಡ್ಲಿಕ್ಕೆ ಒಂದು ದೊಡ್ಡ ದೊಡ್ಡ ಸಿಟಿನ ಹುಡುಕ್ತಾರೆ. ಮೈಸೂರು, ಬೆಂಗಳೂರು ಅಂತ ಸಿಟಿನ ಹುಡುಕ್ತಾರೆ. ಬಟ್ ನೆಟ್ಸರ್ಫ್ ವಾಟ್ ವಿ ಆರ್ ಡೂಯಿಂಗ್, ನಾವು ಗಾಂಧೀಜಿಯವ್ರ ಕನಸನ್ನ ನೆನಸು ಮಾಡಿದ್ವಿ. ಏನು ಗ್ರಾಮ ಸ್ವರಾಜ್ಯ ಅಂತ ಕನಸನ್ನ ಕಂಡಿದ್ರು. ಹಳ್ಳಿನಲ್ಲಿ ಇಂಡಸ್ಟ್ರಿ ಓಪನ್ ಆಗ್ಬೇಕು. ಇವತ್ತು ಹಳ್ಳಿನಲ್ಲೇ ನಾವು ಇಂಡಸ್ಟ್ರಿನ ಓಪನ್ ಮಾಡಿದೀವಿ. ಹಳ್ಳಿನಲ್ಲೂ ಕೂಡ ಒಬ್ಬೊಬ್ಬರ CEO ನ ಕ್ರಿಯೇಟ್ ಮಾಡ್ತಾ ಇದೀವಿ, ಒಬ್ಬ ಉದಯೋನ್ಮುಖ ಉದ್ಯಮಿಗಳನ್ನ ಕ್ರಿಯೇಟ್ ಮಾಡ್ತಾ ಇದೀವಿ ಸ್ನೇಹಿತರೆ. ಇದ್ರ ಜೊತೆಗೆ ನಾವು ಮುಂದೆ ಯಾವ ತರ ಹೋಗ್ತಾ ಇದೀವಿ ಅಂತಂದ್ರೆ, ಝೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಬಿಸ್ನೆಸ್ ಮಾಡಿಸ್ಬೇಕಂತ ಹೋಗ್ತಾ ಇದೀವಿ ಸ್ನೇಹಿತರೆ. ಅಂದ್ರೆ ಯಾವುದೇ ಒಬ್ಬ ಯಂಗ್ ಸ್ಟೂಡೆಂಟ್ ಬರ್ತಾನೆ, ನೀನ್ ಏನು ಇನ್ವೆಸ್ಟ್ ಮಾಡಬೇಡಪ್ಪ, ಈ ಟೇಲರ್ ಅನ್ನೋ ಒಂದು ಕಾನ್ಸೆಪ್ಟ್ ಸ್ನೇಹಿತರೆ ವಿತ್ ಇನ್ ಶಾರ್ಟ್ ನಾವು ಫುಲ್ ಫ್ಲಡ್ಜ್ ಆಗಿ ಸ್ಟಾರ್ಟ್ ಮಾಡ್ತೀವಿ. ಅದು ಟೆಕ್ನಿಕಲ್ ಅಪ್ಡೇಷನ್ ನಡೀತಾ ಇದೆ. ಅದಕ್ಕೋಸ್ಕರ ನಾನು ಇಲ್ಲಿವರೆಗೂ ಈ ಟೇಲರ್ನ ಅಧಿಕೃತವಾಗಿ ನನ್ನ ಬಾಯಿಂದ ಲಾಂಚ್ ಮಾಡಿಲ್ಲ. ಕೆಲವರು ಆಲ್ರೆಡಿ ಲಾಂಚ್ ಮಾಡಿದ್ದಾರೆ. ಅದು ನನಗಿನ್ನೂ ಅವಶ್ಯಕತೆ ಅಂತ ಅನ್ಸಿಲ್ಲ. ಯಾಕೆಂದ್ರೆ ನನಗೆ ಕಂಪನಿಯಿಂದ ಗ್ರೀನ್ ಸಿಗ್ನಲ್ ಸಿಗದ ಹೊರತು ನಾನು ಇಲ್ಲಿವರೆಗೂ ನಿಮಗೆ ಏನ್ ಮಾಹಿತಿ ಕೊಡ್ತಾ ಇದ್ದೀನೋ ಸ್ನೇಹಿತರೆ, ಇದು ಕಂಪನಿ ನನ್ನ ಜೊತೆ ಶೇರ್ ಮಾಡಿರೋದು. ಬಟ್ ನನಗೆ ಸಿಕ್ಕಿರ್ತಕ್ಕಂತಹ ಒಂದು ಡಾಕ್ಯುಮೆಂಟ್ ಇಂದ ನಾನು ಮಾತಾಡ್ತೀನಿ. ನಾನು ಉತ್ಪ್ರೇಕ್ಷೆಯಿಂದ ಇದನ್ನು ಮಾತಾಡಿದ್ರೆ
ಇದು ಯಾವತ್ತೂ ಕೂಡ ಇದಕ್ಕೆ ಮಾನ್ಯತೆ ಇರಲ್ಲ ಅಂತ ಈ ಟೈಲರ್ ಕಾನ್ಸೆಪ್ಟ್ ಮುಖಾಂತರ ನಾವು ಇನ್ನೂ ಹಲವಾರು ಪ್ರದೇಶಗಳನ್ನ ತರುತ್ತೀವಿ. ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸುಸ್ಥಿರವಾಗಿರ್ತಕ್ಕಂತಹ ಒಂದು ಸ್ಟೇಬಲ್ಡ್ ವ್ಯವಸ್ಥೆನ ನಾವೀಗ ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ. ಎಲ್ಲಾ ಕಡೆ ನಾವು ಕೆಲಸ ಅಂದ್ರೆ ನೋಡಿ ಸ್ನೇಹಿತರೆ, ನಮ್ಮ ಹತ್ರ ಮೋರ್ ದ್ಯಾನ್ 1,20,000 ಜನ ವುಮೆನ್ಸ್ ಹೆಣ್ಮಕ್ಳು ಇವತ್ತು ನೆಟ್ ಸರ್ಫ್ ಅಲ್ಲಿ ಸ್ಟೇಬಲ್ಡ್ ಇನ್ಕಮ್ ತಗೋತಾ ಇದ್ದಾರೆ. 20,000 ಜನ ಯಂಗ್ಸ್ಟರ್ಸ್ ಇವತ್ತು ನಮ್ಮ ನೆಟ್ ಸರ್ಫ್ ಜೊತೆ ಇದ್ದಾರೆ. ಲಕ್ಷಾಂತರ ಜನ ಸ್ನೇಹಿತರೆ, ಅದನ್ನ ನಾವು ಹೇಳಕ್ ಆಗ್ತಾ ಇಲ್ಲ, ಇದರಿಂದ ಬೆನಿಫಿಟ್ ನ ತಗೊಂಡಿದ್ದಾರೆ ರೈತರು. ಅವ್ರನ್ನ ನಾವು ಹೇಳಕ್ಕಾಗಲ್ಲ. ಅವ್ರು ಇದರಿಂದ ಒಳ್ಳೆ ಆಹಾರನ ಉತ್ಪತ್ತಿ ಮಾಡ್ತಾರೆ, ಅವರ ಬೆಳೆಯಿಂದ ಲಾಭವನ್ನ ತಗೋತಾ ಇದ್ದಾರೆ. ಎಷ್ಟೋ ಜನ ಸ್ನೇಹಿತರೆ, ನಾವು ಇದು ಹೇಳಕ್ ಆಗ್ತಿರ, ಲ್ಯಾಕ್ಸ್ ಆಫ್ ಪೀಪಲ್ ದೇ ಗೆಟಿಂಗ್ ಸೆಕೆಂಡ್ ಇನ್ಕಮ್. ನೆಟ್ ಸರ್ಫ್ ಇಂದ ಒಂದು ಸೆಕೆಂಡ್ ಇನ್ಕಮ್ ನ ಜನರೇಟ್ ಮಾಡಿ ಲ್ಯಾಕ್ಸ್ ಆಫ್ ಪೀಪಲ್ ಒಂದು ಸೆಕೆಂಡ್ ಜನರೇಷನ್ ಇನ್ಕಮ್ ನ ಇದರಿಂದ ಒಂದು ಸೆಕೆಂಡ್ ಇನ್ಕಮ್ ನ ಕ್ರಿಯೇಟ್ ಮಾಡ್ಕೊಂಡು ತಮ್ಮ ಜೀವನನ ನಡೆಸ್ತಾ ಇದ್ದಾರೆ. 100 ಜನ ಕೋಟ್ಯಾಧೀಶರಿದ್ದಾರೆ, 1000 ಜನ ಲಕ್ಷಾಧಿಪತಿಗಳಿದ್ದಾರೆ. ಸ್ನೇಹಿತರೆ, ನಮ್ಮ ನೆಟ್ ಸರ್ಫ್ ಅಲ್ಲಿ ಇನ್ನೇನೇನಿದೆ ಅಂತ ನೀವೇನಾದ್ರೂ ಕೇಳೋದಾದ್ರೆ ಸ್ನೇಹಿತರೆ, 360 ಡಿಗ್ರಿ ಆನ್ಲೈನ್ ಎಕೋಸಿಸ್ಟಮ್. ದಿಸ್ ಇಸ್ ಅ ಫಸ್ಟ್ ಕಂಪನಿ ಇನ್ ಎಂಟೈರ್ ಇಂಡಿಯಾ. ನಾವು ಮೊಟ್ಟ ಮೊದಲ ಕಂಪನಿ ನೆಟ್ವರ್ಕ್ ಮಾರ್ಕೆಟಿಗೋಸ್ಕರ ಮೊಟ್ಟ ಮೊದಲ ಬಾರಿ ಒಂದು ಆಪ್ ನ ತಯಾರಿಸಿದ್ವಿ. ಇವತ್ತೆಲ್ಲ ಕಂಪ್ನಿ ಹತ್ರ ಆಪ್ ಇದೆ ಸ್ನೇಹಿತರೆ. ಯಾಕೆ? ಬೇರೆಯವ್ರಿಗಿಂತ ನಾವು ಎಷ್ಟು ಅಡ್ವಾನ್ಸ್ ಅಂದ್ರೆ ಸ್ನೇಹಿತರೆ, ಅವರು ಯೋಚನೆ ಮಾಡ್ತಾರೆ, ನಾವು ಮಾಡ್ತೀವಿ. ಸ್ನೇಹಿತರೆ, ನಮ್ಮ ಫ್ಯಾಕ್ಟ್ರಿ is a full mechanized. ನಮ್ಮ ಕಾಲ್ ಸೆಂಟರ್ ಇವತ್ತು ಚಾಟ್ ಪಾಟ್ ಅಂತ ಸ್ಟಾರ್ಟ್ ಆಗಿದೆ ಸ್ನೇಹಿತರಲ್ಲಿ. ಯಾರು ಎಂಪ್ಲಾಯ್ಸ್ ಇರಲ್ಲ ಸ್ನೇಹಿತರೆ. ಇಸ್ ಅ ರೋಬೋಟ್, ಇಸ್ ಅ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ರೆಡಿ ಆಗಿರೋ ರೋಬೋಟ್ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಕ್ಕೆ ಟ್ರೈ ಮಾಡುತ್ತೆ. ನಮ್ಮ ಮ್ಯಾನೇಜ್ಮೆಂಟ್ ಫುಲ್ ಟೀಮ್ ಇಸ್ ಆಟೋಮೆಟಿಕ್. ನಮ್ಮ ಪೇಔಟ್ ಕ್ಯಾಲ್ಕುಲೇಷನ್ ಇಸ್ ಎ ಫುಲ್ ಆಟೋಮೆಟಿಕ್. ಸ್ನೇಹಿತರೆ, ಕಂಪನಿ ಲಾಸ್ಟ್ ಮಂತ್ ಸುಮಾರು 50 ಕೋಟಿ ಪೇಔಟ್ ಅನ್ನ ಕೊಟ್ಟಿದೆ. ಎಷ್ಟು ಹೇಳಿ? 50 crores ಪೇಔಟ್ ನ ಕೊಡಬೇಕು. ಕಂಪನಿ ನಮಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಓಕೆ ಸ್ನೇಹಿತರೆ, ಆ ಪೇಔಟ್ ನ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಕಂಪನಿ ಎಷ್ಟು ಸಮಯವನ್ನ ತಗೊಂಡಿರ್ಬೋದು? ಇಸ್ ನಾಟ್ ಮೋರ್ ದನ್ 7.5 ಸೆಕೆಂಡ್. 7.5 ಸೆಕೆಂಡ್ ಒಂದು ಬಟನ್ ನ ಪ್ರೆಸ್ ಮಾಡಿದ್ರು 50 ಕೋಟಿ ಯಾರ್ಯಾರಿಗೆ ಹೋಗ್ಬೇಕು, ಡಿಸ್ಟ್ರಿಬ್ಯೂಷನ್ ಆಯ್ತು ಸ್ನೇಹಿತರೆ. ಅದು ಎಷ್ಟು ಸೇಫ್ ಆಗಿದೆ ಅಂದ್ರೆ ಸ್ನೇಹಿತರೆ, ಯಾರೇ ಪ್ರಯತ್ನ ಪಟ್ಟರು ಕೂಡ ಅವ್ರ ಐಡಿಯಿಂದ ಇನ್ಕಮ್ ನ ಕಟ್ ಮಾಡಕ್ಕಾಗಲ್ಲ, ಅಥವಾ ಯಾರೋ ಪ್ರೀತಿ ಪಾತ್ರರಿದ್ದಾರೆ ಅಂತ ಹೇಳಿ ಇನ್ಕಮ್ ನ ಆಚೆಗಡೆಯಿಂದ ಸೇರ್ಸ್ಕೊಡಕ್ಕಾಗಲ್ಲ. ಯಾಕೆಂತಂದ್ರೆ ಸ್ನೇಹಿತರೆ, ಈ ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗಿದೆ ಅಂತಂದ್ರೆ, ನಾವು ನೆಕ್ಸ್ಟ್ ಏನ್ ಮಾಡಕ್ ಹೊರಟಿದೀವೋ ಅದಕ್ಕೆಲ್ಲ ಕೂಡ ಕಂಪನಿ ಆಲ್ರೆಡಿ ಫ್ಯಾಕ್ಟ್ರಿಯಿಂದ ಹಿಡಿದು ಡಿಸ್ಪ್ಯಾಚಿಂಗ್ ಯೂನಿಟ್ಸ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಆನ್ಲೈನ್ ಸಿಸ್ಟಮ್ಗೆ ತಂದಿದ್ದಾರೆ ಸ್ನೇಹಿತರೆ. ಇವತ್ತು ಆನ್ಲೈನ್ ಇಂದಲೇ ನಾವು ಈ ಟ್ರೈನಿಂಗ್ ನ ಪಡಿತಾ ಇದೀವಿ. ಆನ್ಲೈನ್ ಇಂದಲೇ ನಾವು ಇವತ್ತು ನಿಮ್ಮನ್ನ ಸಂಪರ್ಕಿಸ್ತಾ ಇದೀವಿ. ಈ ತರ ನಾವು ಫುಲ್ಲಿ ಆನ್ಲೈನ್ ನಾವು ರೆಡಿ ಆಗಿದ್ದೀವಿ. ವಿ ಆರ್ ದ ಫಸ್ಟ್ ಕಂಪನಿ ಒಂದು ನೆಟ್ ಸರ್ಫ್ ಮೊಬೈಲ್ ಆಪ್ ನ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದರಲ್ಲಿ ಹಲವಾರು ಉಪಯೋಗಗಳಿದೆ ಸ್ನೇಹಿತರೆ. ಯು ಕಾಂಟ್ ಇಮ್ಯಾಜಿನ್. ಟೋಟಲಿ ನೀವು ಹೇಳಬೇಕು, ಕಾರ್ಪೊರೇಟ್ ಕಂಪನಿ. ನೆಟ್ ಸರ್ಫ್ ಇಸ್ ಎ ಕಾರ್ಪೊರೇಟ್ ಕಂಪನಿ. ನಾವು ನಮ್ಮ ಅಡ್ಮಿನಿಸ್ಟ್ರೇಷನ್ಗೆ ಸುಲಭ ಆಗಕ್ಕೋಸ್ಕರ ಸ್ನೇಹಿತರೆ ಯಾವ ತರ ಮಾಡಿದೀವಿ ಅಂತಂದ್ರೆ, ಭಾರತವನ್ನ ಹಲವು ಝೋನಲ್ಗಳಾಗಿ ಫಸ್ಟ್ ನಾವು ಡಿವೈಡ್ ಮಾಡಿದೀವಿ. ನಾರ್ತ್ ಝೋನ್, ಸೌತ್ ಝೋನ್. ಇವತ್ತು ನಾವು ಸೌತ್ ಝೋನ್ ಅಲ್ಲಿ ಇದೀವಿ. ಸೌತ್ ಝೋನ್ ಅಂದ್ರೆ ಏನು? ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶ್, ತಮಿಳುನಾಡು ಇಸ್ ಎ ಸೌತ್ ಝೋನ್. ವೆಸ್ಟ್ ಝೋನ್, ಸೆಂಟ್ರಲ್ ವೆಸ್ಟ್ ಝೋನ್, ದೆನ್ ಈಸ್ಟರ್ನ್ ಝೋನ್. ಸ್ನೇಹಿತರೆ, ಈ ತರ ಝೋನ್ಗಳನ್ನ ಮಾಡಿ ಆ ಝೋನಲ್ಗೆ ಒಬ್ರು ಕ್ಲಸ್ಟರ್ ಮ್ಯಾನೇಜರ್, ಝೋನಲ್ ಮ್ಯಾನೇಜರ್, ಜೊತೆಗೆ ನೆಟ್ವರ್ಕಿನಿಂದ ಸ್ನೇಹಿತರೆ ಒಬ್ರು ಝೋನಲ್ OCM. ಅದೇ ತರ ಒಂದು ರೀಜನಲ್. ಸ್ನೇಹಿತರೆ, ಇವತ್ತು ರೀಜನ್ ಅಂದ್ರೆ ನಿಮಗೆ ಗೊತ್ತಿರ್ಬೋದು. ಇಲ್ಲಿ ಎಷ್ಟೋ ಜನ ಮಲ್ನಾಡ್ ರೀಜನ್ ಅವ್ರು ಇದ್ದೀರಾ, ಬೆಂಗಳೂರು ರೀಜನ್ ಅವ್ರು ಇದ್ದೀರಾ. ಒಬ್ಬ ರೀಜನ್ಗೆ ಒಬ್ಬ ರೀಜನಲ್ ಮ್ಯಾನೇಜರ್, ಜೊತೆಗೆ ನೆಟ್ವರ್ಕ್ ಇಂದ ಒಬ್ರು OCM. ಇವತ್ತು ಪೂರ್ಣೇಶಪ್ಪ ಬೆಂಗಳೂರು ರೀಜನ್ OCM ಇದ್ದಾರೆ ಸ್ನೇಹಿತರೆ. ಜೊತೆಗೆ ರೀಜನಲ್ ಮ್ಯಾನೇಜರ್ ನಾಗೇಶ್ ಅಂಬುಳಿಗೆ ಸರ್ ಇದ್ದಾರೆ. ಝೋನಲ್ OCM ನಮ್ಮ ಸಚಿನ್ ಕುಲಕರ್ಣಿ ಅವರಿದ್ದಾರೆ. ಝೋನಲ್ RM ನಮ್ಮ ಸತೀಶ್ ಸಂಘಿ ಅವರಿದ್ದಾರೆ. ಸ್ನೇಹಿತರೆ, ಎಲ್ಲೂ ಕೂಡ ನೆಟ್ವರ್ಕ್ ನೋಡಿ, ಕೆಲವು ಕಂಪನಿನಲ್ಲಿ ಹೋಗ್ತಾ 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 ನೆಟ್ವರ್ಕ್ ಟೋಟಲಿ ಲೀಡರ್ ಕೈಗೆ ಬಂದ್ಬಿಡುತ್ತೆ ಸ್ನೇಹಿತರೆ. ಆ ಲೀಡರ್ ನ ಉಚ್ಚಾಟಕ್ಕೆ ಅವನು ಕುಣಿಸಕ್ ಸ್ಟಾರ್ಟ್ ಆಗ್ತಾನೆ ಸ್ನೇಹಿತರೆ. ಬಟ್ ಇಲ್ಲಿ ಲೀಡರ್ ಮಾತು ನೋಡಿ ಸ್ನೇಹಿತರೆ, ಲೀಡರ್ ವಿಲ್ ಗೆಟ್ ವೆರಿ ಸ್ಟೇಬಲ್ಡ್ ಇನ್ಕಮ್ ಅಂಡ್ ವೆರಿ ಸೆಕ್ಯೂರ್ಡ್ ಇನ್ಕಮ್. ಬಟ್ ಗ್ರೌಂಡ್ ಕ್ಲಾರಿಟಿ ಏನಿದೆ ಅನ್ನೋದನ್ನ ಇಲ್ಲಿ ರೀಜನಲ್ ಮ್ಯಾನೇಜರ್
ಪ್ರತಿಯೊಬ್ಬ ಲೀಡರ್ ಜೊತೆ ಕಲೆಕ್ಟ್ ಮಾಡಿ ಕಂಪನಿಗೆ ಡಾಟಾ ಕಳಿಸ್ತಾ ಇರ್ತಾನೆ. ಯಾವುದೇ ಲೀಡರ್ ಇಲ್ಲಿ ಯಾರ ಮೇಲೂ ಕೂಡ ಫೈರ್ ಮಾಡಕ್ ಆಗಲ್ಲ ಸ್ನೇಹಿತರೆ. ಇದರ ಅರ್ಥ ನೀವೆಂತ ಸೆಕ್ಯೂರ್ಡ್ ವ್ಯವಸ್ಥೆಯಲ್ಲಿ ಇದ್ದೀರಾ ಅಂತಂದ್ರೆ ಇಟ್ಸ್ ವಿ ಕಾಂಟ್ ಎಕ್ಸ್ಪ್ಲೈನ್ ಸ್ನೇಹಿತರೆ. ಅಂತ ಒಂದು ಸೆಕ್ಯೂರ್ಡ್ ಸಿಸ್ಟಮ್ ಅಲ್ಲಿ ತಾವಿದ್ದೀರಾ. ಆ ತರ ಹೇಳಿ ಇವತ್ತು ಇಂಡಿಯಾನ ಇವರು ಟೋಟಲಿ ಸ್ನೇಹಿತರೆ ನಾನು ಹೇಳ್ಬೇಕು ಅಂತಂದ್ರೆ ಇದನ್ನ ಇವತ್ತು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಎಸ್, ಎಲ್ಲರಿಗಿಂತ ಮುಂಚೆ ಮೊಬೈಲ್ ಆಪ್ ನ ನಾವು ಲಾಂಚ್ ಮಾಡಿದ್ವಿ. ವರ್ಲ್ಡ್ ಕ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ನಮ್ಮ ಹತ್ರ ಇದೆ ಸ್ನೇಹಿತರೆ. ಎಷ್ಟು ವರ್ಲ್ಡ್ ಕ್ಲಾಸ್ ಅಂತಂದ್ರೆ ಸ್ನೇಹಿತರೆ, ನಮ್ಮ ಹೆಲ್ತ್ ಕೇರ್ ನ್ಯಾಚುರೋಮೋರ್ಸ್ ಏನಿದೆ ಅದು 20 ದಿನ ರನ್ ಆದ್ರೆ 20 ಡೇಸ್ ರನ್ ಆದ್ರೆ ಸ್ನೇಹಿತರೆ ಹತ್ತತ್ರ ನಿಮಗೆ ಹೇಳ್ಬೇಕು ಅಂತಂದ್ರೆ ಒಂದು ತಿಂಗಳಿಗೆ ಪ್ರಾಡಕ್ಟ್ ರೆಡಿ ಆಗುತ್ತೆ. ನಮ್ಮ ಪರ್ಸನಲ್ ಕೇರ್ ಇದೆಯಲ್ಲ, ಸೋಪು, ಪೇಸ್ಟು, ಏನ್ ಈ ಶಾಂಪು ಎಲ್ಲ ಬರುತ್ತಲ್ಲ ಸ್ನೇಹಿತರೆ, ಇದು ಕೇವಲ 8 ದಿನ ರನ್ ಆದ್ರೆ ಎಂತ ಫ್ಯಾಕ್ಟ್ರಿಗಳನ್ನ ವರ್ಲ್ಡ್ ಕ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ನಾವು ರೆಡಿ ಮಾಡಿದೀವಿ ಅಂದ್ರೆ ಸ್ನೇಹಿತರೆ ಜಸ್ಟ್ 8 ಡೇಸ್ ಅದು ರನ್ ಆದ್ರೆ ಮುಂದಿನ 6 ತಿಂಗಳಿಗೆ ಪ್ರಾಡಕ್ಟ್ ರೆಡಿ ಆಗುತ್ತೆ ಸ್ನೇಹಿತರೆ. ಅಂದ್ರೆ ಯಾಕೆ ಈ ತರ ಇಷ್ಟು ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅಂದ್ರೆ ಸ್ನೇಹಿತರೆ ಒಂದೇ ಉದ್ದೇಶ, ನಾವು ಇವತ್ ನೋಡ್ತಾ ಇಲ್ಲ 2050 ಇವತ್ತೇ ಮುನ್ನೋಡಿರ್ತಕ್ಕಂಥ ಒಂದು ಕಂಪ್ನಿ ಸ್ನೇಹಿತರೆ. ಅಂತ ಒಂದು ವ್ಯವಸ್ಥೆನ ನಾವು ಮಾಡ್ತೀವಿ. ಜೊತೆಗೆ ನಮ್ಮ ಏನಿದೆ ನಮ್ಮ ಕಸ್ಟಮರ್ ಕೇರ್ ಸೆಂಟರ್ ಏನಿದೆ 16 ಡಿಫರೆಂಟ್ ಲ್ಯಾಂಗ್ವೇಜ್ ಅಲ್ಲಿ ಸಪೋರ್ಟ್ ಮಾಡ್ತಾರೆ. ಬಟ್ ಈಗ ಕೋವಿಡ್ ಇರೋದ್ರಿಂದ ಸ್ನೇಹಿತರೆ ಜಸ್ಟ್ 15% ಎಂಪ್ಲಾಯೀಸ್ ನ ತಗೋಬೇಕು ಅಂದಿರೋದ್ರಿಂದ ಇವತ್ತು ನಮ್ಮ ಕಸ್ಟಮರ್ ಕೇರ್ ಅಲ್ಲಿ ಕೇವಲ 5-6 ಜನ ಇರ್ತಾರೆ. ಬಟ್ ಮುಂದಿನ ದಿನಗಳಲ್ಲಿ ಕೋವಿಡ್ ಕ್ಲಿಯರ್ ಆಗ್ತಿದ್ದಂಗೆ ಸ್ನೇಹಿತರೆ ನಿಮಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟ್ ಆಗುತ್ತೆ, ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಇಂಗ್ಲಿಷ್, ವಾಟ್ ಯು ವಾಂಟ್, ಹಿಂದಿ, ಅದರಲ್ಲಿ ನೀವು ನಿಮಗೆ ಏನ್ ಬೇಕು ಆ ಒಂದು ಸರ್ವಿಸ್ ನ 100% ತಗೋಬಹುದು ಸ್ನೇಹಿತರೆ. ಜೊತೆಗೆ ಇಡೀ ನೆಟ್ವರ್ಕ್ ನ ಸ್ನೇಹಿತರೆ ಇವತ್ತು ನಿಮಗೆ ಒಂದು ಮಾತನ್ನ ನಾನು ಹೆಮ್ಮೆಯಿಂದ ಹೇಳ್ತೀನಿ ಸ್ನೇಹಿತರೆ. ನೆಟ್ಸರ್ಫ್ ಏನೇ ಕಾರಣಕ್ಕೂ ಕೂಡ ನೆಟ್ಸರ್ಫ್ ನ ಮ್ಯಾನೇಜ್ಮೆಂಟ್ ಟೀಮ್ ಇರ್ಬೋದು, ರೀಜನಲ್ ಮ್ಯಾನೇಜರ್ಸ್ ಆಗಿರ್ಬೋದು, ಝೋನಲ್ ಏನ್ ನೆಟ್ಸರ್ಫ್ ಟೀಮ್ ಇದೆ ಅವ್ರು ಏನೇ ಕಾರಣಕ್ಕೂ ಕೂಡ ನೆಟ್ವರ್ಕ್ ಒಳಗೆ ಇನ್ವಾಲ್ವ್ ಆಗಲ್ಲ, ನೆಟ್ವರ್ಕ್ ಒಳಗೆ ಬರದೇ ಇಲ್ಲ ಸ್ನೇಹಿತರೆ. ಅವ್ರು ಏನಿದ್ರು ಕೂಡ ಅದು ಆತರ ಒಂದು ಪ್ಲಾನ್ ಕೂಡ ಆಗುತ್ತೆ ಸ್ನೇಹಿತರೆ. ಕಂಪ್ನಿನಲ್ಲಿ ಒಬ್ರು ಮ್ಯಾನೇಜರ್, ಒಬ್ರು ಟ್ರೈನರ್ ಬರ್ತಾರೆ. ಬಂದು ಅವ್ರು ಏನ್ ಹೇಳ್ತಾರೆ, ನಮ್ಮ ಪ್ರದೀಪ್ ಟೇಟೆ ಸರ್ ಹತ್ರ ಮಾತಾಡ್ತಾರೆ. ಏನಂತ, ಸರ್ ನನಗಿಲ್ಲಿ ಎಂಪ್ಲಾಯ್ ಆಗಿ ಕೆಲಸ ಮಾಡೋದ್ರಿಂದ 50,000 ಸಂಬಳ ಸಿಗುತ್ತೆ, ನೆಟ್ವರ್ಕ್ ಮಾಡಿದ್ರೆ ತುಂಬಾ ದುಡ್ಡು ಸಿಗುತ್ತಲ್ಲ ಅಂತಂದಾಗ ಪ್ರದೀಪ್ ಟೇಟೆ ಅವ್ರಿಗೆ ಒಂದೇ ಮಾತಾಡ್ತಾರೆ, ಫಸ್ಟ್ ನೀನು ಮ್ಯಾನೇಜರ್ ಪೋಸ್ಟ್ಗೆ ರಿಸೈನ್ ಮಾಡು. ಮ್ಯಾನೇಜರ್ ಪೋಸ್ಟ್ಗೆ ರಿಸೈನ್ ಮಾಡಿದ್ಮೇಲೆ ನೀನು ಹೋಗಿ ನೆಟ್ವರ್ಕ್ ಮಾಡು. ಸ್ನೇಹಿತರೆ ಅವತ್ತಿಂದ ಶುರುವಾಗಿ ಇವತ್ತವರೆಗೂ ಕೂಡ ಬಂದಿದ್ದಾರೆ, ಗೆದ್ದಿದ್ದಾರೆ, ಅದು ಬೇರೆ ವಿಚಾರ. ಬಟ್ ನಾನೇನ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ನೆಟ್ ಸರ್ಫ್ ಅಲ್ಲಿ ಕೆಲಸ ಮಾಡ್ಬೇಕು, ನೆಟ್ವರ್ಕ್ ಮಾಡಕ್ ಅವಕಾಶ ಇಲ್ಲ ಸ್ನೇಹಿತರೆ. ಅವರ ಬ್ಲಡ್ ರಿಲೇಷನ್ಗೂ ಕೂಡ ಅವಕಾಶ ಇಲ್ಲ. ಬೇರೆ ಕಂಪ್ನಿಲಿ ಏನಾಗುತ್ತೆ ಸ್ನೇಹಿತರೆ, ಟೋಟಲಿ ಮೊದಲು CMD ಅವನ ರಿಲೇಷನ್ಸ್ ಒಂದ್ ಲೆಗ್ಗು, ಒಂದು ಜನರೇಷನ್, ಅವನ್ ಕೆಳಗೆ ಅವನ ರಿಲೇಷನ್, ಅವನ ಆತ್ಮೀಯರು, ಅವ್ರ ಕೆಳಗೆ ಲೀಡರ್ಗಳು, ಸತ್ತರಲ್ಲಿ ಸ್ನೇಹಿತರೆ. ನೆಟ್ ಸರ್ಫ್ ಸ್ಟಾರ್ಟ್ ಮಾಡಿರೋದು ಒಬ್ಬರೇ ಜ್ಞಾನೇಶ್ವರ್ ದಹಿತುಲೆ ಅವರಿಂದ ಒಂದು ID ಸ್ಟಾರ್ಟ್ ಆಗತ್ತೆ. ಆ ID ಕೆಳಗೆ ನೆಟ್ವರ್ಕ್ ಬರುತ್ತೆ. ಇದ್ರ ಉದ್ದೇಶ ಇಷ್ಟೇ ಸ್ನೇಹಿತರೆ, ಬೇರೆ ಕಂಪ್ನಿಗಳ ತರ 10-15 ಲೆಗ್ ಅನ್ನ ಮಾಡಿ ಇಡೀ ಟೀಮ್ ಅನ್ನ ಡಿವೈಡ್ ಮಾಡಿ ನೆಟ್ವರ್ಕಿನ ಹಣವನ್ನ ಕಮ್ಮಿ ಮಾಡಿ ಕಂಪನಿಯ ಹಣವನ್ನ ಜಾಸ್ತಿ ಮಾಡ್ಕೊಳ್ಳೋ ಆಲೋಚನೆ ನೆಟ್ ಸರ್ಫ್ ಹತ್ರ ಇಲ್ಲ. ನೆಟ್ ಸರ್ಫ್ ದೇ ಹ್ಯಾವ್ ಓನ್ ಅಂಡ್ ಓನ್ಲಿ ID, ದಟ್ ಈಸ್ ಜ್ಞಾನೇಶ್ವರ್ ದಹಿತುಲೆ. ಅವರೇ ಮೊದಲನೇ ಪರ್ಸನ್, ಅವ್ರ ಅಂಡರ್ ಅಲ್ಲಿ ಟೀಮ್ ಬರುತ್ತೆ. ಇವತ್ತೇನಿ ಇದರ ಉದ್ದೇಶ ಏನಿದೆ ಸ್ನೇಹಿತರೆ, ಏನೇ ಕಾರಣಕ್ಕೂ ನಾವು ನೆಟ್ವರ್ಕಿಗೆ ಎಂಟರ್ ಆಗಬಾರ್ದು. ಯಾಕೆಂದ್ರೆ ಒಂದು ಮ್ಯಾನೇಜ್ಮೆಂಟ್ ನೆಟ್ವರ್ಕಿಗೆ ಎಂಟರ್ ಆದಾಗ ಮಾನೋಪಲಿ ನಡೆಯುತ್ತೆ, ಅವ್ರಿಗೆ ಬೇಕಾದಂಗೆ ಅಡ್ಜಸ್ಟ್ಮೆಂಟ್ ನಡೀತವೆ, ಟ್ರೀ ಅಡ್ಜಸ್ಟ್ಮೆಂಟ್ ನಡೀತವೆ, ಐಡಿಗಳ ಅಡ್ಜಸ್ಟ್ಮೆಂಟ್ ನಡೆಯುತ್ತೆ, ಲೆಗ್ ಅಡ್ಜಸ್ಟ್ಮೆಂಟ್ ನಡೆಯುತ್ತೆ. ಇದಕ್ಕಾಗಿ ಸ್ನೇಹಿತರೆ ಕಂಪನಿ ತನ್ನ ಸುತ್ತ ಒಂದು ಸ್ಟ್ರಾಂಗ್ ಬೌಂಡ್ರಿಯನ್ನ ಹಾಕೊಂಡಿದೆ. ನಾವ್ ಅಲ್ಲಿಗೆ ಹೋಗಲ್ಲ, ನೀವ್ ಇಲ್ಲಿಗೆ ಬರಂಗಿಲ್ಲ. ಇಂಥ ಒಂದು ವ್ಯವಸ್ಥೆ ಆ ಎಂಟೈರ್ ಇಂಡಿಯಾನ ಕಂಟ್ರೋಲ್ ಮಾಡಕ್ಕೆ MCMಗಳಿರ್ಬೋದು. MCM ಅಂದ್ರೆ ಯಾರು? ನಿಮ್ಮಲ್ಲಿ ಎಷ್ಟೋ ಜನ ಇವತ್ತು MCM ಲೀಡರ್ಸ್ ಆಗ್ತಾರೆ ಗೊತ್ತಾ? MCM ಲೀಡರ್ಸ್ ತುಮಕೂರು ಭಾಗದಿಂದ ಇದ್ದಾರೆ, ಹಾಸನ್ ಭಾಗದಿಂದ ಇದ್ದಾರೆ, ಕೋಲಾರದ ಭಾಗದಿಂದ ಇದ್ದಾರೆ, ಚಿತ್ರದುರ್ಗದ. ಯಾರು ಇವರು? ಇವ್ರು MCM ಅವರ ರಿಕ್ವೈರ್ಮೆಂಟ್ ನ ಕಲೆಕ್ಟ್ ಮಾಡಿ OCM ಹೇಳ್ತಾರೆ. OCM ರೀಜನಲ್ ಮ್ಯಾನೇಜರ್ ಡಿಸ್ಕಷನ್ ಮಾಡಿ ಅವ್ರ ಮೇಲ್ಗಡೆ ಮೆಂಟರ್ಸ್ ಹೇಳ್ತಾರೆ. ಮೆಂಟರ್ಸ್ ಅಂದ್ರೆ ನಾವು 23 ಜನ ಮೆಂಟರ್ಸ್ ಇದೀವಿ ಸ್ನೇಹಿತರೆ, ಆಲ್ ಓವರ್ ದಿ ಇಂಡಿಯಾ 23 ಜನ. ನಾವೆಲ್ಲ ಸೇರಿ ಡಿಸ್ಕಷನ್ ಮಾಡಿದ್ನ ಕಂಪ್ನಿ ಇಂಪ್ಲಿಮೆಂಟ್ ಮಾಡುತ್ತೆ.
ಇಂಥ ಒಂದು ಕಂಪನಿ ಇಂಥ ಒಂದು ಆಲೋಚನೆ ಮಾಡಿರೋದಕ್ಕೆ ರಿಯಲಿ ಹ್ಯಾಟ್ಸ್ ಆಫ್. ನೋ ಒನ್ ಕ್ಯಾನ್ ಇಮ್ಯಾಜಿನ್ ದಿಸ್. ಇದನ್ನ ಇಮ್ಯಾಜಿನ್ ಕೂಡ ಮಾಡಕ್ಕಾಗಲ್ಲ ಸ್ನೇಹಿತರೆ. ನಮ್ಮ ಮುಂದಿನ ಭವಿಷ್ಯ ಎಷ್ಟು ಸ್ಟೇಬಲ್ ಆಗಿ ಅಡ್ಮಿನಿಸ್ಟ್ರೇಷನ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ಇದರಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇದ್ರ ಜೊತೆಗೆ ಸ್ನೇಹಿತರೆ ತುಂಬಾ ನಮ್ಮಲ್ಲಿ ಹೇಳಿದ್ನಲ್ಲ, ಮ್ಯಾನೇಜ್ಮೆಂಟ್, ಝೋನಲ್, ರೀಜನಲ್ ಸಿಸ್ಟಮ್ ತುಂಬಾ ಇದೆ. ಜೊತೆಗೆ ಬೆಂಚ್ ಮಾರ್ಕ್ ಇದೆ ಸ್ನೇಹಿತರೆ ನಮ್ಮ ಹತ್ರ. ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಹೆಡ್ ಆಫೀಸ್ ಯಾರಿಗೂ ಇಲ್ಲ, ನಮ್ದಲ್ಲಿ ಇರ್ತಕ್ಕಂತಹ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಯಾರಿಗೂ ಇಲ್ಲ. ಇದೆಲ್ಲ ಬೆಂಚ್ ಮಾರ್ಕ್ ಸ್ನೇಹಿತರೆ. ಟೋಟಲಿ ನಾನ್ ನೆಟ್ವರ್ಕರ್ಸೇ ನಮ್ಮ ಹತ್ರ ಮ್ಯಾನೇಜ್ಮೆಂಟ್. ಅಂದ್ರೆ ಟೋಟಲಿ ನಮ್ಮ ಕಂಪ್ನಿನ ಮಾಡಿರೋರು ಯಾರಿದ್ದಾರೆ, ಯಾರಿಗೂ ನೆಟ್ವರ್ಕ್ ಹಿನ್ನೆಲೆ ಇಲ್ಲ. ಅಂದ್ರೆ ಒಂದು ಸ್ಟ್ರಾಂಗ್ ಮ್ಯಾನೇಜ್ಮೆಂಟ್ ನಮ್ಮ ಹತ್ರ ಇದೆ. ಸಂಜಯ್ ಮಾಲ್ಪಾನಿ ಅವರು ಇಸ್ ಅ ರ್ಯಾಂಕ್ ಸ್ಟೂಡೆಂಟ್ ಇನ್ CA. ಜೊತೆಗೆ ನಮ್ಮ ಸುಜಿತ್ ಸರ್ ಅವರು ಓದಿರೋದು ಲಾ, ಆ ನಂತರ ಹೋಗಿ MBA ಮಾಡ್ತಾರೆ ಆಕ್ಸ್ಫರ್ಡ್ ಅಲ್ಲಿ. ಸ್ನೇಹಿತರೆ ಟೋಟಲ್ ಕೇತನ್ ಗಾನು ಸರ್ ಇರ್ಬೋದು, ನಮ್ಮ ಪ್ರದೀಪ್ ಟೇಟೆ ಸರ್ ಇರ್ಬೋದು, ಟೋಟಲಿ ಇವತ್ತು ರೀಜನಲ್ ಮ್ಯಾನೇಜರ್ಸ್ ಇಂದ ಝೋನಲ್ ಮ್ಯಾನೇಜರ್ಸ್ ವರ್ಗು ಯಾರ್ಯಾರಿದ್ದಾರೆ, ಆಲ್ ಆರ್ ಪ್ರೊಫೆಷನಲಿ ರೆಡಿ ಆಗಿರ್ತಕ್ಕಂತಹ, ನೆಟ್ವರ್ಕ್ ಮಾರ್ಕೆಟಿನ ಸಂಪರ್ಕವೇ ಇಲ್ಲರ್ತಕ್ಕಂತಹ ಒಂದು ದೊಡ್ಡ ತಂಡ. ಅವರು ಸರ್ವಿಸ್ ಕೊಡಕ್ಕೆ ನಿಂತಿರ್ತಾರೆ ಸ್ನೇಹಿತರೆ. ಟೋಟಲಿ ಅವರ ಥಾಟ್ ಕ್ಲಿಯರ್. ಏನಪ್ಪಾ ಅಂತಂದ್ರೆ ನಿಮಗೆ ಒಂದು ಸ್ಟ್ರಾಂಗ್ ಮ್ಯಾನೇಜ್ಮೆಂಟ್ ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ. ಏನೇ ಕಾರಣಕ್ಕೂ ಅವ್ರು ಯಾರು ನೆಟ್ವರ್ಕಿಗೆ ಈಗಾಗಲ್ಲ. ಜೊತೆಗೆ ನಮ್ಮ ಗ್ರೂಪ್ ಆಫ್ ಕಂಪನೀಸ್ ತುಂಬಾ ಇದೆ. ನಾವು ಇಂಡಿಯಾದ ಎಲ್ಲ ಮೇಜರ್ ಸಿಟಿನ ಕ್ಲಿಯರ್ ಮಾಡಿದೀವಿ. ಜೊತೆಗೆ ಎಕೋ ಫ್ರೆಂಡ್ಲಿ ಸಿಸ್ಟಮ್ ಇದೆ, ಅಡ್ವಾನ್ಸ್ಡ್ ಇದೀವಿ, ಪವರ್ಫುಲ್ ಇದೀವಿ, ಪ್ರಾಡಕ್ಟ್ ಸಪ್ಲೈ ಸಿಸ್ಟಮ್ ಬಹಳ ಇದೆ. ಆಲ್ ಓವರ್ ದಿ ಇಂಡಿಯಾ ನಾವು ರಿಚ್ ಆಗಿದ್ದೀವಿ. 63 ನ್ಯಾಚುರಲ್ ಪ್ರಾಡಕ್ಟ್ಸ್, ಜೊತೆಗೆ ಪ್ರಾಡಕ್ಟ್ಸ್ ಎಲ್ಲದೂ ಕೂಡ ವರ್ಲ್ಡ್ ಕ್ಲಾಸ್ ಇದೆ ಸ್ನೇಹಿತರೆ. ಅದರಲ್ಲಿ ರಂಗ್ದೇ ಇರಬಹುದು, ನಮ್ಮ ಬಯೋಫಿಟ್ ವರ್ಲ್ಡ್ ಕ್ಲಾಸ್ 63 ಕ್ಯಾಟಗರಿಯ ಪ್ರಾಡಕ್ಟ್ಸ್ ಇದೆ. ಎಲ್ಲವೂ ಸೂಪರ್ ಆಗಿದೆ. ಅದರಲ್ಲಿ ಬಿಡಿ, ಅದು ಟ್ರೆಂಡಿ ಪ್ರಾಡಕ್ಟ್ಸ್ ಅಂತಾನೆ ಕರಿಬಹುದು. ಟ್ರೇಡ್ ಮಾರ್ಕ್ಸ್ ಇದೆ, ಪ್ರತಿಯೊಂದು ಎವ್ರಿಥಿಂಗ್ ಏನಿದೆ ಅದ್ರ ಮೇಲೆ ಇದೆ. ಡಿಮ್ಯಾಂಡ್ ನ ಎಲ್ಲ ಫುಲ್ಫಿಲ್ ಮಾಡುತ್ತೆ. ಎಕೋ ಫ್ರೆಂಡ್ಲಿ ಇದೆ. ಟೋಟಲಿ ಈ ಎಲ್ಲಾ ಪ್ರಾಡಕ್ಟ್ಗಳು ಕೂಡ ಯಾವುದು ಥರ್ಡ್ ಪಾರ್ಟಿಯಿಂದ ಡಿಪೆಂಡ್ ಆಗಿಲ್ಲ ಸ್ನೇಹಿತರೆ. ಇದರದ ಪ್ರತಿಯೊಂದು ಪ್ಲಾಸ್ಟಿಕ್ ಬಾಟ್ಲ್ ಇಂದ, ಕ್ಯಾಪ್ ಇಂದ, ಸ್ಟಿಕ್ಕರ್ ಇಂದ ಹಿಡಿದು ಇದಕ್ಕೆ ಹಾಕಿರ್ತಕ್ಕಂಥ ಫಾರ್ಮುಲಾದಿಂದ ಹಿಡಿದು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋದು ಎಲ್ಲದೂ ಕೂಡ ಇಟ್ಸ್ ಓನ್ಡ್ ಬೈ ನೆಟ್ಸರ್ಫ್. ಇದು ನೆಟ್ಸರ್ಫ್ ಅಂದ್ರೆ ಥರ್ಡ್ ಪಾರ್ಟಿ ಬಂದು ಇಲ್ಲಿ ಕ್ವಾಲಿಟಿನ ಕೆಡಿಸೋ ಅಥವಾ ಏನೋ ಹಾಳು ಮಾಡೋ ಅಥವಾ ಇನ್ನೇನೋ ಒಂದು ಮಾಡೋ ಅವಕಾಶ ಇಲ್ಲಿ ಇಲ್ಲ. ಇದೆಲ್ಲದೂ ಕೂಡ ನೆಟ್ಸರ್ಫಿನ ಓನ್ ಪ್ರಾಡಕ್ಟ್ ಆಗಿರುತ್ತೆ. ಜೊತೆಗೆ ಸ್ನೇಹಿತರೆ ಬಿಸ್ನೆಸ್ ಆಪರ್ಚುನಿಟಿ ಅಂತ ನಾವೇನಾದ್ರೂ ಬಂದ್ರೆ ಸ್ನೇಹಿತರೆ ಅದನ್ನ ಅದ್ಭುತ ಬಿಡಿ. ಯಾಕೆಂತಂದ್ರೆ ಈಸಿ ಟು ಅಂಡರ್ಸ್ಟ್ಯಾಂಡ್ ಬಿಸ್ನೆಸ್ ಪ್ಲಾನ್ ಸ್ನೇಹಿತರೆ, ಬಹಳ ಈಸಿ. ಒಬ್ಬ ರೈತನೇ ಬರ್ಲಿ, ಬೇರೆ ಇಲ್ಲಿವರೆಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ಯಾಕೆ ಕಷ್ಟ? ಸಾಮಾನ್ಯನಿಗೆ ಅರ್ಥ ಆಗಲ್ಲ, ಅದಕ್ಕೆ ಕಷ್ಟ. ಸಾಮಾನ್ಯನಿಗೆ ಅರ್ಥ ಆಗದಿದ್ದಕ್ಕೇನೆ ಜನ ತಿಳ್ಕೊಳಕ್ಕೆ ಹೋಗ್ಲಿಲ್ಲ, ಬಹಳ ಕಷ್ಟ ಪಡ್ತಿದ್ರು. ಬಟ್ ಈ ಬಿಸ್ನೆಸ್ ಹೇಗಿದೆ? ತುಂಬಾ ಈಸಿ. ಇಲ್ಲಿರೋದೇ ಟರ್ನ್ ಓವರ್ ಬಿಸ್ನೆಸ್ ಕಮಿಷನ್ ಎಷ್ಟು ಪರ್ಸೆಂಟ್ ಬರುತ್ತೆ? ಟೀಮ್ 1 ಟೀಮ್ 2 3% ಇಂದ ಕಮಿಷನ್ ಸ್ಟಾರ್ಟ್ ಆಗುತ್ತೆ. ಟೀಮ್ 1 ನಲ್ಲಿ ಎಲ್ಲಾರು ಬರ್ಲಿ, ಯಾರು ತರ್ಲಿ, ಹೆಂಗಾದ್ರೂ ತರ್ಲಿ. ಎಷ್ಟು ಈಸಿ ಇದೆ ನೋಡಿ ಪ್ಲಾನ್. ಟೀಮ್ 2 ನಲ್ಲಿ ಎಲ್ಲಾರು ಬರ್ಲಿ, ಯಾರು ಬರ್ಲಿ. ಲೆಗ್ ಇಲ್ಲ, ಹೆಡ್ ಕೌಂಟ್ ಇಲ್ಲ ಸ್ನೇಹಿತರೆ. ಟೀಮ್ 1 ಟೀಮ್ 2 ಇಂದ ಬರುತ್ತೆ. ಟರ್ನ್ ಓವರ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇನಿಷಿಯಲಿ 3% ಕೊಡ್ತೀವಿ, ಆಮೇಲೆ 4 ಕೊಡ್ತೀವಿ, ಆಮೇಲೆ 5 ಕೊಡ್ತೀವಿ, ಆಮೇಲೆ 6 ಕೊಡ್ತೀವಿ. 50,000 ಇನ್ಕಮ್ ಕ್ರಾಸ್ ಯಾವಾಗ ಕ್ಯುಮ್ಯುಲೇಟಿವ್ ಇನ್ಕಮ್ 50,000 ಕ್ರಾಸ್ ಮಾಡ್ತೀರಾ 4% ಕೊಡ್ತೀವಿ. 2 ಲಕ್ಷ ಇನ್ಕಮ್ ನ ಯಾವಾಗ ಕ್ರಾಸ್ ಮಾಡ್ತೀರಾ ಅವಾಗ 5% ನ ಕೊಡ್ತೀವಿ. ಯಾವಾಗ 10 ಲಕ್ಷ ಇನ್ಕಮ್ ನ ಕ್ರಾಸ್ ಮಾಡ್ತಿರೋ ಸ್ನೇಹಿತರೆ ಆವಾಗ ನಿಮಗೆ 6% ನ ಕೊಡ್ತೀವಿ. ಈಸಿ ಟು ಬಿಸ್ನೆಸ್, ಈಸಿ ಟು ಅಂಡರ್ಸ್ಟ್ಯಾಂಡ್ ಸ್ನೇಹಿತರೆ. ದಿಸ್ ಇಸ್ ದ ಫಸ್ಟ್ ಕಂಪನಿ ಇನ್ ಎಂಟೈರ್ ವರ್ಲ್ಡ್. ನಾವು ಟರ್ನ್ ಓವರ್ ಪ್ಲಸ್ ಜನರೇಷನ್ ಕಮಿಷನ್ ನಿಮ್ಮ ಫಸ್ಟ್ ಜನರೇಷನ್ ಎಷ್ಟು ಸ್ಟ್ರಾಂಗ್ ಇರುತ್ತೋ ನಿಮ್ಮ 7 ಜನರೇಷನ್ ಅಷ್ಟೇ ಸ್ಟ್ರಾಂಗ್ ಇರುತ್ತೆ. ಫಸ್ಟ್ ಜನರೇಷನ್ ಇಂದ 15, ಸೆಕೆಂಡ್ ಜನರೇಷನ್ ಇಂದ 10, ಥರ್ಡ್ ಜನರೇಷನ್ ಇಂದ 10, ನಿಮ್ಮ ಫೋರ್ತ್ ಜನರೇಷನ್ ಇಂದ 5, ಫಿಫ್ತ್ ಜನರೇಷನ್ ಇಂದ 5, ಆಮೇಲೆ 3 ಅಂದ್ರೆ ಸ್ನೇಹಿತರೆ ಜನರೇಷನ್ ತುಂಬಾ ದೊಡ್ಡದಾಗ್ತಾ ಹೋಗೋದ್ರಿಂದ ಮೊದಲನೇ 2-3 ಜನರೇಷನ್ಗೆ ನಾವು ಇಲ್ಲಿ ಬಿದ್ದೋಗಿರ್ತೀವಿ. ಯಾಕೆಂತಂದ್ರೆ ಅಷ್ಟು ಇನ್ಕಮ್ ಅಲ್ಲಿಂದ ಬರ್ತಾ ಇರುತ್ತೆ ಸ್ನೇಹಿತರೆ. ಇದು ಮೊಟ್ಟ ಮೊದಲ ಕಂಪನಿ ಪ್ರಪಂಚದಲ್ಲಿ ಒಂದೇ ಒಂದು ಟರ್ನ್ ಓವರ್ಗೆ ಬೈನರಿ ಮತ್ತು ಜನರೇಷನ್ ಇನ್ಕಮ್ ನ ಕೊಡ್ತಾರೆ ಸ್ನೇಹಿತರೆ. ಇಲ್ಲಿ ಏನು ಟ್ರೈನಿಂಗ್ಸ್ ಮೀಟಿಂಗ್ಸ್ ಇದೆ ಎಲ್ಲ ಫ್ರೀ ಇದೆ. ಅದನ್ನ ಯಾವುದೂ ಕೂಡ ಸ್ನೇಹಿತರೆ ಇಲ್ಲಿ ಹಣದ ರೂಪದಿಂದ ನಿಮ್ಮನ್ನ ಕಲೆಕ್ಟ್ ಮಾಡಲ್ಲ. ಐಡಿನ ವರ್ಷ ರಿನಿವಲ್ ಮಾಡಬೇಕು ಅಥವಾ ಏನಾದ್ರು ನೀವು ಒಂದಿಲ್ಲ ಸ್ನೇಹಿತರೆ, ಒಂದು ಸಲ ಇಲ್ಲಿ ಐಡಿ ಆಕ್ಟಿವೇಟ್ ಆಯ್ತಾ ಮುಗೀತು, ರಿನಿವಲ್ ಅಂತಾನೆ ಇಲ್ಲವೇ ಇಲ್ಲ. ಜೊತೆಗೆ ನೀವು ಪೇಔಟ್ ತಗತ್ತೀರಾ, ಪೇಔಟ್ ಆಧಾರದ ಮೇಲೆ ರೀಪರ್ಚೇಸ್ ಇಲ್ಲಿ ಇಲ್ಲ. ಎಕ್ಸಾಂಪಲ್ ನಾನೇ ತಿಂಗಳ 16,38,500 ರೂಪಾಯಿ
ತಗತೀನಿ ನನ್ನ ಐಡಿನಲ್ಲಿ 4 ಕಣಿಗೆ ಪರ್ಚೇಸ್ ಮಾಡಲ್ಲ, ಆದ್ರೂ ನನಗೆ ಪ್ರಾಡಕ್ಟ್ ಬೇಕು ಅದನ್ನ ಎಲ್ಲಿ ತಗೋತೀನಿ, ನನ್ನ ಟೀಮ್ ಡೌನ್ಲೈನ್ ತಗೋತೀನಿ. ಅದರಿಂದ ಏನಾಗುತ್ತೆ, ಟೀಮ್ ನ ಇನ್ಕಮ್ ಸಿಕ್ಕಾಪಟ್ಟೆ ಬೆಳೆಯುತ್ತೆ. ಟೀಮ್ ಯಾವಾಗ್ಲೂ ಬ್ರೇಕ್ ಆಗಲ್ಲ. ರೀಪರ್ಚೇಸ್ ಇಟ್ರ ಬ್ರೇಕ್ ಆಯ್ತು, ಯಾಕೆ ಎಲ್ಲರೂ ಅವ್ರವ್ರ ಮೇಲೆ ಪರ್ಚೇಸ್ ಮಾಡಬೇಕು. ರೀಪರ್ಚೇಸ್ ಇಡ್ಲಿಲ್ವಾ, ಡೌನ್ ದಿ ಬಿಸ್ನೆಸ್ ತುಂಬಾ ಜನರೇಟ್ ಆಗುತ್ತೆ, ನೆಟ್ವರ್ಕ್ ತುಂಬಾ ಸ್ಟ್ರಾಂಗ್ ಆಗುತ್ತೆ. ನೀವೆಲ್ಲ ಬುದ್ಧಿವಂತರಿದ್ದೀರಾ, ಅದ್ ನೀವು ಅರ್ಥ ಮಾಡ್ಕೋತೀರಾ ಸ್ನೇಹಿತರೆ. ಎಕ್ಸಾಕ್ಟ್ ಆಗಿ ಪ್ರಾಡಕ್ಟ್ ಹೋಗುತ್ತೆ, ರೀಪರ್ಚೇಸ್ ನ ಮಾಡ್ಬೇಕು ಅಂತ ಇಲ್ಲ. ಪೇಔಟ್ ಸ್ಟ್ರಕ್ಚರ್ ಕರೆಕ್ಟ್ ಆಗಿರುತ್ತೆ. ಜೊತೆಗೆ ಸ್ನೇಹಿತರೆ ಇಲ್ಲಿ ಏನಿದೆ ನಿಮಗೆ ಪಾತ್ ಫೈಂಡರ್ ಸ್ನೇಹಿತರೆ ನೋಡಿ, ಪ್ಲಾನ್ ವಾಸ್ ಕ್ಲಿಯರ್ ಸ್ನೇಹಿತರೆ. ಇಲ್ಲಿ ಪ್ಲಾನ್ ಕ್ಲಿಯರ್ ಇದೆ. ನೆಟ್ ಸರ್ಫ್ ಸ್ಟಾರ್ಟ್ ಆದ ಮೊದಲನೇ ದಿನದಿಂದ ಹಿಡಿದು ಇವತ್ತವರೆಗೂ ಪ್ಲಾನ್ ಚೇಂಜ್ ಮಾಡ್ದಂಗೆ ರನ್ ಮಾಡಿರೋ ಮೊದಲ ಕಂಪ್ನಿ ನೆಟ್ ಸರ್ಫ್. 33445566 ಇದು ಆ ಜನ್ಮ ಫಿಕ್ಸ್ ಸ್ನೇಹಿತರೆ, ಇದು ಫಿಕ್ಸ್. ಇದು ಈ ಪಾತ್ ಫೈಂಡರ್ ಏನು ಸೂಪರ್ 6 ಬಂದಿದೆ, ಇದು ಪಾತ್ ಫೈಂಡರ್ ಸ್ನೇಹಿತರೆ. ನಿಮಗೆ ಜಲ್ದಿ ಇನ್ಕಮ್ ನ ಜಾಸ್ತಿ ಕೊಡಿಸ್ಬೇಕು. ಆಫರ್ಸ್ ಅಂತ ಕರಿತೀವಿ. ಅದೇ ತರ ಫಾಸ್ಟ್ ಟ್ರ್ಯಾಕ್ ಇರ್ಬೋದು, ಐಕಾನ್ ಇರ್ಬೋದು, L1 L2 ಇವೆಲ್ಲ ಏನಿದೆ ಸ್ನೇಹಿತರೆ ಪಾತ್ ಫೈಂಡರ್ ಅಂತ ಸ್ಟ್ರಾಂಗ್ ಪಾತ್ ಫೈಂಡರ್ ನ ಇವರು ನಮಗೆ ಕೊಡ್ತಾರೆ. ಇಲ್ಲಿ ಯಾವುದೇ ಇನ್ಕಮ್ ನ ಜನರೇಟ್ ಮಾಡಕ್ಕೆ ಟಾರ್ಗೆಟ್ ನ ಅಚೀವ್ ಮಾಡ್ಬೇಕು ಅಂತಿಲ್ಲ. ನಿಮ್ಮ ಮಿನಿಮಮ್ ಟರ್ನ್ ಓವರ್ ಇನ್ಕಮ್ ನ ತಗೊಳ್ಳಿಕ್ಕೆ ನೀನ್ ಇಷ್ಟು ಟಾರ್ಗೆಟ್ ನ 10,000 ಮಾಡು, ಅದಕ್ಕೂ ಪೇಮೆಂಟ್ ಬರುತ್ತೆ. 20,000 ಮಾಡು, ಅದಕ್ಕೂ ಬರುತ್ತೆ. ಇಷ್ಟು ಮಾಡ್ಬೇಕು, ಇಷ್ಟು ಮಾಡಿದವರು ನಿನಗೆ ಏನೂ ಬರಲ್ಲ ಅನ್ನೋ ಮಾತು ಇಲ್ಲಿ ಯಾವುದೇ ರೀತಿ ಇಲ್ಲ. ಟೋಟಲಿ ಹೇಳ್ಬೇಕಂತಂದ್ರೆ ಎಲ್ಲದೂ ಕೂಡ ಗ್ರೌತ್ ವೈಸ್ ಇದೆ ಹೊರತು ಪ್ಲಾನ್ ಯಾವುದು ಕೂಡ ಡಿಕ್ರೀಸ್ ವೈಸ್ ಇಲ್ಲ ಸ್ನೇಹಿತರೆ. ನಾವೆಲ್ಲ ಸೇರಿ ನೆಕ್ಸ್ಟ್ ಏನು ಒಂದು ವಿಷನ್ ಅನ್ನ ಇಟ್ಕೋಬೇಕು ಅಂದ್ರೆ ಸ್ನೇಹಿತರೆ, ನೆಟ್ ಸರ್ಫ್ ಒಂದು ತತ್ವ ಸಿದ್ಧಾಂತದ ಮೇಲೆ ನಂಬಿಕೆನ ಇಟ್ಟಿದೆ. ಏನು, ನಾನು ವಿನ್ ಆಗ್ತೀನಿ, ಐ ವಿಲ್ ವಿನ್, ನಾಟ್ ಇಮಿಡಿಯೇಟ್ಲಿ ಬಟ್ ಡೆಫಿನೆಟ್ಲಿ. ಇದಿಷ್ಟು ಸ್ನೇಹಿತರೆ ನೆಟ್ ಸರ್ಫ್ ಬಗ್ಗಿನ ಮಾಹಿತಿ. ಜೊತೆಗೆ ಸ್ನೇಹಿತರೆ ನೆಟ್ ಸರ್ಫ್ ಹತ್ರ ತನ್ನ ಓನ್ ಸಾಫ್ಟ್ವೇರ್ ಇದೆ ಸ್ನೇಹಿತರೆ. ಎಷ್ಟು ಟ್ರಾನ್ಸ್ಪರೆನ್ಸಿ ಇದೆ ಅಂದ್ರೆ ಇಲ್ಲಿ ಯಾರ ಇನ್ಕಮ್ ನ ಯಾರು ಬೇಕಾದ್ರೂ ಯಾವುದೇ PV ಅಂತಕ್ಕಂಥ ಸಿಸ್ಟಮ್ ಅಲ್ಲಿ ರಾಂಗ್ ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ಇವತ್ತು ಜನ ದಿಕ್ ತಪ್ಪಿಸ್ತಾ ಇದ್ದಾರೆ ಅಂತಂದ್ರೆ ಸಿಂಪಲ್ ಸ್ನೇಹಿತರೆ. PV ಏನಕ್ಕೆ ಅಂದ್ರೆ ಸರ್ಕಾರ ರೆಗ್ಯುಲೇಟರಿ ಮಾಡಿದೆ. ಸರ್ಕಾರ ಯಾಕೆ ರೆಗ್ಯುಲೇಟರಿ ಮಾಡುತ್ತೆ? ಸರ್ಕಾರಕ್ಕೆ ಇದಕ್ಕಿಂತ ಮುಂಚೆ PV ನ ವರ್ಡೇ ಕೇಳಿಲ್ವಲ್ಲ. ಸರ್ಕಾರಕ್ಕೆ ಏನ್ ಗೊತ್ತು, ದುಡ್ಡನ್ನ ಹಂಚ್ಕೊಡ್ಬೇಕಾದ್ರೆ ನಾನು ರುಪೀಸ್ ಅಲ್ಲಿ ಹಂಚ್ಕೊಡ್ಬೋದು ಅನ್ನೋದು ಗೊತ್ತೇ ವಿನಃ ಈ PV ಹಂಚ್ಕೊಡೋದು ಎಷ್ಟು ಚೆನ್ನಾಗಿ ಯಾಮರಿಸ್ತಾರೆ ಅಂದ್ರೆ ಸ್ನೇಹಿತರೆ, 2016ರಲ್ಲಿ ಆದಂತಹ ಏನು ಆ ಅಮೈನ್ಮೆಂಟ್ ಇದೆ ಅದನ್ನ ಫುಲ್ ನ ಸ್ಟಡಿ, ಆ ರೆಗ್ಯುಲೇಷನ್ ನ ಫುಲ್ ಓದ್ದೆ ಸ್ನೇಹಿತರೆ. ಆ ರೆಗ್ಯುಲೇಷನ್ ಅಲ್ಲಿ ಎಲ್ಲೂ ಇಲ್ಲ PV ಅಂತ ಕಿವಿಗೆ ಹೂ ಮೂಡಿಸ್ತಾರೆ. PV ಇರದೆ ಅವರ ಬೆಳೆ ಕಾಳನ್ನ ಬೇಯಿಸ್ಕೊಳಕ್ಕೆ, ಅವರ ಪ್ರಾಡಕ್ಟ್ ನ ಅತಿ ಹೆಚ್ಚು ಮಾರಿಸಿ ಇನ್ಕಮ್ ನ ಜನರೇಟ್ ಮಾಡ್ಲಿಕ್ಕೆ ನೆಟ್ ಸರ್ಫ್ ಅಲ್ಲ ತರ ಇಲ್ಲ ಸ್ನೇಹಿತರೆ. ಎಷ್ಟು ಟ್ರಾನ್ಸ್ಪರೆನ್ಸಿಯಾಗಿ ಇನ್ಕಮ್ ನ ಎಲ್ಲ ಟರ್ನ್ ಓವರ್ ಮೇಲೆ ಕೊಡೋದ್ರಿಂದ ಇಂಥದೇ ಪ್ರಾಡಕ್ಟ್ ನ ತಗೊಳ್ಳಿ ಅಂತ ರಾಂಗ್ ಆಗಿ ಫೀಲ್ಡ್ ಅಲ್ಲಿ ಹೋಗಲ್ಲ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಹೋಗುತ್ತೆ ಗೊತ್ತಾ? ರೈತನ ಪ್ರಾಡಕ್ಟ್ ತಗೋತಾನೆ, ವೆಟನರಿ ಡಾಕ್ಟರ್ ತಗೋತಾರೆ, ಹೆಲ್ತ್ ಕೇರ್ ಬೇಕಾದ್ರೆ ಹೆಲ್ತ್ ಕೇರ್ ತಗೋತಾರೆ, ಪರ್ಸನಲ್ ಕೇರ್ ಬೇಕಾದ್ರೆ ಪರ್ಸನಲ್ ತಗೋತಾರೆ. ಎಲ್ಲದನ್ನು ಸೇರಿ ನಾನು ಲೀಗಲ್ ಆಗಿ ನಿಮಗೆ ಹಣವನ್ನ ಸಂದಾಯ ಮಾಡಿ. ಇಂಥ ವ್ಯವಸ್ಥೆನಲ್ಲಿ ಇರ್ತಕ್ಕಂತಹ ನೀವುಗಳೇ ಧನ್ಯರು ಅಂತ ಹೇಳ್ತಾ ನೆಟ್ ಸರ್ಫ್ ಬಗ್ಗೆ ಅದರ ಬ್ಯಾಕ್ ಗ್ರೌಂಡ್ ಬಗ್ಗೆ ತಿಳಿಸ್ಕೊಡಕ್ಕೆ ನಾನಂತೂ ತುಂಬಾ ಖುಷಿ ಪಟ್ಟೆ ಸ್ನೇಹಿತರೆ. ತುಂಬಾ ಎಂಜಾಯ್ ಮಾಡಿದೆ. ನೀವೆಲ್ಲರೂ ಲೀಡರ್ ಆಗ್ಬೇಕು, ನಿಮ್ಮಲ್ಲಿ ನಾಯಕತ್ವ ಗುಣ ಬೆಳಿಬೇಕು. ನಿಮ್ಮಿಂದ ಎಂತ ದೊಡ್ಡ ರಿಸರ್ಚ್ ಲ್ಯಾಬ್ರೋಟರೀಸ್ ಇದೆ, ಎಂತ ತಂತ್ರಜ್ಞಾನ ಇದೆ, ಎಂತ ಸಾಫ್ಟ್ವೇರ್ ಇದೆ ಅಂತ ನಿಮಗೆ ಗೊತ್ತಾಗ್ಬೇಕು. ಅವಾಗ ನೀವು ಮುನ್ನುಗ್ತೀರಾ. ಇದನ್ನ ಇವತ್ತು ಬಳಲಿರ್ತಕ್ಕಂತಹ ನೊಂದಿರ್ತಕ್ಕಂತಹ ಸಾವಿರಾರು ಜನಕ್ಕೆ ದಾರಿದೀಪವನ್ನ ಮಾಡ್ಕೊಡಿ ಅಂತ ಹೇಳ್ತಾ, ಒಂದು ಕಂಪ್ನಿನೇ ನಮ್ಮಿಂದ ಇರ್ಬೇಕಾದ್ರೆ ನಾವು ಸಾವಿರಾರು ಜನಕ್ಕೆ ಇದರಿಂದ ಒಳ್ಳೆ ಭವಿಷ್ಯನ ಕಟ್ಕೊಡ್ಬೋದು. ಅದರ ಬಗ್ಗೆ ಆಲೋಚನೆ ಮಾಡಿ, ಭಗವಂತನ ಬಗ್ಗೆ ಚಿಂತೆ ಇರ್ಲಿ, ಭಗವಂತನ ಧ್ಯಾನ ಇರ್ಲಿ. ಎಲ್ಲಾ ಕೊಟ್ಟಿರ್ತಕ್ಕಂಥ ಭಗವಂತ ನಮಗೆ ಏನೇ ಕಾರಣಕ್ಕೂ ಮೋಸ ಮಾಡಲ್ಲ. ಅವನ ಶಕ್ತಿ ಅಪಾರ. ಅವನ ಮೇಲೆ ಧೈರ್ಯ ಇಡಿ, ಎಲ್ಲಾ ಕೆಲಸ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್.